ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಲೆವೆಲ್ 3 ಡಿವೋಷನಲ್ ಸ್ಟಡಿ ಕೋರ್ಸ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಪ್ರಣಾಮ ಮಂತ್ರಗಳೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. इस्कॉन श्री श्री राधा गोविंद की जय. श्री श्री गौर निताय की जय. श्रील प्रभुपाद की जय. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾಕಲ್ಪಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಈ ಒಂದು ಉಪದೇಶಾಮೃತ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ಇಂದಿನ ತರಗತಿ ತುಂಬಾನೇ ಮಹಿಮೆಯನ್ನ ತಿಳಿಸುವಂಥದ್ದು ಒಂದು ಈ ಬ್ರಜಧಾಮದ್ದು. ಅದಕ್ಕಾಗಿ ಈ ಬ್ರಜಧಾಮದ ಮಹಿಮೆಯನ್ನ ಹೇಳುವಂತಹ ಒಂದು ಭಜನನ್ನ ನಾವು ನೋಡ್ಕೊಂಡು ಅದರ ಒಂದು ಅನುವಾದವನ್ನ ತಿಳ್ಕೊಂಡು ನಾವು ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ಇವತ್ತಿನ ಭಜನದ ಹೆಸರು ಶ್ರೀ ಬ್ರಜಧಾಮ ಮಹಿಮಾಮೃತ. ಎಲ್ರಿಗೂ ಕೂಡ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ.
जय राधे जय कृष्ण जय वृंदावन श्री गोविंद गोपीनाथ मदन मोहन जय राधे जय कृष्ण जय वृंदावन श्री गोविंद गोपीनाथ मदन मोहन श्याम कुंड राधा कुंड गिरि गोवर्धन कालिंदी जमुना जय जय महावर श्याम कुंड राधा कुंड गिरि गोवर्धन कालिंदी जमुना जय महावन केशी घाट वंशी बट पादशकन जहाँ सब लीला कोइला नंदन जय राधे जय कृष्ण जय वृंदावन श्री गोविंद गोपीनाथ मदन मोहन श्रीनंद यशोदा जय जय गोपगण श्रीदामादि जय जय तेनुवत्सगण जय राधे जय कृष्ण जय वृंदावन गोविंद गोपीनाथ मदन मोहन जय वृषभ जय कीर्तिदास जय पौर्णमासी जय नगरी जय राधे जय कृष्ण जय वृंदावन श्री गोविंद गोपीनाथ मदन मोहन जय जय गोश्वर वृंदावन जय जय कृष्ण सखा भट्टु द्विजया जय जय गोपीश्वर वृंदावन जय जय कृष्ण सखा भट्टु द्विजया जय राधे जय कृष्ण जय वृंदावन श्री गोविंद गोपीनाथ मदन मोहन जय राम घाट जय रोहिणी जय जय वृंदावन वासी जत जना जय द्विज पत्नी जय राधा कन्या भक्ति तेज हमारा भाई गोविंद चरण जय राधे जय कृष्ण जय वृंदावन गोविंद गोपीनाथ मदन मोहन तेरा समंडल जय जय राधा श्याम जय जय रास लीला सर्व मनोरम जय जयोज्वल
सर्वरससार परकीय भावे जहाँ व्रजेते प्रचार श्रीजानव पाद पद्मा कोरिया स्मरण दीन कृष्ण दास को हे नाम संकीर्तन जय राधे जय कृष्ण जय वृंदावन गोविंद गोपीनाथ मदन मोहन श्री गोविंद गोपीनाथ मदन मोहन हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಈ ಒಂದು ಮೊದಲನೇ ಪಲ್ಲವಿಯ ಒಂದು ಅರ್ಥವನ್ನ ನೋಡ್ಕೊಂಡು ಬರೋಣ. ಇಲ್ಲಿ ವ್ರಜಧಾಮದ ಮಹಿಮೆ ಅಂತಂದಾಗ ವ್ರಜದಲ್ಲಿ ಇರುವಂತಹ ಎಷ್ಟೊಂದು ಸ್ಥಳಗಳು ಧಾಮ ಅಂತ ಹೇಳ್ತೇವೆ. ಸೊ ಅಲ್ಲಿ ಇರುವಂತಹ ಒಂದೊಂದು ಸ್ಥಳಕ್ಕೂ ಕೂಡ ಅದರದೇ ಆದಂತಹ ಮಹತ್ವವನ್ನ ಈ ಒಂದು ಪ್ರತಿಯೊಂದು ಪಲ್ಲವಿಯಲ್ಲಿ ಸೂಚಿಸಲಾಗಿದೆ. ಮೊದಲನೇ ಪಲ್ಲವಿಯಲ್ಲಿ ಈ ರಾಧಾ ಕೃಷ್ಣರಿಗೂ ಬೃಂದಾವನದ ದಿವ್ಯ ಅರಣ್ಯ ಭೂಮಿಗೂ ಜಯವಾಗಲಿ ಅಂತ ಹೇಳ್ತಾ ಇದೆ. ಬೃಂದಾವನದ 3 ಆದಿ ದೈವಗಳಾದಂತಹ ಶ್ರೀ ಗೋವಿಂದ, ಗೋಪಿನಾಥ ಮತ್ತು ಮದನ ಮೋಹನರಿಗೆ ಜಯವಾಗಲಿ ಅನ್ನೋದನ್ನ ಹೇಳ್ತಾ ಇದೆ. ಮತ್ತೆ ಎರಡನೆಯದಲ್ಲಿ ಈ ಶ್ಯಾಮಕುಂಡ, ರಾಧಾಕುಂಡ, ಗೋವರ್ಧನ ಬೆಟ್ಟ, ಯಮುನಾ ನದಿಗೆ ಕಾಲಿಂದಿ ಅಂತೂ ಕೂಡ ಕರೀತಾರೆ. ಸೊ ಇವುಗಳಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನು, ಯಾಕಂದ್ರೆ ಕೃಷ್ಣ ಮತ್ತೆ ಬಲರಾಮ ತಮ್ಮ ಬಾಲ್ಯದ ಲೀಲೆಗಳನ್ನ ನಡೆಸಿರುವಂತಹ ಜಾಗಗಳವೆಲ್ಲವೂ ಕೂಡ. ಮತ್ತೆ ಅದರ ಜೊತೆಗೆ ಈ ಮಹಾವನ ಅಂತಂದ್ರೆ ಒಂದು ದೊಡ್ಡ ಬೃಹತ್ತಾದಂತಹ ವನ, ಶ್ರೇಷ್ಠವಾದಂತಹ ವನ ಈ ವೃಂದಾವನದಲ್ಲಿ ಇರುವಂತದ್ದು. ವೃಂದಾವನದಲ್ಲಿ ಒಟ್ಟಾರೆ 12 ವನಗಳಿದೆ, ಅಂದ್ರೆ ಕಾಡುಗಳಿದೆ, ಅರಣ್ಯಗಳಿದೆ. ಆ ವನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವನ ಯಾವುದು, ಇದರ ಕುರಿತಾಗಿ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೇವೆ. ಆ ಮಹಾವನದಲ್ಲಿ ಅವನು ಎಷ್ಟೊಂದು ಲೀಲೆಗಳನ್ನ ನಡೆಸಿದ್ದಾನೆ, ಆ ಅರಣ್ಯಕ್ಕೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನು ಈ ಕೇಶಿ ರಾಕ್ಷಸನನ್ನ ಕೊಂದ. ಆ ಕೇಶಿ ರಾಕ್ಷಸನನ್ನ ಕೊಂದಂತಹ ಆ ಜಾಗ ಕೇಶಿ ಘಾಟ. ಆ ಕೇಶಿ ಘಾಟಕ್ಕೆ ಜಯವಾಗಲಿ. ಸೊ ಅವನು ಕೊಳಲನ್ನೂದಿ ಗೋಪಿಯರನ್ನು ಆಕರ್ಷಿಸಿದ. ಸೊ ಆ ಆಕರ್ಷಿಸಿದಂತಹ ಜಾಗ ವಂಶೀವಟ. ಆ ವಂಶೀವಟದ ವೃಕ್ಷ ಅಂತ ಕರಿತೇವೆ. ಆ ವಂಶೀವಟದ ವೃಕ್ಷದ ಕೆಳಗಡೆ ಕೊಳಲನ್ನೂದಿ ಗೋಪಿಯರನ್ನ ಅವನು ಕರಿತಾ ಇದ್ದ, ಆಕರ್ಷಿಸ್ತಾ ಇದ್ದ. ಸೊ ಅಂತಹ ಒಂದು ವಂಶೀವಟದ ವೃಕ್ಷಕ್ಕೆ ಜಯವಾಗಲಿ. ಹೀಗೆ ವ್ರಜದಲ್ಲಿ 12 ಕಾಡುಗಳಿವೆ. ಆ 12 ಕಾಡುಗಳಿಗೂ ಕೂಡ ಜಯವಾಗಲಿ. 12 ಕಾಡುಗಳು ಯಾವುದು ಅನ್ನೋದನ್ನು ಕೂಡ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೇವೆ. ಮತ್ತೆ ಕೃಷ್ಣನ ದಿವ್ಯ ಈ ಸ್ಥಳಗಳಲ್ಲಿ ನಂದನನಾದ ಕೃಷ್ಣನು ತನ್ನ ಬಾಲ್ಯ ಲೀಲೆಗಳನ್ನ ತೋರಿಸಿದನು ಅನ್ನೋದನ್ನ ಹೇಳ್ತಾರೆ. ಸೊ ಕೃಷ್ಣನ ದಿವ್ಯ ಮಾತಾಪಿತರಾದಂತಹ ಯಶೋಧಾದೇವಿ, ನಂದ ಮಹಾರಾಜರಿಗೆ ಜಯವಾಗಲಿ. ಶ್ರೀಧಾಮನ ಮುಂದಾಳತ್ವದ ಗೋಪ ವೃಂದಕ್ಕೆ, ಅಂದ್ರೆ ಗೋಪಾಲ ವೃಂದ ಯಾರ ಮುಂದಾಳತ್ವದಲ್ಲಿದೆ? ಶ್ರೀಧಾಮನ ಮುಂದಾಳತ್ವದಲ್ಲಿದೆ. ಅವನಿಗೆ ಆ ವೃಂದಕ್ಕೆ, ಶ್ರೀಧಾಮನ ವೃಂದಕ್ಕೆ ಜಯವಾಗಲಿ. ಶ್ರೀಮತಿ ರಾಧಾರಾಣಿ ಮತ್ತು ಅನಂಗ ಮಂಜರಿಯ ಹಿರಿಯಣ್ಣನಿಗೆ ಜಯವಾಗಲಿ. ವೃಜಭೂಮಿಯ ಗೋವುಗಳಿಗೆ, ಕರುಗಳಿಗೆ ಜಯವಾಗಲಿ.
ಅಂದ್ರೆ ಮಂಜರಿಗಳು ಅಂತಂದ್ರೆ ಸೇವೆಗಳನ್ನ ಕೊಡುವಂತವ್ರು ಅಂತ ಹೇಳಿ. ಈಗ ಹೇಗೆ ರಾಧಾರಾಣಿಯರಿಗೆ ಅಷ್ಟ ಸಖಿಯರು ಸೇವೆಯನ್ನ ಕೊಡ್ತಾರೋ ದಾಸಿಯರಾಗಿ, ಸಖಿಯರಾಗಿ, ಅದೇ ಅಷ್ಟ ಸಖಿಯರಿಗೆ ಕೊಡುವಂತಹ ಅಷ್ಟ ಸಖಿಯರಿಗೂ ಕೂಡ ಸೇವೆಯನ್ನ ಕೊಡ್ತಾರೆ. ಅವರು ಅವರು ಕೂಡ ದಾಸಿಯರು. ಆ ದಾಸಿಗಳಿಗೆ ಮಂಜರಿಗಳು ಅಂತ ಕರೀತಾರೆ. ಸೊ ರೂಪ ಗೋಸ್ವಾಮಿ ಅವರು ಕೂಡ ಒಬ್ಬ ಮಂಜರಿ. ಸೊ ಅವರಿಗೆ ಜಯವಾಗಲಿ. ವ್ರಜಭೂಮಿಯ ಗೋವುಗಳಿಗೆ, ಕರುಗಳಿಗೆ ಜಯವಾಗಲಿ. ರಾಧೆಯ ದಿವ್ಯ ತಂದೆ ತಾಯಿಯರಾದಂತಹ ವೃಷಭಾನು ಮತ್ತೆ ಸುಂದರಿಯಾದಂತಹ ಕೀರ್ತಿದ ಇವರಿಗೆ ಜಯವಾಗಲಿ. ಸಾಂದೀಪನಿ ಮುನಿಯ ತಾಯಿಯಾದ ಮಧುಮಂಗಲ ಮತ್ತು ನಾಥಿಮುಖಿಯರ ಅಜ್ಜಿಯಾದ ದೇವರ್ಷಿ ನಾರದರ ಪ್ರಿಯ ಶಿಷ್ಯೆಯಾದ ಪೌರ್ಣಮಾಸಿಗೆ ಜಯವಾಗಲಿ. ಇಲ್ಲಿ ಸಾಂದೀಪನಿ ಮುನಿಯ ತಾಯಿಯವರಿಗೆ, ಮಧುಮಂಗಲ ಮತ್ತು ನಾಂದಿಮುಖಿಯರ ಅಜ್ಜಿಯರಿಗೆ, ಮತ್ತೆ ನಾರದರ ಪ್ರಿಯ ಶಿಷ್ಯೆಯಾದಂತ ಪೌರ್ಣಮಾಸಿಗೆ ಜಯವಾಗಲಿ ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ. ವ್ರಜದ ಗೋಪ ತರುಣಿಯರಿಗೆ ಜಯವಾಗಲಿ. ವೃಂದಾವನದ ಪವಿತ್ರ ಧಾಮವನ್ನು ರಕ್ಷಿಸಲು ಅಲ್ಲಿ ನೆಲೆಸಿರುವ ಗೋಪೀಶ್ವರ ಶಿವನಿಗೆ ಜಯ ಜಯ ಜಯವಾಗಲಿ. ಕೃಷ್ಣನ ವಿದೂಷಕನಾದಂತಹ ಬ್ರಾಹ್ಮಣ ಮಿತ್ರ ಮಧುಮಂಗಲನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಲರಾಮ ರಾಸನೃತ್ಯವನ್ನಾಡಿ ರಾಮಘಾಟಕ್ಕೆ, ಅಂದ್ರೆ ಬಲರಾಮ ರಾಸನೃತ್ಯವಾಡಿದ್ದು ರಾಮಘಾಟದಲ್ಲಿ, ಆ ರಾಮಘಾಟಕ್ಕೆ ಜಯವಾಗಲಿ. ಮತ್ತೆ ಇವನು ಬಲರಾಮ ರೋಹಿಣಿ ಪುತ್ರ. ಸೊ ಅಂತ ರೋಹಿಣಿ ಪುತ್ರನಿಗೆ ಜಯವಾಗಲಿ. ಮತ್ತೆ ಅಲ್ಲಿ ವೃಂದಾವನದಲ್ಲಿ ವಾಸಿಸಿರುವಂತ ಎಲ್ಲ ವಾಸಿಗಳಿಗೆ, ವಾಸಿಗಳಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಸೊಕ್ಕಿನ ವೈದಿಕ ಬ್ರಾಹ್ಮಣರ ಪತ್ನಿಯರಿಗೆ ಜಯವಾಗಲಿ. ಅಂದ್ರೆ ಇಲ್ಲಿ ಬ್ರಾಹ್ಮಣ ಪತ್ನಿಯರು ತುಂಬಾನೇ ಭಕ್ತಿಯನ್ನ ಹೊಂದಿದಂಥವ್ರು ಕೃಷ್ಣನಲ್ಲಿ. ಆದ್ರೆ ಬ್ರಾಹ್ಮಣನ ಆ ಬ್ರಾಹ್ಮಣ ಪತ್ನಿಯರ ಪತಿಯರು ಬ್ರಾಹ್ಮಣರು ತುಂಬಾ ಸೊಕ್ಕಿನಿಂದ ಇದ್ದಂಥವ್ರು. ಸೊ ಅಂತವ್ರಿಗೂ ಕೂಡ ಜಯವಾಗಲಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದೆ. ಕಾಲಿಯ ಸರ್ಪನ ಪತ್ನಿಯರಿಗೆ ಜಯವಾಗಲಿ. ಪರಿಶುದ್ಧ ಭಕ್ತಿಯಿಂದ ಅವರೆಲ್ಲರೂ ಪ್ರಭು ಗೋವಿಂದನ ಚರಣ ಕಮಲಗಳನ್ನು ಪಡೆದರು. ಈ ಕೃಷ್ಣನ ರಾಸಲೀಲೆ ಹರೇ ಕೃಷ್ಣ. ಶ್ರೀ ಕೃಷ್ಣನ ರಾಸಲೀಲೆಯು ನಡೆದ ಸ್ಥಳಕ್ಕೆ ಜಯವಾಗಲಿ. ರಾಧಾ ಶ್ಯಾಮರಿಗೆ ಜಯವಾಗಲಿ. ಪ್ರಭು ಶ್ರೀಕೃಷ್ಣನ ಲೀಲೆಗಳಲ್ಲಿ ಅತ್ಯಂತ ರಮಣೀಯವಾದ ದಿವ್ಯ ಲೀಲೆ ಯಾವುದು ಅಂದ್ರೆ ಅದೇ ರಾಸ ನೃತ್ಯ. ಆ ರಾಸ ನೃತ್ಯಕ್ಕೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 10ನೇಯದು, ರಸಗಳಲ್ಲೆಲ್ಲ ಅತಿ ಶ್ರೇಷ್ಠವಾದಂತಹ ರಸ ಮಾಧುರ್ಯ ರಸ. ಅದಕ್ಕೆ ಇನ್ನೊಂದು ಹೆಸರು ಶೃಂಗಾರ ರಸ. ಅಂತ ಶೃಂಗಾರ ರಸಕ್ಕೆ ಜಯವಾಗಲಿ. ವ್ರಜದಲ್ಲಿ ಶ್ರೀಕೃಷ್ಣ ಅದನ್ನು ದಿವ್ಯ ಪರಕೀಯ ಭಾವ ಅಂತ ಕರೀತಾರೆ. ಪರಕೀಯ ಭಾವ ಅಂದ್ರೆ ಅದಕ್ಕೆ ಸಂಸ್ಕೃತದಲ್ಲಿ ಪ್ರಣಯ ಕೇಳಿ ಅಂತ ಕರೀತಾರೆ. ಸೊ ಇಂಥ ಪರಕೀಯ ಭಾವದ ರೂಪದಲ್ಲಿ ಇರುವಂತಹ ಕೃಷ್ಣನ ಪ್ರಚಾರ ಪಡಿಸಿದ ಗೋಪಿಯರಿಗೆ, ವ್ರಜರಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. 11ನೇ ಕೊನೆಯ ಒಂದು ಇದರಲ್ಲಿ ಪ್ರಭು ನಿತ್ಯಾನಂದರ ಪತ್ನಿ ಶ್ರೀ ಜಾಹ್ನವಿ ದೇವಿಯ ಪಾದ ಪದ್ಮಗಳನ್ನು ಸ್ಮರಿಸುತ್ತಾ ಈ ದೀನನಾದ ಕೃಷ್ಣನ ದಾಸನು ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವಂತಾಗಲಿ. ಈ ಒಂದು ಪವಿತ್ರ ನಾಮಗಳ ಜಪವನ್ನು ಅಪರಾಧ ರಹಿತವಾಗಿ ಜಪಿಸುವಂತಾಗಲಿ ಅಂತ ಹೇಳಿ ಅವರು ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಬ್ರಜಧಾಮದ ಮಹಿಮೆಯನ್ನ ಕುರಿತು ತಿಳ್ಕೊಂಡು ಬಂದ್ವಿ. ಸೊ ಇದರ ಕುರಿತಾಗಿ ಮತ್ತು ಹೆಚ್ಚಿನ ಮಾಹಿತಿಯನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಇವತ್ತಿನ ತರಗತಿಯನ್ನು ಮತ್ತೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ಆದಂತಹ ವಿಷಯಗಳ ವಿವರಣೆಯನ್ನ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡು ಬರೋಣ. ಹಿಂದಿನ ತರಗತಿಯಲ್ಲಿ ನಾವು 8ನೇ ಅಧ್ಯಾಯದ ಕುರಿತು ತಿಳಿದುಕೊಂಡ್ವಿ. 8ನೇ ಅಧ್ಯಾಯ ಮಾತ್ರ ಆಗಿರುವಂಥದ್ದು. ಈ 8ನೇ ಅಧ್ಯಾಯ ನಮ್ಗೆ ತಿಳಿಸುವಂಥದ್ದು ಈ ಒಂದು ನಿಮಿಷ.
ಹರೇ ಕೃಷ್ಣ. ಈ 8ನೇ ಶ್ಲೋಕ ನಮ್ಗೆ ತಿಳಿಸುವಂಥದ್ದು ರಾಗಾನುಗ ಸಾಧನಾ ಭಕ್ತಿಯ ಕುರಿತಾಗಿ. ರಾಗಾನುಗ ಸಾಧನಾ ಭಕ್ತಿ ಅಂದ್ರೆ 1ರಿಂದ 7ನೇ ಶ್ಲೋಕದವರೆಗೂ ಕೂಡ ಸಾಧನಾ ಭಕ್ತಿಯನ್ನ ತಿಳಿಸಿದ್ರೆ, ವೈದಿ ಸಾಧನಾ ಭಕ್ತಿಯನ್ನು ತಿಳಿಸಿದ್ರೆ, 8ನೇ ಶ್ಲೋಕ ಮಾತ್ರ ರಾಗಾನುಗ ಸಾಧನಾ ಭಕ್ತಿಯನ್ನ ತಿಳಿಸುತ್ತೆ. ಆ ಸಾಧನಾ ಭಕ್ತಿ ಅನ್ನುವಂಥದ್ದು ಅಸ್ವಾಭಾವಿಕವಾದದ್ದು. ಅದನ್ನು ನಮ್ಗೆ ಸ್ವಾಭಾವಿಕವಾಗಿ ರೂಢಿಸ್ಕೊಳ್ಬೇಕು ಅಂತಂದ್ರೆ ಸಾಧನಾ ಮಾರ್ಗದ ಮೂಲಕ ನಡಿಬೇಕಾಗತ್ತೆ. ವೈದಿಕ ಆಚರಣೆಗಳನ್ನು ನಾವು ಪಾಲಿಸಬೇಕಾಗತ್ತೆ. ಸೊ ವೈದಿಕ ಅಂದ್ರೆ ಈ ವೈದಿ ಸಾಧನಾ ಭಕ್ತಿ ಅಂತಂದ್ರೆ ಈ ಸದ್ಗುರುಗಳ ಆದೇಶದಂತೆ ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತೆ ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ನಾವು ಭಕ್ತಿ ಸೇವೆಯನ್ನ ಮಾಡುವುದೇ ವೈದಿ ಸಾಧನಾ ಭಕ್ತಿ. ಇದು ಅಸ್ವಾಭಾವಿಕವಾದದ್ದು. ಆದ್ರೆ ಯಾವಾಗ ನಾವು ನಿರಂತರವಾಗಿ ವೈದಿ ಸಾಧನಾ ಭಕ್ತಿಯನ್ನು ಮಾಡ್ತೀವೋ ಆವಾಗ ಹಂತ ಹಂತವಾಗಿ ನಾವು ಏನ್ ಮಾಡ್ಬೋದು, ಈ ರಾಗಾನುಗ ಸಾಧನಾ ಭಕ್ತಿಯ ಮಾರ್ಗಕ್ಕೆ ಬರಬಹುದು. ಈ ರಾಗಾನುಗ ಸಾಧನಾ ಭಕ್ತಿ ಈ 8ನೇ ಶ್ಲೋಕ ತನ್ನಾಮರೂಪಚರಿತಾದಿ ಸುಕೀರ್ತಿ ನಾನು ಸ್ಮರ್ತ್ಯೋ ಕ್ರಮೇಣ ರಸನಾಮನಸಿ ನಿಯೋಜ್ಯ ತಿಷ್ಟನ್ ವೃಜೇತ ತನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಂ ಇತಿ ಉಪದೇಶ ಸಾರಂ ಅಂತ ತಿಳಿಸುತ್ತೆ. ಇದು ರಾಗಾನುಗ ಸಾಧನಾ ಭಕ್ತಿ ಅಂದ್ರೆ ಇದು ಸ್ವಾಭಾವಿಕ ಒಂದು ಭಕ್ತಿ, ಸ್ವಾಭಾವಿಕವಾದಂತಹ ಒಂದು ಭಕ್ತಿಯ ಯೋಗ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಸೊ ಈ ಸ್ವಾಭಾವಿಕವಾದದ್ದು ವೈದಿ ಸಾಧನಾ ಭಕ್ತಿಯನ್ನ ದಾಟಿ ಯಾರು ರಾಗನುಗ ಸಾಧನಾ ಭಕ್ತಿಗೆ ಬರ್ತಾರೋ ಅದು ಸ್ವಾಭಾವಿಕವಾಗಿ ಅವರಿಗೆ ಅದನ್ನ ನಿಯಂತ್ರಕ ತತ್ವಗಳನ್ನ ಮತ್ತೆ ಕೃಷ್ಣನ ನೇರ ಸಹವರ್ತಿಗಳ ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ಅವರು ಸ್ವಾಭಾವಿಕತೆಯನ್ನ ಪಡಿತಾರೆ ಅನ್ನೋದನ್ನ ರಾಗನುಗ ಸಾಧನಾ ಭಕ್ತಿಯಲ್ಲಿ ತಿಳ್ಕೊಂಡಿದ್ದೇವೆ. ಸೊ 8ನೇ ಶ್ಲೋಕದಲ್ಲಿ ನಾವು ಈ ಎಲ್ಲ ಶ್ಲೋಕಗಳು ಅಂದ್ರೆ ಈ ಒಂದು ಶ್ಲೋಕ ಎಲ್ಲ ಉಪದೇಶಗಳ ಸಾರ ಅಂತ ತಿಳಿಸಿದ್ದಾರೆ. ಅಂದರೆ ಈ ಎಲ್ಲ ಉಪದೇಶಗಳ ಸಾರ ಏನು ಹೇಳುತ್ತೆ ನಮ್ಗೆ ಅಂದ್ರೆ ಈಗಲೇ ನಾವು ಈ 1ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ ನಾವು ತಿಳ್ಕೊಂಡ್ ಬಂದ್ರೆ 1ನೇ ಶ್ಲೋಕದಲ್ಲಿ ನಾವು ಯಾವ್ದು ಚಟುವಟಿಕೆಗಳನ್ನ ನಿಯಂತ್ರಣದಲ್ಲಿ ಇಡಬೇಕು, 2ನೇ ಶ್ಲೋಕದಲ್ಲಿ ಯಾವ ಚಟುವಟಿಕೆಗಳನ್ನ ನಾವು ತ್ಯಜಿಸಬೇಕು, 3ನೇ ಶ್ಲೋಕದಲ್ಲಿ ಯಾವ ಚಟುವಟಿಕೆಗಳನ್ನು ನಾವು ಬೆಳೆಸ್ಕೊಳ್ಬೇಕು, ಹೇಗೆ ಬೆಳೆಸ್ಕೊಳ್ಬೇಕು, ಮತ್ತೆ 4ನೇದು ವೈಷ್ಣವರೊಂದಿಗೆ ನಮ್ಮ ವ್ಯವಹಾರಗಳು ಹೇಗಿರ್ಬೇಕು, ನಮ್ಮ ಸಂಬಂಧಗಳು ಹೇಗಿರ್ಬೇಕು, 5ನೇ ಶ್ಲೋಕದಲ್ಲಿ ಭಗವಂತನ ಭಕ್ತರನ್ನು ನಾವು ಹೇಗೆ ನೋಡ್ಬೇಕು ಅನ್ನೋದನ್ನ ತಿಳಿಸಿದ್ರೆ 6ನೇ ಶ್ಲೋಕ ಭಗವಂತನ ಭಕ್ತರನ್ನ ಹೇಗೆ ನೋಡಬಾರ್ದು ಅನ್ನೋದನ್ನ ತಿಳಿಸುತ್ತೆ. 7ನೇ ಶ್ಲೋಕ ಸುಮ್ಮನೆ ನಾಮ ಜಪವನ್ನ ಮಾಡುವುದರಿಂದ ಹೇಗೆ ನಾವು ಸ್ವಯಂ ಚಾಲಿತವಾಗಿ ಭಗವಂತನ ನಾಮಗಳಲ್ಲಿ ರುಚಿಯನ್ನ ಪಡಿಬಹುದು ಅನ್ನೋದನ್ನ 7ನೇ ಶ್ಲೋಕ ತಿಳಿಸುತ್ತೆ. ಮತ್ತೆ ಅದರ ಜೊತೆಗೆ ಹೇಗೆ ಅಪರಾಧ ರಹಿತವಾಗಿ ನಾವು ನಾಮ ಜಪವನ್ನ ಮಾಡಬಹುದು ಅನ್ನೋದನ್ನು ಕೂಡ ತಿಳಿಸುತ್ತೆ. ಈ 8ನೇ ಶ್ಲೋಕದಲ್ಲಿ ಈ ವೃಂದಾವನದಲ್ಲಿ ಕೃಷ್ಣನ ನೇರ ಸಹವರ್ತಿಗಳ ಹೆಜ್ಜೆ ಜಾಡಿನಲ್ಲಿ ನಡೆಯುವುದನ್ನ ಇದು ತಿಳಿಸುತ್ತೆ. ಈ ಹೆಜ್ಜೆ ಜಾಡಿಯಲ್ಲಿ ನಡೆಯುವವರು ಅಂದ್ರೆ ಮುಖ್ಯವಾಗಿ ವೃಂದಾವನವನ್ನ ಸೂಚಿಸಿದಾಗ ವೃಂದಾವನದಲ್ಲಿ ಇರುವಂತಹ ಜಾಗಗಳು, ವೃಂದಾವನದಲ್ಲಿರುವಂತಹ ಜಾಗಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ವೃಂದಾವನ ಅನ್ನುವಂಥದ್ದು ಕೂಡ ಆಧ್ಯಾತ್ಮಿಕವಾದಂತಹ ಜಾಗ, ಆಧ್ಯಾತ್ಮಿಕವಾದಂತಹ ಸ್ಥಳ. ಹಾಗಾಗಿ ಅದಕ್ಕೆ ಧಾಮ ಅಂತ ಕರೀತಾರೆ. ಗೋಲೋಕ ವೃಂದಾವನದಲ್ಲಿ ಈಗಾಗಲೇ ಯಾವೆಲ್ಲಾ ಸ್ಥಳಗಳಿದೆಯೋ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಭೌತಿಕ ಲೋಕದಲ್ಲಿದೆ. ಹಾಗಾಗಿ ಭಗವಂತ ಅವತಾರವೆತ್ತಿ ಈ ಭೌತಿಕ ಲೋಕದಲ್ಲಿ ಬಂದಾಗ ತನ್ನದೇ ಆದಂತಹ ಒಂದು ಭೌತಿಕದಲ್ಲಿಯೇ ಆಧ್ಯಾತ್ಮಿಕ ಧಾಮವನ್ನ ಸೃಷ್ಟಿ ಮಾಡ್ತಾನೆ. ಆ ಆಧ್ಯಾತ್ಮಿಕ ಧಾಮನೇ ಈ ವೃಂದಾವನ, ಮಥುರಾ ಅನ್ನೋದು. ಆ ಮಥುರಾದಲ್ಲಿ ಇತರೆ ಸ್ಥಳಗಳಿದೆ. ಸೊ ಅವುಗಳ ಒಂದು ವಿವರಣೆಯನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ಕೊಡಲಾಗುತ್ತೆ. ಅದನ್ನ ನೋಡೋಣ. ಇದರಲ್ಲಿ
8ನೇ ಶ್ಲೋಕದಲ್ಲಿ ಈ ಮಾನವ ತನ್ನ ಪೂರ್ಣ ಸಮಯವನ್ನ ಅಂದ್ರೆ ತನ್ನ ದಿನದ 24 ಗಂಟೆಗಳನ್ನ ಭಗವಂತನ ಪುಣ್ಯ ನಾಮಗಳಲ್ಲಿ ಅವನ ರೂಪ, ಗುಣ, ಲೀಲೆ ಇವುಗಳನ್ನ ಸ್ಮರಣೆ ಕೀರ್ತನೆ ಮಾಡೋದ್ರಲ್ಲಿ ಕಳೆಯಬೇಕು ಅನ್ನೋದನ್ನ ಅಂದ್ರೆ ಈ ಎಲ್ಲ ಶ್ಲೋಕಗಳ ಎಲ್ಲ ಉಪದೇಶಗಳ ಸಾರ ನಮ್ಗೆ ತಿಳಿಸುತ್ತೆ. ಸದಾ ಮಾನವನ ನಾಲಿಗೆಯ ಮೇಲೆ ಮತ್ತೆ ಮನಸ್ ಭಗವಂತನ ಸ್ಮರಣೆ ತುಂಬಿಕೊಂಡಿರ್ಬೇಕು, ನಾಲಿಗೆಯ ಮೇಲೆ ಭಗವಂತನ ಕೀರ್ತನೆ ಇರ್ಬೇಕು ಅನ್ನೋದನ್ನ ತಿಳಿಸುತ್ತೆ. ಮನಸ್ಸು ಮತ್ತೆ ನಾಲಿಗೆಗೆ ಬಹಳಷ್ಟು ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ಶ್ಲೋಕ ಇದು. ಹೇಗೆ ನಾವು ಏನನ್ನ ನಾವು ನಿಯಂತ್ರಣದಲ್ಲಿ ಇಡ್ಬೇಕು, ಯಾವುದಕ್ಕೆ ನಾವು ತರಬೇತಿಯನ್ನ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ ಈ ಒಂದು 8ನೇ ಶ್ಲೋಕದಲ್ಲಿ. ಈ ಒಂದು ಅನರ್ಥ ನಿವೃತ್ತಿ, ನಿಷ್ಠೆ, ನಿಷ್ಠ, ರುಚಿ ಇವುಗಳ ಕುರಿತಾಗಿ ಈ ಒಂದು 8ನೇ ಶ್ಲೋಕ ತಿಳಿಸುತ್ತೆ. ಮತ್ತೆ ನಮ್ಮ ಮನಸ್ಸನ್ನ ಹೇಗೆ ಎಲ್ಲ ವಿಚಲನೆಗಳಿಂದ, ಎಲ್ಲ ಬೇಕುಗಳಿಂದ ಅಂತ ಹೇಳ್ಬೋದು, ಎಲ್ಲ ಬೇಡಿಕೆಗಳು ಅಂತ ಹೇಳ್ಬೋದು, ಚಂಚಲತೆ ಅಂತ ಹೇಳ್ಬೋದು. ಇವುಗಳ ಕುರಿತಾಗಿ ಹೇಗೆ ಇದನ್ನ ನಾವು ಈ ನಮ್ಮ ಮನಸ್ಸಿಗೆ ತರಬೇತಿಯನ್ನ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸುತ್ತೆ. ನಮ್ಮ ತರಬೇತಿಯನ್ನ ಕೊಡ್ಬೇಕಾಗಿರೋದು ನಮ್ಮ ನಾಲಿಗೆಗೆ ಮತ್ತೆ ನಮ್ಮ ಮನಸ್ಸಿಗೆ. ನಮ್ಮ ನಾಲಿಗೆಗೆ ಹೇಗೆ ನಾವು ತರಬೇತಿಯನ್ನ ಕೊಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನಮ್ಮ ಮನಸ್ಸಿಗೆ ಹೇಗೆ ತರಬೇತಿಯನ್ನ ಕೊಡ್ಬೇಕು, ಯಾಕೆ ತರಬೇತಿಯನ್ನ ಕೊಡ್ಬೇಕು ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ನಾಲಿಗೆಗೆ ಯಾವ ತರ ನಾವು ಟ್ರೈನಿಂಗ್ ಅನ್ನ ಕೊಡ್ಬೇಕು ಅಂದ್ರೆ ಸದಾ ನಾವು ಭಗವಂತನ ನಾಮ ಜಪವನ್ನ ಮಾಡುವಂಥದ್ದು, ನಾಮ ರೂಪ ಲೀಲೆ ಗುಣಗಳ ಕೀರ್ತನೆಯಲ್ಲಿ ತೊಡಗಿದ್ರೆ ಮತ್ತೆ ಭಗವಂತನ ಪ್ರಸಾದವನ್ನ ನಾವು ಸೇವಿಸಿದ್ರೆ ನಾವು ಈ ಒಂದು ಭಕ್ತಿಯ ಯೋಗದ ಒಂದು ತರಬೇತಿಯನ್ನ ಪಡ್ಕೊಳ್ಬಹುದು, ಭಕ್ತಿ ಹಾದಿಯಲ್ಲಿ ನಡಿಬಹುದು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಮನಸ್ಸನ್ನ ಹೇಗೆ ನಾವು ಮನಸ್ಸಿಗೆ ತರಬೇತಿಯನ್ನ ಕೊಡ್ಬೇಕು, ಯಾಕೆ ಹೇಗೆ ಅಂದ್ರೆ ಹೌ ಟು ಟ್ರೈನ್ ಅವರ್ ಮೈಂಡ್, ಹೇಗೆ ನಮ್ಮ ಮನಸ್ಸನ್ನ ನಾವು ತರಬೇತಿ ಕೊಡ್ಬೇಕು ಅಂದ್ರೆ ಯಾವಾಗ್ಲೂ 24 ಗಂಟೆಯೂ ಕೂಡ ಭಗವಂತನನ್ನ ಸ್ಮರಿಸುವುದರ ಮೂಲಕ. ಹೇಗೆ ನಾವು ಭಗವಂತನನ್ನ ಸ್ಮರಿಸಬಹುದು 24 ಗಂಟೆಯೂ? ಮಾರ್ನಿಂಗ್ ನಾವು ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಇಸ್ಕಾನ್ ನಲ್ಲಿ ಇರುವಂತಹ ಈ ದೈನಂದಿನ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ 24 ಗಂಟೆಯೂ ಕೂಡ ನಾವು ಕೃಷ್ಣನ ಸ್ಮರಣೆಯನ್ನ ಮಾಡುವುದರ ಮೂಲಕ ನಾವು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಯಾಕೆ ನಾವು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನಾವು ಕಲ್ತ್ವಿ. ಯಾಕೆ ಇಟ್ಕೋಬೇಕು ನಾವು ಮನಸ್ಸನ್ನ ನಿಯಂತ್ರಣದಲ್ಲಿ? ಯಾಕಂದ್ರೆ ನಾವು ಅದನ್ನ ನಮ್ಮ ಒಳ್ಳೆಯ ಗೆಳೆಯನನ್ನಾಗಿ ನಾವು ಮಾಡ್ಕೊಳ್ಬೇಕು. ಒಳ್ಳೆಯ ಗೆಳೆಯ ಹೇಗೆ ನಮ್ಮ ಮಾತನ್ನ ಕೇಳ್ತಾನೋ ಹಾಗೆ ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳಿದ್ರೆ ಅದು ಸದಾ ಭಗವಂತನ ನಾಮ ರುಚಿಗಳಲ್ಲಿ ಅದು ಆಸಕ್ತಿಯನ್ನ ಬೆಳೆಸುತ್ತೆ. ಮತ್ತೆ ನಾವು ನಮ್ಮ ಮನಸ್ಸನ್ನ ಶುದ್ಧೀಕರಿಸಬಹುದು ಅನ್ನೋದನ್ನ ಇದು ಹೇಳುತ್ತೆ. ಮತ್ತೆ ಸಹಜವಾಗಿ ನಾವು ನಮ್ಮ ಒಂದು ಅಂತಿಮ ಕಾಲದಲ್ಲಿ ಕೃಷ್ಣನನ್ನು ಹೇಗೆ ಸ್ಮರಿಸಬಹುದು, ನಮ್ಮ ಅಂತ್ಯಕಾಲದಲ್ಲಿ ಆ ಸ್ಮರಣೆ ಸ್ವಾಭಾವಿಕ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕೇವಲ ಅಭ್ಯಾಸದ ಮೂಲಕ ಬರಬಹುದು. ಅದಕ್ಕೋಸ್ಕರ 24 ಗಂಟೆ ಭಗವಂತನನ್ನ ಸ್ಮರಿಸಿದ್ರೆ ನಮ್ಮ ಒಂದು ಅಂತ್ಯಕಾಲದಲ್ಲಿ, ಈ ಮರಣದ ಕಾಲದಲ್ಲಿ ಭಗವಂತನನ್ನ ನೆನೆಲಿಕ್ಕೆ ಅಥವಾ ಸ್ಮರಿಸಲಿಕ್ಕೆ ನಮಗೆ ಸಹಜವಾದ ಸ್ವಭಾವ ಬರಬಹುದು ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಹೇಗೆ ನಮ್ಮ ಮನಸ್ಸನ್ನ ನಾವು ತರಬೇತಿಯನ್ನ ಕೊಡ್ಬೇಕು, ಯಾವ ತರ ನಾವು ತರಬೇತಿಯನ್ನ ಕೊಡ್ಬೇಕು ಅಂತಂದ್ರೆ ನಾವು ಸದಾ ನೆನೆಯುವುದರ ಮೂಲಕ, ಭಗವಂತನ ನೆನೆಯುವುದರ ಮೂಲಕ. ಏನೇನನ್ನ ನೆನೆಯಬೇಕು, ಏನೇನನ್ನ ನಾವು ಸ್ಮರಿಸ್ಬೇಕು ಭಗವಂತನ ಕುರಿತಾಗಿ, ಭಗವಂತನ ಕುರಿತಾಗಿ ನಾಮ ಲೀಲೆ ರೂಪ ಗುಣ ಇವುಗಳನ್ನೆಲ್ಲ ನೀವು ತಿಳ್ಕೊಂಡ್ರಿ. ಇಲ್ಲಿ ಮುಖ್ಯವಾಗಿ 8ನೇ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು ಭಗವಂತನ ಧಾಮದ ಕುರಿತಾಗಿ, ಅಂದ್ರೆ ಭಗವಂತನ ಲೀಲಾ ಕ್ಷೇತ್ರಗಳು ಅಂತ ಕರೀತೇವೆ. ಇಲ್ಲಿ ವೃಂದಾವನ, ಮಥುರ, ಮತ್ತೆ ಅಲ್ಲಿ ಅವನ ಇರುವಂತಹ ಕಾಲಕ್ಷೇಪಗಳು, ಈ ಗೋವರ್ಧನ ಬೆಟ್ಟ, ಇವುಗಳ ಕುರಿತಾಗಿ ನಾವು ಸ್ಮರಣೆಯನ್ನ ಮಾಡುವಂಥದ್ದು. ಮತ್ತೆ ಜೊತೆಗೆ ನಾವು ಅಲ್ಲಿ ಹೋಗಿ ಇರುವಂಥದ್ದು ಅಂತ. ಎಲ್ರು ಕೂಡ ಸಾಮಾನ್ಯವಾಗಿ ಸಾಧ್ಯ ಆಗಲ್ಲ ಬ್ರಜಧಾಮದಲ್ಲಿ ವಾಸಿಸಿ ಅಂತ ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ರಿಗೂ ಅದು ಸಾಧ್ಯ ಆಗ್ಲಿಕ್ಕಿಲ್ಲ. ತಮ್ಮ ಈ ಒಂದು ಭೌತಿಕ ಕರ್ತವ್ಯಗಳನ್ನ ಬಿಟ್ಟು, ಭೌತಿಕ ಕರ್ತವ್ಯ ಜೊತೆಗೆ ಈ ಆಧ್ಯಾತ್ಮಿಕ ಕರ್ತವ್ಯವನ್ನ ಮುಂದುವರಿಸಬೇಕು ಅಂದ್ರೆ ಅವರಿಗೆ ಇರುವಂತಹ ವರ್ಣಾಶ್ರಮ ಧರ್ಮಗಳನ್ನೇ ಕರ್ತವ್ಯಗಳನ್ನ ನಿರ್ವಹಿಸಿ ಅವರಿಗೆ ಇವುಗಳನ್ನೆಲ್ಲ ಕೂಡ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾರಿಗೂ ಸಾಧ್ಯ ಇದೆಯೋ ಅವರು ವ್ರಜಧಾಮದಲ್ಲಿ ವಾಸಿಸಬಹುದು.
ಈ ವರಜಧಾಮದಲ್ಲಿ ವಾಸಿಸುವುದರ ಮೂಲಕ ನಾವು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಬಹುದು. ಯಾರಿಗೆ ಈ ಒಂದು ವೃಜಧಾಮದಲ್ಲಿ ವಾಸಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಈ ಒಂದು ಧಾಮಗಳ ಕುರಿತಾಗಿ ಸದಾ ಮನಸ್ಸಿನಲ್ಲಿಯೇ ಚಿಂತಿಸಿದ್ರೆ ನಾವು ನಾವು ಇರುವಂತಹ ಜಾಗವನ್ನೇ ವೃಂದಾವನವನ್ನಾಗಿ ಮಾಡಬಹುದು ಅನ್ನೋದನ್ನ ಶ್ರೀಲ ಪ್ರಭುಪಾದವರು ತಿಳಿಸ್ತಾರೆ. ಮತ್ತೆ ಭಗವಂತನ ಧಾಮಗಳಲ್ಲಿ ಗಳಿಗೆ ಹೋಗಿ ನಾವು ಸೇವೆಯನ್ನ ಕೊಡುವಂಥದ್ದು, ದೇವಸ್ಥಾನದಲ್ಲಿ ಸೇವೆಯನ್ನ ಕೊಡುವಂಥದ್ದು, ಹೀಗೆ ಭಗವಂತನಿಗೆ ಮತ್ತೆ ಭಗವಂತನ ಭಕ್ತರಿಗೆ ಸೇವೆಯನ್ನ ಕೊಡುವುದ್ರ ಮೂಲಕ ಮನಸ್ಸನ್ನ ನಾವು ನಿಯಂತ್ರಣದಲ್ಲಿ ಇಡ್ಬಹುದು. ಮತ್ತೆ ಹೀಗೆ ಇತರ ಪ್ರಕ್ರಿಯೆಗಳನ್ನು ಕೂಡ ನಾವು ಅನುಸರಿಸುವುದರ ಮೂಲಕ ನಾವು ಈ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡಬಹುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹೇಗೆ ಇತರ ಪ್ರಕ್ರಿಯೆಗಳು ಹೇಳಿದ್ರೆ ಇದೇ ನವವಿಧ ಭಕ್ತಿಯ ಮೂಲಕ ನಾವು ಈ ಪ್ರಕ್ರಿಯೆಗಳ ಮೂಲಕ ನಾವು ಭಗವಂತನನ್ನ ಸದಾ ಸ್ಮರಿಸಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಕೆಲವು ವಿಷಯಗಳನ್ನ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಏನು ಶ್ರವಣ ದಶೆ, ವರ್ಣ ದಶೆ, ಸ್ಮರಣಾವಸ್ಥೆ, ಸ್ಮರಣ ದಶ, ಸಂಪತ್ತಿ ದಶ. ಸೊ ಇವು 5 ದಶೆಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಇವು ಕನಿಷ್ಠ ಅಧಿಕಾರಿಯಾಗಿರುವಂತಹ ವ್ಯಕ್ತಿ ಈ ಹಂತದಲ್ಲಿ ಸದಾ ಕೃಷ್ಣನ ಕಥಾಶ್ರವಣವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಕೃಷ್ಣನ ಕಥೆಯನ್ನ ಕೇಳುವುದರಲ್ಲಿ ತೊಡ್ಕೊಳ್ಬೇಕು. ಈ ಕೃಷ್ಣನ ಕಥೆಯಲ್ಲಿ ತೊಡಗಿಕೊಳ್ಳುವುದೇ ಶ್ರವಣ ದಶೆ ಅಂತ ಕರೀತಾರೆ. ಕೃಷ್ಣನ ದಿವ್ಯ ನಾಮಗಳನ್ನ ಮತ್ತೆ ದಿವ್ಯ ರೂಪ, ಗುಣ, ಲೀಲೆಗಳನ್ನ ಸದಾ ನಾವು ಶ್ರವಣ ಮಾಡ್ತಾ ಇದ್ರೆ ಅದಕ್ಕೆ ವರ್ಣ ದಶೆ ಅಂತ ಕರೀತಾರೆ. ಮತ್ತೆ ಒಬ್ಬ ಈ ಹಂತದಲ್ಲಿ ಯಾರು ವರ್ಣದಶೆ ಹಂತಕ್ಕೆ ತಲುಪ್ತಾರೋ ಅವನು ಕೃಷ್ಣ ಕಥಾ ಶ್ರವಣದಲ್ಲಿ ಯಾವಾಗ್ಲೂ ರಿಕ್ತನಾಗಿರ್ತಾನೆ, ಸೊ ಅನುರಕ್ತನಾಗಿರ್ತಾನೆ. ಸೊ ಆ ಅನುರಕ್ತದಿಂದ ಅವನು ಪರವಶತೆಗೆ ಒಳಗಾಗ್ತಾನೆ. ಸೊ ಆ ಭಾವ ಪರವಶತೆಗೆ ಸ್ಮರಣಾವಸ್ಥೆ ಅಂತ ಕರೀತಾರೆ. ಸೊ ಸ್ಮರಣಾವಸ್ಥೆಯಲ್ಲಿ ನಾವು 5 ವಿಧಿಗಳನ್ನ ಕಾಣ್ತೇವೆ, 5 ಮಾರ್ಗಗಳನ್ನ ಕಾಣ್ತೇವೆ. ಸೊ 5 ಮಾರ್ಗಗಳು ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ ಮತ್ತು ಸಮಾಧಿ ಅಂತ ಕರೀತಾರೆ. ಸ್ಮರಣೆ ಅಂದ್ರೆ ಗೊತ್ತು, ಮನನ, ಧ್ಯಾನ ಅನ್ನೋದು ಕೂಡ ಇಲ್ಲಿ ತಿಳಿಸ್ತಾರೆ 70ನೇ ಪದದಲ್ಲಿ. ಮತ್ತೆ ಸ್ಮರಣ ಅಡ್ಡಿ ಇಲ್ಲದೆ ಮುಂದುವರಿದಾಗ ಚಿತ್ತ ಏಕಾಗ್ರತೆ ಬರುತ್ತೆ. ಚಿತ್ತ ಏಕಾಗ್ರತೆ ಇದ್ದಾಗ ನಮ್ಗೆ ಧ್ಯಾನ ಒಂದೇ ಕಡೆಗೆ ಕೇಂದ್ರೀಕರಿಸಲಿಕ್ಕೆ ಸಹಾಯ ಆಗುತ್ತೆ. ಧ್ಯಾನ ಮುಂದುವರಿದಾಗ ನಮ್ಮ ಮನಸ್ಸು ದೃಢವಾಗಿರುತ್ತೆ. ಆ ದೃಢವಾಗಿರುವಂತಹ ಮನಸ್ಸನ್ನ ಅನುಸ್ಮೃತಿ ಅಂತ ಕರೀತಾರೆ. ಸೊ ಈ ಅನುಸ್ಮೃತಿಯಿಂದ ನಾವು ಒಂದು ಸಮಾಧಿಯ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಮಾಧಿಯ ಸ್ಥಿತಿಯನ್ನು ಸ್ಮರಣ ದಶ ಅಂತ ಕರೀತಾರೆ. ಆತನಿಗೆ ಸಮಾಧಿ ದಶೆಯಲ್ಲಿ ಏನಾಗತ್ತೆ ಅಂದ್ರೆ ಆತ್ಮನಿಗೆ ತನ್ನ ಮೂಲವಾದಂತಹ ಸಹಜ ಸ್ಥಿತಿ, ತನ್ನ ಸ್ವಭಾವವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಭಗವಂತನೊಂದಿಗೆ ನಿತ್ಯವಾದಂತಹ ಸಂಬಂಧವನ್ನ ಅರಿಯಬಹುದು. ಸೊ ನಿತ್ಯವಾದಂತಹ ಸಂಬಂಧವನ್ನ ಯಾವ ವ್ಯಕ್ತಿ ಅರಿತಾನೋ ಅದನ್ನ ಸಂಪತ್ತಿ ದಶ ಅಂತ ಕರೀತಾರೆ. ಆ ಸಂಪತ್ತಿ ದಶ ಅಂದ್ರೆ ಜೀವನ ಪರಿಪೂರ್ಣವಾದಂತಹ ದಶೆ. ಹೀಗೆ ನಾವು ಜೀವನದಲ್ಲಿ ಪಡಿಬೇಕಾಗಿರೋದು ಒಂದೇ ಒಂದು ಪರಿಪೂರ್ಣತೆ. ಸೊ ನಾವು ಯಾವುದ್ರಲ್ಲಿಯೂ ಕೂಡ ಪರಿಪೂರ್ಣರಾಗಿಲ್ಲ. ಎಲ್ಲವೂ ಕೂಡ ನಮ್ಮಲ್ಲಿ ಎಲ್ಲವೂ ಕೂಡ ಕೇವಲ ಕನಿಷ್ಠವಾಗಿದೆ. ಆದ್ರೆ ನಾವು ತಿಳ್ಕೊಳ್ತಾ ಇದ್ದೇವೆ ಅಷ್ಟೇ ಪರಿಪೂರ್ಣರಾಗಿದ್ದೀವಿ ಅಂತ ಹೇಳಿ. ಆದ್ರೆ ಆಧ್ಯಾತ್ಮಿಕದಲ್ಲಿ ಮಾತ್ರ ನಮ್ಮ ಆತ್ಮದ ಸಹಜ ಸ್ವಭಾವ, ಸಹಜ ರೂಪ, ಸ್ವರೂಪವನ್ನ ತಿಳಿದುಕೊಳ್ಳೋದೇ ಪರಿಪೂರ್ಣತೆ. ಸೊ ಆ ಪರಿಪೂರ್ಣತೆಯನ್ನ ಸಾಧಿಸಿದ್ರೆ ಈ ಮಾನವ ಜನ್ಮ ಅನ್ನೋದು ಸಾರ್ಥಕ ಆಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಹೀಗೆ ರಾಗಾನುಗ ಭಕ್ತಿ ಅನ್ನುವಂಥದ್ದು ಈ 8ನೇ ಶ್ಲೋಕದಲ್ಲಿ ನಮ್ಗೆ ಮುಂದಿನ ಪ್ರೇಮ ಭಕ್ತಿ, ಭಾವಭಕ್ತಿಗೆ ಬರ್ಬೇಕು ಅಂದ್ರೆ ಅದಕ್ಕೆ ಮುಂಚಿನ ಹಂತ ರಾಗಾನುಗ ಭಕ್ತಿ. ಸೊ ಇಲ್ಲಿ ನಾವೆಲ್ಲರೂ ಕೂಡ ರೂಪಾನುಗರು ಅಂತ ಕರೀತೇವೆ. ಹಾಗಾಗಿ ನಾವು ರೂಪ ಅನುಗರು ಅಂದಾಗ ನಾವು ಅವರ ಹೆಜ್ಜೆಯನ್ನ ಜಾಡಿನಲ್ಲಿ ನಡೀತಾ ಇದ್ದಾವೆ. ಅವರ ಬರೆದಂತಹ ಗ್ರಂಥಗಳನ್ನ, ಅವರು ಕೊಟ್ಟಿರುವಂತಹ ಉಪದೇಶಗಳನ್ನ ನಾವು ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಮತ್ತೆ ಅವ್ರು ಹೇಳಿರೋ ಹಾಗೆ ನಾವು ನಡೀತಾ ಇದ್ದೇವೆ, ಅವುಗಳನ್ನ ಅನುಸರಿಸ್ತಾ ಇದ್ದೇವೆ. ಸೊ ಇದನ್ನೆಲ್ಲವನ್ನ ನಮ್ಗೆ ತಿಳಿಸಿಕೊಟ್ಟವರು ಶ್ರೀಲಾ ಪ್ರಭುಪಾದವರು. ಸೊ ಶ್ರೀಲಾ ಪ್ರಭುಪಾದವರ ಮೂಲಕ ನಾವು ಈ ರಾಗಾನುಗ ಭಕ್ತಿಯ ಮಾರ್ಗದಲ್ಲಿ ನಡಿಲಿಕ್ಕೆ ನಮ್ಗೆ ಈ ಉಪದೇಶದ ಸಾರಗಳು ಸಹಾಯವನ್ನ ಮಾಡುತ್ತೆ. ಮತ್ತೆ ರಾಗಾನುಗ ಭಕ್ತಿಯನ್ನ ನಾವು ಸ್ವಯಂ ಪ್ರೇರಿತ ಭಕ್ತಿ ಸೇವೆಯಲ್ಲಿ ತೊಡಕೊಳ್ಬೇಕು ಅಂದ್ರೆ ನಾವು ಭಗವಂತನ ಜೊತೆಗೆ 5 ತರನಾದಂತಹ
ಅಂದ್ರೆ ಇವು ಪ್ರಾಥಮಿಕ ರಸಗಳು ಅಂತ ಕರೀತೇವೆ. ಪ್ರಾಥಮಿಕ ರಸಗಳಲ್ಲಿ ಒಂದು ರಸದೊಂದಿಗೆ ನಾವು ಸಂಬಂಧವನ್ನ ಬೆಳೆಸಿದಾಗ ನಾವು ಭಗವಂತನಿಗೆ ಹತ್ತಿರವಾಗಬಹುದು. ಸೊ ಆ 5 ರಸಗಳಲ್ಲಿ ಇರುವಂತದ್ದು ಕನಿಷ್ಠ ಶಾಂತರಸ, ಆಮೇಲೆ ದಾಸ್ಯ, ಅದಕ್ಕಿಂತ ಮೇಲೆ ಇರುವಂತದ್ದು ಸಾಕ್ಷ್ಯರಸ, ಸಾಕ್ಷ್ಯಕ್ಕಿಂತ ಮೇಲೆ ಇರುವಂತದ್ದು ವಾತ್ಸಲ್ಯ ರಸ, ವಾತ್ಸಲ್ಯ ರಸದಿಂದ ಮೇಲೆ ಇರುವಂತದ್ದು ಮಾಧುರ್ಯ ರಸ. ಸೊ ಹೀಗೆ ಈ ಹಂತ ಹಂತವಾಗಿರುವಂತಹ ರಸಗಳನ್ನ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಹೀಗೆ ಭಕ್ತಿ ಸೇವೆಯಲ್ಲಿ ವಿವಿಧ ಬಗೆಯ ಉಪದೇಶಗಳೆಲ್ಲವೂ ಕೂಡ ಈ ಒಂದು ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಇಂದಿನ ತರಗತಿಯಲ್ಲಿ ನಾವು 9ನೇ ಶ್ಲೋಕನ ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ಶ್ಲೋಕ ಪಠಣ ಮಾಡ್ಲಿಕ್ಕೆ ಇಚ್ಛೆ ಇದೆಯೋ ಹ್ಯಾಂಡ್ ರೈಸ್ ಮಾಡಿ. ಪಿಪಿಟಿ ಬೇಡ, ಇವತ್ತು ನಾನು ಇದನ್ನ ಶೇರ್ ಮಾಡ್ತೇನೆ, PDF ಅನ್ನ ಮಾಡ್ತೀನಿ. ನಾ ಮೊದಲು ಹೇಳ್ತೀನಿ ಒಂದ್ಸಲ, ಎಲ್ರು ಕೂಡ ಕೇಳ್ಕೊಳ್ಳಿ, ಆಮೇಲೆ ನೀವು ರಿಪೀಟ್ ಮಾಡಿ. ಶ್ರೀ ಉಪದೇಶಾಮೃತ ಶ್ಲೋಕ 6. ಇಲ್ಲ, ಶಿಕ್ಷಣ ಏನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಎಲ್ರಿಗೂ. ಶ್ರೀ ಉಪದೇಶಾಮೃತ 9ನೇ ಶ್ಲೋಕ. ವೈಕುಂಠಾಜನಿತೋ ವರಾ ಮಧುಪುರೀ ತತ್ರಾಪಿ ರಾಸೋತ್ಸವಾ ಬೃಂದಾರಣ್ಯಮುದಾರ ಪಾಣಿರಮಣ ತತ್ರಾಪಿ ಗೋವರ್ಧನ ರಾಧಾ ಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತಾ ಪ್ಲಾವನಾ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕಿನಕ. ಇನ್ನೊಮ್ಮೆ ಹೇಳ್ತೀನಿ. ವೈಕುಂಠಾಜನಿತೋ ವರಾ ಮಧುಪುರೀ ತತ್ರಾಪಿ ರಾತ್ಸೋತ್ಸವಾತ್ ವೃಂದಾರಣ್ಯಮುದಾರ ಪಾಣಿರಮಣ ತತ್ರಾಪಿ ಗೋವರ್ಧನ ರಾಧಾ ಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತ ಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕಿ ನಖ. ಎಲ್ರಿಗೂ ರಾಗ ಗೊತ್ತಾಯ್ತು ಅನ್ಕೊಳ್ತೀನಿ. ಇದು ಷಡ್ಗೋಸ್ವಾಮಿಗಳ ಅಷ್ಟಕಂ. ಷಡ್ಗೋಸ್ವಾಮಿ ಅಷ್ಟಕಂ ಹಾಡ್ತಾರಲ್ಲ, ಅದ್ರದ್ದು ರಾಗ. ಬೇಬಿ ಮತ್ತೆ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9 ಮಾತಾಜಿ ರಾಗವಾಗಿ ಹೇಳ್ಬೇಕಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಮಾತಾಜಿ ಹಂಗೆ ಹೇಳ್ತೀನಿ ಮಾತಾಜಿ. ಹೇಳಿ. ಶ್ಲೋಕ 9. ವೈಕುಂಠ ಜನಿತೋಪದ ವೈಕುಂಠ ಜನಿತೋವರ ಮಧುಪುರಿ ತತ್ರಾಪಿ ರಸೋತ್ಸವಾತ್ ವೃಂದಾರಣ್ಯಮುದಾರ ಪಾಣಿರಮಣಾತ್ ತತ್ರಾಪಿ ಗೋವರ್ಧನಃ ರಾಧಾಕುಂಡಮಿಹಪಿ ಗೋಕುಲಪತೆ ಪ್ರೇಮಾಮೃತ ಪ್ಲಾವಾನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕಿನಕಃ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ವೈಕುಂಠ ಜನಿತೋ ವರ ಮಧುಪುರೀ
तत्रापि रासोत्सवात् वृन्दारण्यमुदारपाणिरमणा तत्रापि गोवर्धन राधाकुण्डमिह्यापि गोकुलपते प्रेमामृता प्लावना कुर्यादस्य विराजतो गिरितटे सेवां विवेकीनकः. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಎಸ್, ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಬೇಗ ಮಾಡ್ಕೋಬೇಕು. ಹರೇ ಕೃಷ್ಣ ಮಾತಾಜಿ. ವೈಕುಂಠಾಜನಿತೋ ವರಾ ಮಧುಪುರೀ ತತ್ರಾಪಿ ರಾಸೋತ್ಸವಾದ್ ವೃಂದಾರಣ್ಯಮುದಾರಪಾಣಿರಮಣ ತತ್ರಾಪಿ ಗೋವರ್ಧನ ರಾಧಾಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತಪ್ಲವಾನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕಿನಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಹರೇ ಮಾತಾಜಿ. ಹರೇ ಕೃಷ್ಣ. ವೈಕುಂಠ ಜನಿತೋ ವರ ಮಧುಪುರೀ ತತ್ರಾಪಿ ರಾಸೋತ್ಸವಾತ್ ವೃಂದಾರಣ್ಯಮುದಾರಪಾಣಿರಮಣ ತತ್ರಾಪಿ ಗೋವರ್ಧನಃ ರಾಧಾಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತಾ ಪ್ಲಾವನಾ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕಿನಕಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಜನಿತೋ ವರ ಮಧುಪುರೀ ತತ್ರಾಪಿ ರಾಸೋತ್ಸವಾತ್ ವೃಂದಾರಣ್ಯಮುದಾರಪಾಣಿರಮತ ತತ್ರಾಪಿ ಗೋವರ್ಧನ ರಾಧಾಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತಾ ಪ್ಲಾವನಾ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕಿನಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಉಳಿದವರಿಗೆ ಆಮೇಲೆ ಅವಕಾಶ ಕೊಡ್ತೀನಿ. ಆಶಾ ಶ್ರೇಷ್ಠಿ ಮಾತಾಜಿ, ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಮಥುರೆ ಎಂಬ ಸ್ಥಳವು ದಿವ್ಯ ಲೋಕವಾದ ವೈಕುಂಠಕ್ಕಿಂತ ಉತ್ತಮ, ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಅಲ್ಲಿ ಅವತರಿಸಿದನು. ಮಥುರಾಪುರಕ್ಕಿಂತಲೂ ವೃಂದಾವನವೆಂಬ ದಿವ್ಯ ಅರಣ್ಯವು ಶ್ರೇಷ್ಠ, ಏಕೆಂದರೆ ಕೃಷ್ಣನು ರಾಸಲೀಲೆ ಮಾಡಿದ್ದು ಅಲ್ಲೇ. ವೃಂದಾವನಕ್ಕಿಂತಲೂ ಶ್ರೇಷ್ಠವಾದದ್ದು ಗೋವರ್ಧನ ಪರ್ವತ, ಏಕೆಂದರೆ ಅದನ್ನು ಶ್ರೀಕೃಷ್ಣನು ತನ್ನ ದಿವ್ಯ ಹಸ್ತದಿಂದ ಎತ್ತಿದನು ಮತ್ತು ಅದು ಅವನ ಪ್ರೇಮ ಲೀಲೆಗಳ ಸ್ಥಳ. ಎಲ್ಲಕ್ಕಿಂತ ಮಿಗಿಲಾಗಿ ಲೋಕೋತ್ತರವಾದ ಶ್ರೀ ರಾಧಾಕುಂಡ. ಚೇಂಜ್ ಮಾಡಿ ಮಾತಾಜಿ. ನೋಡಿ ಬಂದಿದ್ಯಾ? ಹಾ, ಈಗ ರಾಧಾಕುಂಡ ಅಲ್ಲಿದೆ, ಏಕೆಂದರೆ ಅದು ಗೋಕುಲ ಪ್ರಭುವಾದ ಶ್ರೀಕೃಷ್ಣನ ಪ್ರೇಮಾಮೃತವು ಉಕ್ಕಿ ಹರಿದ ಸ್ಥಳ. ಗೋವರ್ಧನ ಪರ್ವತದ ಪಾದದಲ್ಲಿರುವ ಈ ದಿವ್ಯವಾದ ರಾಧಾಕುಂಡದಲ್ಲಿ ಸೇವೆ ಮಾಡದಿರುವ ವಿವೇಕಿ ಎಲ್ಲಿದ್ದಾನೆ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಓಕೆ, ಭೌತಿಕ ಜಗತ್ತಿನಲ್ಲಿಯೇ ನಮ್ಗೆ ಆಧ್ಯಾತ್ಮಿಕ ಲೋಕವನ್ನ ಕಾಣ್ಲಿಕ್ಕೆ ಸಿಗುತ್ತೆ. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿಯೂ ಕೂಡ ನಮ್ಗೆ ಇಲ್ಲಿ ಈ ಒಂದು ಅಶ್ವತ್ಥ ಮರದ ಪ್ರತಿಬಿಂಬ ಅಂತ ಕರೀತೇವೆ. ಸೊ ಆ ಪ್ರತಿಬಿಂಬದಲ್ಲಿ ಕೇವಲ ನಮ್ಗೆ ಈ ಆ ಒಂದು ಸುಖ ಅನ್ನುವಂಥದ್ದು ಪ್ರತಿಬಿಂಬವಾದ್ರೆ, ಅದರಂತೆಯೇ ಕೆಲವು ಸ್ಥಳಗಳನ್ನು ಕೂಡ ನಾವು ಕಾಣ್ತೇವೆ, ಅದು ಆಧ್ಯಾತ್ಮಿಕ ಸ್ಥಳಗಳು. ಈಗ ಭಗವಂತ ತನ್ನ ಕಾಲಕ್ಷೇಪವನ್ನ ಮಾಡ್ಲಿಕ್ಕೆ ಬಂದಾಗ ಅಂಥದೇ ಕ್ಷೇತ್ರವನ್ನ ಇಲ್ಲಿ ಅವನು ಆ ಸ್ಥಳವನ್ನ ನಿರ್ಮಿಸಿ ಅದೇ ಹಂತದೇ ಸ್ಥಳಗಳಲ್ಲಿ ಅವನು ಬಂದು ವಾಸಿಸ್ತಾನೆ. ಸೊ ಅದಕ್ಕಾಗಿ
ಅಂತವುಗಳನ್ನ ಉತ್ತಮ ದಿವ್ಯ ಲೋಕಗಳು ಅಂತ ಕರೆಯಲಾಗಿದೆ. ಹಾಗಾದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ 9ನೇ ಶ್ಲೋಕದಲ್ಲಿ ಆಧ್ಯಾತ್ಮಿಕದಲ್ಲಿಯೇ ಶ್ರೇಷ್ಠವಾದಂತಹ ಸ್ಥಳಗಳು ಯಾವ್ಯಾವ್ದು, ಸೊ ಎಲ್ಲವೂ ಶ್ರೇಷ್ಠ ಹಾಗಂತ ಹೇಳಿ ಯಾವ್ದು ಕನಿಷ್ಠ ಇಲ್ಲ ಇಲ್ಲಿ. ಆದ್ರೂ ಕೂಡ ಅತಿ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಸ್ಥಳ ಯಾವುದು, ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಸ್ಥಳ ಯಾವುದು ಈ ಈ ಸ್ಥಳಗಳಲ್ಲಿ ಧಾಮಗಳಲ್ಲಿ ಅನ್ನೋದನ್ನ ಹೇಳ್ತಾರೆ. ಸೊ ವೈಕುಂಠೋ ಜನಿತೋವರ ಮಧುಪುರಿ ತತ್ರಾಪಿ ರಾಸೋತ್ಸವಾದ್ ಅಂತ ಹೇಳ್ತಾರೆ. ಅಂದ್ರೆ ವೈಕುಂಠಕ್ಕಿಂತಲೂ ಕೂಡ ಭಗವಂತ ಹುಟ್ಟಿದಂತ ಈ ಒಂದು ಸ್ಥಳ ದಿವ್ಯವಾದದ್ದು ಅನ್ನೋದನ್ನ ಹೇಳ್ತಾರೆ. ಈಗ ಯಾವ್ಯಾವ ಸ್ಥಳಗಳನ್ನ ನೋಡೋಣ. ಫಸ್ಟ್ ಯಾವ್ಯಾವ ಸ್ಥಳಗಳನ್ನ ಇಲ್ಲಿ ಕೊಡಲಾಗಿದೆ, ಕ್ರಮಾನುಗತವಾಗಿ ಆ ಸ್ಥಳಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಶ್ರೇಷ್ಠತೆ ಯಾವ ಸ್ಥಳಕ್ಕೆ ಕೊಡಲಾಗಿದೆ ಅನ್ನೋದನ್ನ ಕ್ರಮಾನುಗತವಾಗಿ ತಿಳಿಸಲಾಗಿದೆ. ಮೊದಲನೇದು ಯಾವುದು, ವೈಕುಂಠ ಲೋಕ. ಎರಡನೇದು ಈ ಇದು ಮಥುರೆ ಅಂತ ಹೇಳ್ತಾರೆ, ಮಧುಪುರಿ ಮಥುರೆ. ಆಮೇಲೆ ಮೂರನೆಯದು ಇರುವಂತದ್ದು ಈ ವೃಂದಾವನಕ್ಕಿಂತ ಶ್ರೇಷ್ಠವಾದದ್ದು. ಆಮೇಲೆ ಮತ್ತೆ ಗೋವರ್ಧನ ಪರ್ವತ, ಗೋವರ್ಧನ ಮತ್ತೆ ಇಲ್ಲಿ ರಾಧಾಕುಂಡ. ಸೊ ಈ 5 ಸ್ಥಳಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಳ ತಿಳಿಸ್ತಾ ಇದ್ದಾರೆ. ಸೊ ವೈಕುಂಠ ಲೋಕ ಯಾವುದು, ಈ ವೈಕುಂಠ ಲೋಕ ಇರುವಂತದ್ದು ಈ ಊರ್ಧ್ವ ಲೋಕಗಳನ್ನ ದಾಟಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಇರುವಂತದ್ದು ಈ ಮರ್ತ್ಯ ಲೋಕದಲ್ಲಿ. ಸೊ ಒಟ್ಟಾರೆ ನಾವು 3 ಲೋಕಗಳನ್ನ ಕಾಣ್ತೇವೆ. ಸೊ ಈ ನಾವು ಮಧ್ಯದಲ್ಲಿ ಇರುವಂತದ್ದು ಮರ್ತ್ಯಲೋಕ, ಮೇಲೆ ಇರುವಂತದ್ದು ಊರ್ಧ್ವ ಲೋಕ, ಕೆಳಗೆ ಇರುವಂತದ್ದು ಅಧೋಲೋಕ. ಅಂದ್ರೆ ನಾವು ಇರುವಂತದ್ದು ಮಧ್ಯ ಲೋಕದಲ್ಲಿ. ಹಾಗಾದ್ರೆ ಈ 3 ಲೋಕಗಳನ್ನ ಕಾಣ್ತೇವೆ. ಈ 3 ಲೋಕಗಳಲ್ಲಿ ಮತ್ತೆ ಉಪಲೋಕಗಳಿವೆ. ಆ 14 ಉಪಲೋಕಗಳನ್ನ ನಾವು ಕಾಣ್ತೇವೆ. ಈ ಊರ್ಧ್ವ ಲೋಕದ ಮೇಲೆ ಏನು ಲೋಕ ಇದೆಯೋ ಸತ್ಯಲೋಕ, ಅಂದ್ರೆ ಅದೇ ಟಾಪ್ ಮೋಸ್ಟ್ ಸತ್ಯಲೋಕ ಈ ಐಹಿಕ ಜಗತ್ತಿನಲ್ಲಿ. ಸೊ ಸತ್ಯಲೋಕಕ್ಕಿಂತ ಮೇಲೆ ಇರುವಂತದ್ದೇ ವೈಕುಂಠ ಲೋಕ, ಅದೇ ಆಧ್ಯಾತ್ಮಿಕ ಲೋಕ ಅಂತ ಕರೀತಾರೆ. ಸೊ ಈ ವೈಕುಂಠ ಲೋಕವನ್ನ ನೋಡಿದಾಗ ವೈಕುಂಠ ಲೋಕದಲ್ಲಿ ನಾವು ಸೇವೆ ಸಲ್ಲಿಸ್ತೇವೆ. ಹೇಗೆ ದಾಸ್ಯರಾಗಿ ನಾವು ಸಖ್ಯರಾಗಿ ಸೇವೆಯನ್ನ ವೈಕುಂಠ ಲೋಕದಲ್ಲಿ ಸಲ್ಲಿಸುವಂಥದ್ದು ಅಂತ. ಹೀಗೆ ಭಗವಂತ ವೈಕುಂಠ ಲೋಕದಿಂದ ಮತ್ತೆ ಈ ಕೆಳಗೆ ಇಳಿದು ಬಂದಾಗ, ಸೊ ವೈಕುಂಠಕ್ಕಿಂತಲೂ ಕೂಡ ಉತ್ತಮವಾದಂತಹ ಸ್ಥಳ ಮಧುರೆ ಅಂತ ಹೇಳ್ತಾರೆ. ಮಧುರೆ ಎಂಬ ಸ್ಥಳ ದಿವ್ಯ ಲೋಕವಾದಂತಹ ವೈಕುಂಠಕ್ಕಿಂತ ಉತ್ತಮ. ಯಾಕೆ ವೈಕುಂಠಕ್ಕಿಂತ ಉತ್ತಮ? ಯಾಕೆಂದ್ರೆ ಅಲ್ಲಿ ಭಗವಂತನ ಜನ್ಮ ಸ್ಥಳವನ್ನ ನಾವು ಕಾಣ್ತೇವೆ. ಮತ್ತೆ ಭಗವಂತ ಅವತರಿಸಿರುವಂತಹ ಜಾಗ ಅದು ಮಥುರೆ. ಸೊ ಅದಕ್ಕಾಗಿ ಆ ವೈಕುಂಠ ಲೋಕಕ್ಕಿಂತನೂ ಕೂಡ ಈ ಒಂದು ಮಥುರೆ ಉತ್ತಮವಾದಂತಹ ಸ್ಥಳ ಅನ್ನೋದನ್ನ ಹೇಳ್ತಾರೆ. ಮಧುಪುರಿ ಅಂತ ಕರೀತಾರೆ. ಸೊ ಆಕ್ಚುಲಿ ಅದಕ್ಕೆ ಫಸ್ಟ್ ಬಂದಿರುವಂತದ್ದು ಮಧುವನ. 3 ಹೆಸರಿದೆ ಅದಕ್ಕೆ. ಮಧುವನ, ಆಮೇಲೆ ಮಧುವನ ಅನ್ನುವಂಥದ್ದು ಹೆಸರು ಬದಲಾಗಿ ಮಧುಪುರಿ ಅಂತ ಆಯ್ತು. ಆಮೇಲೆ ಹಂತ ಹಂತವಾಗಿ ಅದರ ಹೆಸರು ಮಧುರಾ ಅಂತ ಆಯ್ತು, ಮಥುರಾ. ಆ ಮಧುವನ ಅಂತ ಯಾಕೆ ಹೆಸರು ಬಿತ್ತು ಅನ್ನೋದಕ್ಕೆ ಮತ್ತೆ ಹೀಗೆ ಹಿಂದಿನ ಒಂದು ಕಥೆ ಇದೆ. ಸೊ ಆ ಕಥೆ ಹೀಗೆ ಬೇಡ. ಆದ್ರೆ ನಾವು ಯಾಕೆ ಇದು ವೈಕುಂಠಕ್ಕಿಂತ ಮಥುರೆ ಶ್ರೇಷ್ಠ ಅನ್ನೋದಕ್ಕೆ ಇರುವಂತಹ ಮುಖ್ಯವಾದ ಕಾರಣ ಅದು ಭಗವಂತ ಕೃಷ್ಣ ಅವತರಿಸಿದಂತಹ ಸ್ಥಳ. ಐಹಿಕ ಜಗತ್ತಿನಲ್ಲಿ ಇದ್ರೂ ಕೂಡ ಆಧ್ಯಾತ್ಮಿಕ ಲೋಕಕ್ಕಿಂತ ಉತ್ತಮ ಆಗಿದೆ ಈ ಮಥುರಾ ಧಾಮ. ಹೀಗೆ ನಾವು ಈ ಐಹಿಕ ಜಗತ್ತು ಉತ್ತಮವಾಗಿದೆ. ಸೊ ಒಟ್ಟಾರೆ ನಾವು ಸೃಷ್ಟಿಯನ್ನ ನೋಡಿದಾಗ 4 ಭಾಗ ಒಂದು ಸೃಷ್ಟಿ ಇದ್ದಾಗ 1/4 ಭಾಗವನ್ನ ನಾವು ಭೌತಿಕ ಜಗತ್ತಾಗಿ ಕಾಣ್ತೇವೆ. ಮತ್ತೆ ಇನ್ನು 3/4 ಭಾಗವನ್ನ ನಾವು ಅಂದ್ರೆ 4 ಭಾಗಗಳಲ್ಲಿ 3 ಭಾಗಗಳನ್ನ 3 ಭಾಗಗಳಷ್ಟು ಎಷ್ಟು ಏನು ಆಧ್ಯಾತ್ಮಿಕ ಲೋಕ ಇದೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಮತ್ತೆ ಭಗವಂತನ ತನ್ನ ದಿವ್ಯವಾದಂತಹ ವೈಶಿಷ್ಟ್ಯತೆಯಲ್ಲಿ ಇರ್ತಾನೆ. ದಿವ್ಯವಾದಂತಹ ತನ್ನ ಸಹಜವಾದಂತಹ ರೂಪದಲ್ಲಿ ಅವನು ಅಲ್ಲಿ ಇರ್ತಾನೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಭಗವಾನ್ ಶ್ರೀಕೃಷ್ಣನು ಅಲ್ಲಿ ಅವತರಿಸಿದನು. ಮಧುರಾಗಿಂತಲೂ ಕೂಡ ವೃಂದಾವನವೆಂಬ ದಿವ್ಯ ಅರಣ್ಯ ಶ್ರೇಷ್ಠ. ಹಾಗಾದ್ರೆ ಮಥುರೇನು ಶ್ರೇಷ್ಠ ವೈಕುಂಠಕ್ಕಿಂತ, ಮೇಲಿನ ಲೋಕಗಳಿಗಿಂತನೂ ಭೌತಿಕ ಜಗತ್ತಿನಲ್ಲಿರುವಂತಹ ಮಥುರಾ ಶ್ರೇಷ್ಠ ಆದ್ರೆ ಮಥುರೆಗಿಂತನೂ ಕೂಡ ವೃಂದಾವನ ಶ್ರೇಷ್ಠ ಅನ್ನೋದನ್ನ ಹೇಳ್ತಾರೆ. ಸೊ ವೃಂದಾವನದಲ್ಲಿ ಗೊಂಡಾರಣ್ಯ ಅಂತ ಕರೀತಾರೆ. ಗೊಂಡಾರಣ್ಯ ಅಂತಂದ್ರೆ ಎಲ್ಲ ಕಡೆಗೂ ಕೂಡ ಹಬ್ಬಿದಂತಹ ಅರಣ್ಯ.
ಸೊ ಅದು ದಟ್ಟವಾಗಿರುವಂತಹ ಅರಣ್ಯವನ್ನ ಗೊಂಡಾರಣ್ಯ ಅಂತ ಕರೀತಾರೆ, ಗೋಡಾರಣ್ಯ ಅಂತ ಕರೀತಾರೆ. ಹೀಗೆ ಸೊ ಈ ಒಂದು ಮಥುರೆಗಿಂತಲೂ ಶ್ರೇಷ್ಠವಾದದ್ದು ಈ ವೃಂದಾವನ. ಈ ವೃಂದಾವನ ಅನ್ನುವಂಥದ್ದು ಒಂದೇ ಕಾಡು, ಆದ್ರೆ ಅಲ್ಲಿ ಮತ್ತೆ ನಾವು ದ್ವಾದಶ ಕಾನನ ಅಂತ ಕಾಣ್ತೇವೆ. ದ್ವಾದಶ ಕಾನನ ಅಂದ್ರೆ ದ್ವಾದಶ ವನಗಳು ಅಂತ ಕಾಣ್ತೇವೆ. ಇಲ್ಲಿ ಈ ದ್ವಾದಶ ಕಾನನಗಳು ಯಾವುದು ಅಂದ್ರೆ ಮಧುವನ ಅಂದ್ರೆ ಇದೆ ಮಥುರಾದಲ್ಲಿ ಇರುವಂತಹ ವನ, ಮಥುರಾವನ, ಮಧುವನ, ತಾಳವನ, ಕುಮುದವನ, ಆಮೇಲೆ ಕಾಮ್ಯವನ, ಬಹುಳವನ, ವೃಂದಾವನ, ಮತ್ತೆ ಖಾದಿರವನ, ಮತ್ತೆ ಮಹಾವನ, ಬಂಡೀರವನ, ಲೋಹವನ, ಭದ್ರವನ, ಬೆಲ್ವನ. ಹೀಗೆ 12 ವನಗಳನ್ನ ಕಾಣ್ತವೆ. ಈ 12 ವನಗಳಲ್ಲಿಯೂ ಕೂಡ ಕೃಷ್ಣನು ವಿವಿಧ ಕಾಲಕ್ಷೇಪಗಳನ್ನು ಮಾಡಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಹೀಗೆ ವೃಂದಾವನದ ಗೊಂಡಾರಣ್ಯಗಳು ಮಧುರೆಗಿಂತಲೂ ಕೂಡ ಶ್ರೇಷ್ಠವಾಗಿವೆ ಎಂದು ಭಾವಿಸಲಾಗಿದೆ. ಏಕೆಂದ್ರೆ ತಾಲವನ, ಮಧುವನ ಮತ್ತು ಬಹುಲಾವನವೇ ಮೊದಲಾದ 12 ವನಗಳಲ್ಲಿ ಅಂದ್ರೆ ಇವುಗಳಿಗೆ ದ್ವಾದಶವನ ಅಂತ ಕರೀತಾರೆ, ಕೃಷ್ಣನ ನಾನಾ ಲೀಲೆಗಳಿಗೆ ಪ್ರಸಿದ್ಧವಾದವು. ಸೊ ವೃಂದಾವನದೊಳಗೆ ಅರಣ್ಯವು ಮಧುರೆಗಿಂತಲೂ ಕೂಡ ಶ್ರೇಷ್ಠವಾದದ್ದು ಅಂತ ಭಾವಿಸಲಾಗಿದೆ. ಈಗ ಸ್ವಲ್ಪ ನಾವು ವನಗಳ ಬಗ್ಗೆ ತಿಳ್ಕೊಂಡಾಗ ಈ ಮಧುವನ ಅಂತ ಹೇಳ್ತೇವೆ. ದ್ವಾದಶ ವನಗಳಲ್ಲಿ ಮೊದಲನೆಯದು ಮಧುವನ ಅಂತ ಹೇಳ್ತೇವೆ. ಸೊ ಪ್ರಸ್ತುತವಾಗಿ ಇರುವಂತದ್ದು, ಇದಕ್ಕೆ ಮಹೋಲಿ ಅಂತ ಕರೀತಾರೆ ಈಗ. ಸೊ ಇದು ಹಿಂದಿನ ಕಾಲದಿಂದನೂ ಕೂಡ ಬಂದಿರುವಂತದ್ದು ಈ ಒಂದು ಆಧ್ಯಾತ್ಮಿಕ ಜಾಗ ಮಥುರೆ ಅನ್ನುವಂಥದ್ದು. ಇಲ್ಲಿ ಈ ಒಂದು ದೇವೋತ್ತಮ ಪರಮ ಪುರುಷನ ಕಾಲಕ್ಷೇಪದ ಜಾಗದಲ್ಲಿ ಈ ಸತ್ಯಯುಗದಿಂದನೂ ಈ ಒಂದು ಮಥುರೆ ಹೆಸರುವಾಸಿಯಾಗಿರುವಂಥದ್ದು ತನ್ನ ವನಕ್ಕೆ. ಈ ಸತ್ಯಯುಗದಲ್ಲಿ ಮಧು ರಾಕ್ಷಸ ಅಂತ ನಾವು ಕೇಳ್ತೇವೆ. ಸೊ ಮಧು ರಾಕ್ಷಸನನ್ನ ಕೊಂದದ್ದು ಮತ್ತೆ ಅದೇ ಅಂದ್ರೆ ಸತ್ಯಯುಗದಲ್ಲಿಯೇ ಈ ಧ್ರುವ ಮಹಾರಾಜನಿಗೆ ಪೃಶ್ನಿಗರ್ಭ ಏನು ವಿಷ್ಣು ಪೃಶ್ನಿಗರ್ಭನಾಗಿ ದರ್ಶನವನ್ನ ನೀಡ್ತಾನೆ. ಚತುರ್ಭುಜ ರೂಪದಿಂದ ಪೃಶ್ನಿಗರ್ಭನಾಗಿ ದರ್ಶನವನ್ನ ನೀಡಿರುವಂಥದ್ದು ತ್ರೇತಾಯುಗದಲ್ಲಿ. ಈ ಶತ್ರುಘ್ನ ಸೊ ಮಧು ಅನ್ನುವಂತಹ ರಾಕ್ಷಸನ ಮಗ, ಆ ಮಧು ಅನ್ನುವಂಥ ರಾಕ್ಷಸನ ಹೆಸರು ಲವಣಾಸುರ. ಈ ಶತ್ರುಘ್ನ ಲವಣಾಸುರನನ್ನ ಹೊಂದಿರುವಂತಹ ಜಾಗ ಅದು. ಮತ್ತೆ ದ್ವಾಪರ ಯುಗದಲ್ಲಿ ಕೃಷ್ಣ, ಗೋಪಿಯರು ಮತ್ತೆ ಗೋಪ ಬಾಲಕರು ಇವರೆಲ್ಲರೂ ಕೂಡ ಲೀಲೆಗಳನ್ನ ಮಾಡಿದಂತಹ ಜಾಗ ಇದು ಮಧುವನ. ಮತ್ತೆ ಈ ಕಲಿಯುಗದಲ್ಲಿ ನೋಡ್ಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು ಇಲ್ಲಿ ಲೀಲೆಗಳು ಅಂತ ಹೇಳಿದಾಗ, ಚೈತನ್ಯ ಮಹಾಪ್ರಭುಗಳು ಇಲ್ಲಿರುವ ಈ ಕೃಷ್ಣ ಕುಂಡದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ರು ಅನ್ನೋದನ್ನ ತಿಳಿಸಿದ್ದಾರೆ. ಮತ್ತೆ ಆಮೇಲೆ ರಾಧಾ ಕುಂಡವನ್ನ ಆ ಕುಂಡದ ಈ ಅನ್ವೇಷಣೆಯನ್ನ ಮಾಡಲಾಯಿತು. ಸೊ ಹೀಗೆ ಈ ಕಲಿಯುಗದವರೆಗೂ ಕೂಡ ನಾವು ಆ ಪವಿತ್ರ ಸ್ಥಾನಗಳನ್ನ ಕಾಣ್ತೇವೆ. ಅದಕ್ಕಾಗಿ ಆ ವನವನ್ನ ಏನಂತ ಕರೀತಾರೆ, ಮಧುಸೂದನ ಪರಮಾತ್ಮನ ಹೆಸರಿನಲ್ಲಿ ಮಧುವನ ಅಂತ ಕರೀತಾರೆ. ಹಾಗಾಗಿ ಮಧು ಅನ್ನುವಂತಹ ಪದದ ಅರ್ಥವನ್ನ ನಾವು ನೋಡಿದಾಗ ಅಮೃತ ಅಂತ ಕರಿತೇವೆ. ಸೊ ಇದು ಮತ್ತೆ ಅಮೃತ ಅಂತಂದ್ರೆ ಇನ್ನೊಂದು ಇದಕ್ಕೆ ನಾವು ಆಕ್ಚುಲಿ ಜೇನು ಅಂತ ಕರಿತೇವೆ. ಜೇನು ಹೇಗೆ ಅಂದ್ರೆ ಇಲ್ಲಿ ಹೇಳ್ಲಾಗತ್ತೆ, ಈ ಒಂದು ಮಧುವನದಲ್ಲಿ ಕೃಷ್ಣ ಮತ್ತೆ ಬಲರಾಮ ಮತ್ತೆ ಇತರೆ ಎಲ್ಲ ಗೋಪ ಬಾಲಕರು ಕೂಡ ಆ ವನದಲ್ಲಿ ಜೇನುತುಪ್ಪವನ್ನ ತೆಗೆದು ಜೇನುತುಪ್ಪವನ್ನ ಹೀರ್ಲಿಕ್ಕೆ ಹೋಗ್ತಿದ್ರಂತೆ. ಅದನ್ನ ಸಿಹಿಯನ್ನ ಸ್ವೀಕರಿಸ್ಲಿಕ್ಕೆ ಹೋಗ್ತಿದ್ರಂತೆ. ಅದಕ್ಕಾಗಿ ಇದಕ್ಕೆ ಮಧುವನ ಅನ್ನುವಂತ ಹೆಸರನ್ನ ನಾವು ಕಾಣ್ತೇವೆ. ಹಿಂದಿನ ಕಾಲಕ್ಷೇಪಗಳು ಬೇರೆ, ಮತ್ತೆ ಈ ಸಾಮಾನ್ಯವಾಗಿ ಭಗವಂತ ಜೇನನ್ನ ಅಲ್ಲಿ ತಿನ್ಲಿಕ್ಕೆ ಹೋಗೋದ್ರಿಂದ ಮಧುವನ ಅಂತ ಕರೆಯಲಾಗತ್ತೆ. ಆ ಮಧುವನದಿಂದ ಹಂತವಾಗಿ ಆ ಮಧುರೆಗೆ ಮಧುಪುರಿ ಆಮೇಲೆ ಮಥುರಾ ಅನ್ನುವಂತ ಹೆಸರು ಬಂತು ಅನ್ನೋದನ್ನ ಹೇಳಲಾಗುತ್ತೆ. ಅದಕ್ಕಾಗಿ ವೈಕುಂಠ ಲೋಕಕ್ಕಿಂತ ಭಗವಂತ ಇಲ್ಲಿ ಬಂದು ಎಷ್ಟೆಲ್ಲ ಕಾಲಕ್ಷೇಪವನ್ನ ಮಾಡಿದ, ಅದು ತುಂಬಾನೇ ಶ್ರೇಷ್ಠವಾದದ್ದು ಅಂತ. ಮತ್ತೆ ತಲವನ ಅಂತ ಹೇಳ್ತಾರೆ. ಸೊ ತಲವನ ಅಂತಂದ್ರೆ ಇಲ್ಲಿ ತಾಳೆ ಮರ ಅಂತ ಹೇಳ್ತೇವೆ ನಾವು, ತಾಳೆ ಮರಗಳ ವನ. ಆ ವನದಲ್ಲಿ ತಾಳೆ ಮರಗಳೇ ಇದ್ದು ಅಂತೆ. ಆಮೇಲೆ ಆ ತಾಳೆ ಮರಗಳಲ್ಲಿ ಅತ್ಯಂತ ರುಚಿಕರವಾದ ಹಣ್ಣುಗಳನ್ನ ನಾವು ಕಾಣ್ತೇವೆ. ಸೊ ಆ ಹಣ್ಣುಗಳನ್ನ ತಿನ್ಲಿಕ್ಕೆ ಇಲ್ಲಿ ಬಲರಾಮ ಈ ಒಂದು ಕಾಡು ಕಥೆಯ ರೂಪವನ್ನ ಪಡ್ಕೊಂಡು ಹೋಗ್ತಾ ಇದ್ರಂತೆ. ಆಮೇಲೆ ಅಲ್ಲಿ ಆ ಕಾಡು ಕಥೆಯ ರೂಪವನ್ನ ಪಡೆದು ಧೇನುಕಾಸುರನ್ನು ಕೂಡ ಅಲ್ಲಿ ಸಂಹಾರ ಮಾಡಿರುವಂತಹ ಜಾಗ ಇದು ತಳವನ. ಹೀಗೆ ನಾವು ಆ ಒಂದು ಮಹಿಮೆಯನ್ನ ಕಾಣ್ತೇವೆ ವನದಲ್ಲಿ. ಮತ್ತೆ ಕುಮುದವನ ಅಂತ ಕರೀತೇವೆ. ಸೊ ಕುಮುದವನ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂತಂದ್ರೆ, ಕುಮುದ ಅಂತಂದ್ರೆ ನೈದಿಲೆ. ಸೊ ನೈದಿಲೆಗಳು ಹೆಚ್ಚಾಗಿ ಅಲ್ಲಿ
ಕುಂಡಗಳು ಇರೋದ್ರಿಂದ ಆ ಕುಂಡಗಳಲ್ಲಿ ಈ ಒಂದು ನೈದಿಲೆ, ಕುಮುದ ಅಥವಾ ಈ ಪದ್ಮ ಹೆಚ್ಚಾಗಿ ಬೆಳೆಯೋದ್ರಿಂದ ಸೊ ಇದಕ್ಕೆ ಕುಮುದವನ ಅಂತ ಕರೀತಾರೆ. ಮತ್ತೆ ಯಾಕೆ ಶ್ರೇಷ್ಠತೆ ಪಡೆದಿರುವಂತದ್ದು ಅಂದ್ರೆ ಗೋಪಪಾಲಕರೆಲ್ಲರೂ ಕೂಡ ಆ ಹೂಗಳನ್ನ ತೆಗೆದು ಸುಂದರವಾದ ಮಾಲೆಯನ್ನ ಮಾಡಿ ಕೃಷ್ಣನಿಗೆ ಬಲರಾಮನಿಗೆ ಹಾಕ್ತಾ ಇದ್ರಂತೆ, ಉಡುಗೊರೆಯಾಗಿ ಕೊಡ್ತಾ ಇದ್ದರಂತೆ. ಅದಕ್ಕೆ ಕುಮುದವನ. ಮತ್ತೆ ಕಾಮ್ಯವನ ಅಂತ ಕರೀತಾರೆ. ಸೊ ಕಾಮ್ಯವನದಲ್ಲಿ ಇದು ಕೂಡ ತುಂಬಾನೇ ದೊಡ್ಡದಾಗಿರುವಂತಹ ವನ, ಆಕರ್ಷಕವಾಗಿರುವಂತಹ ವನ. ಹೇಗೆ ವೃಂದಾವನ ದೊಡ್ಡದಾಗಿದೆಯೋ ಹಾಗೆ ಕಾಮ್ಯವನು ಕೂಡ ಬಹಳಷ್ಟು ಬೃಹತ್ವಾಗಿರುವಂತದ್ದು ಮತ್ತೆ ಆಕರ್ಷಕವಾಗಿರುವಂತಹ ವನ ಇಲ್ಲಿ. ಮತ್ತೆ ಇಲ್ಲಿ ನಂದ ಮಹಾರಾಜರು ಈ ಒಂದು ನಂದಗಾಮಕ್ಕೆ ಯಾವಾಗ ಪ್ರಯಾಣ ಬೆಳೆಸುವಾಗ ಈ ಕಾಮ್ಯವನದ ಮೂಲಕನೇ ಹೋಗ್ತಿದ್ರಂತೆ. ಸೊ ಆ ಕಾಮ್ಯವನದ ಮೂಲಕ ಹೋಗುವಾಗ ಆ ಕಾಡಿನಲ್ಲಿ ಕೃಷ್ಣ ಬಾಲಕನಾಗಿದ್ದಾಗ ಬಾಲ್ಯದಲ್ಲಿ ಸೊ ಅವನು ಬಹಳಷ್ಟು ಆಟಗಳನ್ನ ಆಡ್ತಾ ಇದ್ನಂತೆ. ಸೊ ಅಲ್ಲಿ ಅವನು ಸಂತೋಷವನ್ನ ಪಡ್ತಾ ಇದ್ನಂತೆ. ಸೊ ಅದಕ್ಕೋಸ್ಕರ ಆ ಕಾಮ್ಯವನ ಶ್ರೇಷ್ಠವಾಗಿರುವಂತದ್ದು ಈ ಒಂದು ವೃಂದಾವನಗಳಲ್ಲಿ. ಮತ್ತೆ ಇವನ್ ಪಾಂಡವರು ಹಸ್ತಿನಾಪುರದಿಂದ ವನವಾಸಕ್ಕೆ ಹೋಗುವಾಗನು ಕೂಡ ಈ ಒಂದು ಕಾಮ್ಯವನದಲ್ಲಿ ವಾಸವಾಗಿದ್ರು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವು ಪವಿತ್ರವಾದಂತಹ ಸ್ಥಳ ಅಂತ ಹೇಳುತ್ತೆ. ಬಹುಲವನ ಅಂತ ನೆಕ್ಸ್ಟ್ ಇರುವಂತದ್ದು ವನದಲ್ಲಿ ಬಹುಲವನ. ಸೊ ಈ ಬಹುಲವನ ಅನ್ನುವಂಥದ್ದು 5ನೇ ವನ. ಇಲ್ಲಿ ಕೃಷ್ಣ, ಬಲರಾಮ ಮತ್ತೆ ಎಲ್ಲ ಗೋಪ ಬಾಲಕರು ಹಸುಗಳನ್ನ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರಂತೆ. ಸೊ ಬಹುಲವನ ಇಲ್ಲಿ ಮೊದ್ಲು ಹೆಸರದು ಬೇರೆ ಇತ್ತು, ಬಟ್ಟಿವನ ಅಂತ ಹೇಳಿ. ಆದ್ರೆ ಆಮೇಲೆ ಬಹುಲವನ ಆಯ್ತು. ಯಾಕೆ ಬಹುಲವನ ಆಯ್ತು ಅಂದ್ರೆ ಸೊ ಈ ಬಹುಲಾದೇವಿ ಅನ್ನುವಂತ ಹೆಸರನ್ನ ಈ ಒಂದು ವನಕ್ಕೆ ಇಡಲಾಯ್ತಂತೆ. ಯಾಕಂದ್ರೆ ಆ ಬಹುಳಾದೇವಿ ಹರಿಯ ಪತ್ನಿ. ಆ ಬಹುಳಾದೇವಿ ಬಹುಳವನದಲ್ಲಿ ಈ ಒಂದು ಬಹುಲವನದಲ್ಲಿ ಹಸುವಿನ ರೂಪದಲ್ಲಿ ಜನ್ಮವನ್ನ ತಾಳ್ತಾಳೆ. ಯಾಕೆ ಅಂತಂದ್ರೆ ಅವಳಿಗೆ ವಿಷ್ಣುವಿನ ಹೆಂಡತಿಯಾಗಿ ಅಂತಂದ್ರೆ ಲಕ್ಷ್ಮಿಗೂನು ಕೂಡ ನಾನು ಇಲ್ಲಿ ಜನ್ಮವನ್ನ ತೆಗೆದು ಲೀಲೆಯನ್ನ ಮಾಡ್ಬೇಕು ಅನ್ನುವಂತ ಆಸೆ ಹುಟ್ಟುತ್ತಂತೆ. ಸೊ ಹೀಗೆ ಆ ಒಂದು ಆಸೆಯನ್ನ ಈಡೇರಿಸ್ಕೊಳ್ಳೋಗೋಸ್ಕರ ಅವಳು ಆ ಒಂದು ಜಾಗದಲ್ಲಿ ಬಹುಳವನ ಅನ್ನುವಂಥ ಜಾಗದಲ್ಲಿ ರೂಪವನ್ನ ತಾಳಿ ಹಸುವಿನ ರೂಪದಲ್ಲಿ ಜನ್ಮವನ್ನ ತಾಳ್ತಾಳೆ. ಸೊ ಅದಕ್ಕಾಗಿ ಇದಕ್ಕೆ ಬಹುಳವನ ಅಂತ ಹೆಸರು ಬಿದ್ದಿದೆ. ಮತ್ತೆ ಭದ್ರವನ ಅಂತ ಹೇಳಿ ಇದು 6ನೇ ಅತ್ಯಂತ ಈ ಒಂದು ಪವಿತ್ರ ಸ್ಥಳವಾಗಿದೆ ಈ ವೃಂದಾವನದಲ್ಲಿ ಅಂತ. ಮತ್ತೆ ಯಾರೆಲ್ಲ ಈ ಒಂದು ಭದ್ರವನಕ್ಕೆ ಹೋಗ್ತಾರೋ, ಭದ್ರ ಅಂತಂದ್ರೆ ಏನು, ಅತ್ಯಂತ ಆಕರ್ಷಕವಾಗಿರುವಂತದ್ದು. ಅದಕ್ಕಾಗಿ ಇದಕ್ಕೆ ಬಲಭದ್ರ ಅಂತ ಕರೀತಾರೆ. ಬಲಭದ್ರ ಅಂದ್ರೆ ಯಾರು? ಬಲಭದ್ರನಿಗೆ ಇನ್ನೊಂದು ಹೆಸರು ಬಲರಾಮ. ಸೊ ಈ ಒಂದು ಭದ್ರವನ ಅನ್ನುವಂಥದ್ದು ಬಲರಾಮನ ಆಟದ ಸ್ಥಾನ ಮುಖ್ಯವಾಗಿ. ಬಲರಾಮ ಯಾವಾಗ್ಲೂ ಇಲ್ಲ ಆಟ ಆಡ್ತಿದ್ನಂತೆ. ಮತ್ತೆ ಇಲ್ಲಿ ಶಿವನ ಒಂದು ದರ್ಶನವನ್ನ ಪಡಿಲಿಕ್ಕೆ ಸಿಗುತ್ತೆ. ಸೊ ಹೀಗೆ ಬಲಭದ್ರನಿಗೇನೆ ಮೀಸಲಾಗಿರುವಂತಹ ಜಾಗ, ಅದಕ್ಕೋಸ್ಕರಕ್ಕೆ ಭದ್ರವನ ಅಂತ ಕರೆಯಲಾಗುತ್ತೆ. ಖಾದ್ರೆ ವನ ಅಂತ ಹೇಳಿ. ಸೊ ನೆಕ್ಸ್ಟ್ ಖಾದ್ರೆ ವನದಲ್ಲಿ ಇದು 7ನೇ ವನ ಆಗಿದೆ ಮಧುರಾ ವನದಲ್ಲಿ. ಇಲ್ಲಿ ಈ ಒಂದು ಸ್ಥಳಕ್ಕೆ ಖಾದ್ರೆ ವನಕ್ಕೆ ಯಾರೆಲ್ಲ ಭೇಟಿ ಕೊಡ್ತಾರೋ ಅವರು ವಿಷ್ಣುವಿನ ನಿವಾಸ ಆದಂತಹ ವೈಕುಂಠ ಲೋಕಕ್ಕೇನೆ ಭೇಟಿಯನ್ನ ಕೊಟ್ಟಂತೆ ಅಂತ ಹೇಳ್ತಾರೆ. ಮತ್ತೆ ಖಾದಿರ ಅಂತಂದ್ರೆ ಇಲ್ಲಿ ಖದಿರ ಹೂಗಳಿಂದ ತುಂಬಿರುವಂತದ್ದು. ಇದಕ್ಕೆ ಖದಿರಾವನ ಅಂತ ಕರೀತಾರೆ. ಇಲ್ಲಿ ಖಾದಿರ ಅನ್ನುವಂತ ಹೂಗಳಿದ್ವು ಅಂತೆ. ಮತ್ತೆ ಜೊತೆಗೆ ಬಕಾಸುರ ಅಂತ ನಾವು ಕೇಳಿದೀವಿ. ಬಕಾಸುರನನ್ನ ಕೊಂದಿರುವಂತದ್ದು ಇದೇ ಜಾಗದಲ್ಲಿ, ಖದಿರಾವನದಲ್ಲಿ. ಆಮೇಲೆ ನೆಕ್ಸ್ಟ್ ಬರುವಂತದ್ದು ಮಹಾವನ ಅನ್ನೋದು ಇದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ವನ. ಯಾಕಂದ್ರೆ ಈ ಸ್ಥಳಕ್ಕೆ ಯಾರೆಲ್ಲ ಭೇಟಿ ನೀಡ್ತಾರೋ, ಯಾಕಂದ್ರೆ ಇದು 8ನೇ ಒಂದು ವನ, ಮಹಾವನ. ಸೊ ಈ ಸ್ಥಳಕ್ಕೆ ಯಾರು ಭೇಟಿ ನೀಡ್ತಾರೋ ಅವರು ಇಂದ್ರ ಲೋಕಕ್ಕೆ ಬಡ್ತಿಯನ್ನ ಪಡಿತಾರೆ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಈ ಒಂದು ವನದಲ್ಲಿ ಈ ಅತಿ ದೊಡ್ಡ ನದಿ, ಈ 12 ವನಗಳಲ್ಲಿ ಅತ್ಯಂತ 2ನೇ ದೊಡ್ಡದಾದಂತಹ ಅರಣ್ಯನೇ ಮಹಾವನ. ಮೊದಲನೇದು ಕಾಮ್ಯವನ ಅತ್ಯಂತ ದೊಡ್ಡದು, 2ನೇದು ಮಹಾವನ ಅತ್ಯಂತ ದೊಡ್ಡವಾದಂತಹ ವನ. ಸೊ ಇಲ್ಲಿ ಕೃಷ್ಣ ಬಾಲ್ಯದ ಆಟಗಳನ್ನ ಹೇಗೆ ಗೋಕುಲದಲ್ಲಿ ಆಡಿದ್ನೋ ಅದೇ ತರ ಬಾಲ್ಯದ ಕಾಲಕ್ಷೇಪಗಳನ್ನ ಇಲ್ಲಿ ಅವನು
ತೋರಿಸ್ತಾನೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಲೋಹವನ ಅಂತ ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಅಂದ್ರೆ ಲೋಹ ಜಂಗವನ ಅಂತ ಕರೆಯಲಾಗುತ್ತೆ. ಸೊ ಈ ಅರಣ್ಯಗಳಲ್ಲಿ ಸುಗಂಧ ಭರಿತವಾದಂತಹ ಹೂಗಳು ಇದ್ವಂತೆ. ಸೊ ಪರಿಮಳದಿಂದ ಸುಗಂಧ ಭರಿತವಾದಂತಹ ಹೂಗಳು ಆವೃತವಾಗಿತ್ತಂತೆ ಈ ಒಂದು ವನ. ಮತ್ತೆ ಸಾಮಾನ್ಯವಾಗಿ ಹೇರಳವಾಗಿ ಬೆಳೆಯುತ್ತಿತ್ತು ಅಂತ ಈ ವನ, ಈ ಒಂದು ಹೂಗಳು ಇಲ್ಲಿ. ಮತ್ತೆ ಇದಕ್ಕೆ ಯಾಕೆ ಲೋಹವನ ಅಂತವಿತ್ತು ಅಂತಂದ್ರೆ ಭಗವಂತ ಕೃಷ್ಣ ಈ ಒಂದು ಲೌಹ ಜಂಗ ಅಂತ ಕರೀತಾರೆ, ಅಥವಾ ಲೋಹಾಸುರ ಅಂತ ಹೇಳಿ, ಆ ಲೋಹಾಸುರನನ್ನ ಕೊಂದಂತ ಜಾಗ ಇದು ಲೋಹವನ. ಮತ್ತೆ ಜೊತೆಗೆ ಅಷ್ಟೇ ಅಲ್ಲದೆ ಕೃಷ್ಣ ಯಾವಾಗ್ಲೂ ಹಸುಗಳನ್ನ ಮೇಯಿಸಲಿಕ್ಕೆ ಹೋದಾಗ್ಲೇನೆ ಇಂಥ ಅಸುರರು ಬರ್ತಾ ಇದ್ರು. ಅದಕ್ಕಾಗಿ ಎಲ್ಲ ವನಗಳಲ್ಲಿ ಹಸುಗಳನ್ನ ಮೇಯಿಸ್ಲಿಕ್ಕೆ ಕೃಷ್ಣ ತಗೊಂಡ್ ಬರ್ತಾ ಇದ್ದ ಅಂತೆ. ಮತ್ತೆ ಇಲ್ಲಿ ಅವನು ಹಸುಗಳನ್ನ ಮೇಯ್ತಾ ಕ್ರೀಡೆಯನ್ನ ಆಡ್ತಾ ಇದ್ದ. ಮತ್ತೆ ಹೀಗೆ ಈ ಲೋಹವನದ ಶ್ರೇಷ್ಠತೆನ ನೋಡ್ತೇವೆ. ನೆಕ್ಸ್ಟ್ ಬೇಲ್ವನ. ಈ ಬೇಲ್ವನ ಅಂದ್ರೆ ಬೇಲದ ಮರಗಳು. ಬೇಲದ ಮರ ಅಂದ್ರೆ ಯಾವ್ದು ನಿಮ್ಗೆ ಗೊತ್ತು? ಬೇಲ ಅಂದ್ರೆ ಇಲ್ಲಿ ನಾವು ಏನಂತ ಕರಿತೇವೆ ಅದಕ್ಕೆ ನಿಮ್ ಭಾಗದಲ್ಲಿ ಎಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಾ ಇದೆ. ಮತ್ತೆ ಹರೇ ಕೃಷ್ಣ. ಈ ಬೇಲ್ವನ ಹೇಳ್ತಾ ಇದ್ವಲ್ಲ, ಬೇಲದ ಹಣ್ಣು ಅಂತ ಕರಿತೇವೆ. ಇಲ್ಲಿ ನಮ್ ಕಡೆ ಎಲ್ಲಾನು ಬಳುಲ್ಕಾಯಿ ಅಂತ ಕರಿತೇವೆ ಅದಕ್ಕೆ. ಬಳುಲ್ಕಾಯಿ ತುಂಬಾನೇ ಸಿಹಿ ಆಗಿರುವಂತದ್ದು. ಅದರಲ್ಲಿ ಬೆಲ್ಲವನ್ನ ಹಾಕಿ ಅದನ್ನ ಜಜ್ಜಿ ಒಂದು ಸ್ವೀಟ್ ಅನ್ನ ತಯಾರಿಸಲಾಗತ್ತೆ. ಸೊ ಅದು ಆಯುರ್ವೇದಿಕ್ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದು. ಆ ಬಿಲ್ವಪತ್ರೆ ಅಲ್ಲ, ಬಿಲ್ವಪತ್ರೆ ಹಣ್ಣು ಅಲ್ಲ, ಇದು ಬೇಲದ ಹಣ್ಣು ಅಂತ ಕರೀತಾರೆ. ಸೊ ಈ ಬೇಲದ ಹಣ್ಣುಗಳಲ್ಲಿ ತುಂಬಾ ಹೇರಳವಾಗಿ ಬೆಳೀತಿತ್ತು ಅಂತ ಹೇಳ್ತಾರೆ ಈ ಕಾಡಿನಲ್ಲಿ. ಮತ್ತೆ ಜೊತೆಗೆ ಈ ಕೃಷ್ಣ ಮತ್ತೆ ಬಲರಾಮ ಇಬ್ರು ಕೂಡ ಈ ಸಿಹಿಯಾದ ಬೇಲದ ಹಣ್ಣುಗಳನ್ನ ತಿನ್ಲಿಕ್ಕೆ ಇಲ್ಲಿ ಬರ್ತಾ ಇದ್ರಂತೆ. ಮತ್ತೆ ಲಕ್ಷ್ಮೀದೇವಿ, ಸ್ವತಃ ಲಕ್ಷ್ಮೀದೇವಿ ಈ ಬೇಲ್ವ ವನದಲ್ಲಿ ಒಂದು ಗೋಪಿಯ ರೂಪವನ್ನ ತಾಳಿ ತಪಸ್ಸನ್ನ ಮಾಡ್ತಾಳೆ ಅನ್ನೋದು ಕೂಡ ವಾಡಿಕೆ ಇದೆ ಇಲ್ಲಿ. ಅದಕ್ಕಾಗಿ ಇದಕ್ಕೆ ಇನ್ನೊಂದು ಹೆಸರು ಲಕ್ಷ್ಮೀ ವನ ಅಂತೂ ಕೂಡ ಕರೀತಾರೆ, ಶ್ರೀವನ ಅಂತ ಕರೀತಾರೆ. ಸೊ ಆಕೆ ಹೀಗೆ ಇಲ್ಲಿ ಲಕ್ಷ್ಮಿ ಮತ್ತೆ ಕೃಷ್ಣನ ರೂಪದ ದರ್ಶನ ಇಲ್ಲಿ ಆಗತ್ತೆ ಬೇಲ್ವನದಲ್ಲಿ. ಮತ್ತೆ ಬಂಡೀರ ವನ ಅಂತ ಹೇಳ್ತದೆ, ಇದು 11ನೇ ವನ. ಈ ಬಂಡೀರ ವನದಲ್ಲಿ ಗೋಪಬಾಲಕರು ಯಾವಾಗ್ಲೂ ಕೂಡ, ಅಂದ್ರೆ ಬಂಡೀರ ಅಂತಂದ್ರೇನು ಒಂದು ನೆರಳು ಅಂತ ಹೇಳುತ್ತೆ. ಸೊ ಆ ಸಾಕಷ್ಟು ನೆರಳು ಇಲ್ಲಿ ಇರ್ತಿತ್ತಂತ ಈ ಮರಗಳ ಅಡಿಯಲ್ಲಿ. ಗೋಪಬಾಲಕರೆಲ್ರು ಇಲ್ಲಿ ಬಂದ್ಬಿಟ್ಟು ಈ ಮರದ ಕೆಳಗಡೆ ಅಥವಾ ಆ ವನದಲ್ಲಿ ಇರುವಂತಹ ಮರಗಳ ಕೆಳಗಡೆನೆ ಅವರು ಕೂತ್ಕೊಂಡು ಆ ನೆರಳಿನ ಅಡಿಯಲ್ಲಿ ಊಟವನ್ನ ಸೇವಿಸ್ತಾ ಇದ್ರಂತೆ. ಹೀಗೆ ಮತ್ತೆ ಅಲ್ಲಿ ಕೃಷ್ಣ ಬಲರಾಮ ಕುಸ್ತಿ ಮತ್ತೆ ಇತರ ಆಟಗಳನ್ನ ಆಡಿದಂತಹ ಸ್ಥಳ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ನಾವು ಇಲ್ಲಿ ಕೇಳ್ತೇವೆ, ಈ ರಾಧಾಕೃಷ್ಣರಿಗೆ ಚಿಕ್ಕಂದಿದ್ದಾಗನೇನೆ ಬ್ರಹ್ಮ ಮದ್ವೆ ಮಾಡಿಸಿದ ಅಂತ ಹೇಳಿ. ಸೊ ಬ್ರಹ್ಮ ಕೃಷ್ಣ ಮತ್ತು ರಾಧೆ 2-3 ವರ್ಷದವರು ಇದ್ದಾಗ್ಲೇನೆ ಈ ಒಂದು ಸ್ಥಳದಲ್ಲಿ, ಅಂದ್ರೆ ಈ ಬಂಡೀರವನ ಅನ್ನುವಂತಹ ಸ್ಥಳದಲ್ಲಿ ಅವರ ವಿವಾಹವನ್ನ ಮಾಡಿಸ್ತಾನೆ. ಯಾರ ಸಮಕ್ಷಮದಲ್ಲಿ? ಬ್ರಹ್ಮನ ಸಮಕ್ಷಮದಲ್ಲಿ ವಿವಾಹ ನಡೆದಿರುವಂತಹ ಜಾಗ ಇದು ಬಂಡೀರವನ. ಹೀಗೆ ನೋಡ್ತೇವೆ. ಆಮೇಲೆ ಕೊನೆಯದಾಗಿ ಮುಖ್ಯವಾಗಿ ಶ್ರೇಷ್ಠವಾದಂತಹ ಇರುವಂತದ್ದು ವೃಂದಾವನ ಅಂತ ಹೇಳಿ. ಸೊ ಈ 12 ವನಗಳನ್ನ ನಾವು ಕಾಣ್ತೇವೆ. 12 ವನಗಳಲ್ಲಿಯೂ ಕೂಡ ವೃಂದಾವನ ಅತ್ಯಂತ ಶ್ರೇಷ್ಠವಾದ ವನ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಈ ವೃಂದಾವನಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಅದೇ ಗೋವರ್ಧನ ಗಿರಿ, ಗೋವರ್ಧನ ಬೆಟ್ಟ. ಸೊ ಈ ಅರಣ್ಯಕ್ಕಿಂತಲೂ ಈ ವೃಂದಾವನ 12 ವನಗಳಿಗಿಂತಲೂ ಕೂಡ ಶ್ರೇಷ್ಠವಾದಂಥದ್ದು ಗೋವರ್ಧನ ಪರ್ವತ. ಯಾಕೆ ಗೋವರ್ಧನ ಪರ್ವತ?
ಯಾಕೆ ಅಂತಂದ್ರೆ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಯಾಕೆ ಎತ್ತಿ ಹಿಡಿದ? ಸೊ ಈ ಕೃಷ್ಣನಿಂದ ಸಿಟ್ಟಿಗೆದ್ದಂತಹ ಅಂದ್ರೆ ಅಲ್ಲಿರುವಂತಹ ಜನರಿಂದ ಸಿಟ್ಟಿಗೆದ್ದ ದೇವೇಂದ್ರ ಧಾರಾಕಾರವಾಗಿ ಮಳೆಯನ್ನ ಸುರಿಸ್ತಾನೆ ಈ ವ್ರಜವಾಸಿಗಳ ಮೇಲೆ. ಸೊ ವ್ರಜವಾಸಿಗಳು ದಿಕ್ಕುಪಾಲಾಗಿ ಸೊ ರಕ್ಷಣೆಯನ್ನ ಯಾಚಿಸಿದಾಗ ಆವಾಗ ಈ ಎಲ್ಲರನ್ನು ಈ ಗೋವರ್ಧನ ಪರ್ವತದ ಅಡಿಯಲ್ಲಿ ಕರ್ಕೊಂಡು ಹೋದಾಗ ಆ ಗೋವರ್ಧನ ಪರ್ವತವನ್ನ ಛತ್ರಿಯಂತೆ ಕೃಷ್ಣ ತನ್ನ ಕಮಲದಂತಹ ಸುಂದರವಾದ ಕೈಗಳಿಂದ ತನ್ನ ಒಂದು ಕಿರುಬೆರಳಿನಿಂದ ಎತ್ತಿ ಹಿಡಿತಾನೆ. ಅದಕ್ಕಾಗಿ ಗೋವರ್ಧನ ಶ್ರೇಷ್ಠ ಆದಂಥದ್ದು. ವೈಕುಂಠಕ್ಕಿಂತ ಮಧುರೆ ಶ್ರೇಷ್ಠ, ಮಧುರೆಕ್ಕಿಂತ ಬೃಂದಾವನ ಶ್ರೇಷ್ಠ, ಬೃಂದಾವನಕ್ಕಿಂತ ಯಾವುದು ಈ ಗೋವರ್ಧನ ಬೆಟ್ಟ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನ ಗೋವರ್ಧನ ಬೆಟ್ಟಕ್ಕಿಂತ ರಾಧಾ ಕುಂಡ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆಂದ್ರೆ ಗೋವರ್ಧನ ಪರ್ವತದ ಪಾದಗಳ ಅಡಿಯಲ್ಲೇ ಇರುವಂತದ್ದು ಈ ರಾಧಾ ಕುಂಡ. ಅದಕ್ಕಾಗಿ ಎಲ್ಲಕ್ಕಿಂತ ಶ್ರೇಷ್ಠ. ಮತ್ತೆ ಕೃಷ್ಣನ ಒಂದು ಪ್ರೀತಿ ತುಂಬಿ ತುಳುಕೋದು ಇಲ್ಲೇ ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಕೃಷ್ಣ ಮತ್ತು ರಾಧಾರಾಣಿಯರ ನಿತ್ಯ ಪ್ರೇಮ ವಿಲಾಸಗಳು ಇರುವಂತಹ ಸ್ಥಳ ಇಲ್ಲಿ. ಹೀಗೆ ಎಲ್ಲ ಮುಂದುವರಿದ ಭಕ್ತರು ಶ್ರೇಷ್ಠ ಭಕ್ತರು ಅವರೆಲ್ಲರೂ ಕೂಡ ರಾಧಾ ಕುಂಡದಲ್ಲಿ ಮೇಯಲು ಬಯಸ್ತಾರೆ ಅಂತ. ಸೊ ರಾಧಾ ಕುಂಡದಲ್ಲಿ ಮೇಯೋದ್ರಿಂದ ಒಬ್ಬ ಭಕ್ತ ಒಂದು ಸಲ ಅವನು ಮಿಂದು ಬಂದ್ರೆ ಶ್ರೇಷ್ಠ ಭಕ್ತನಾಗ್ತಾನೆ ಅನ್ನುವಂಥ ವಾಡಿಕೆ. ಹೀಗೆ ಈ ಎಲ್ಲ ಒಂದು ಈ ಧಾಮಗಳಲ್ಲಿ ಈ ಸ್ಥಳಗಳನ್ನ ನೋಡಿದಾಗ ಶ್ರೇಷ್ಠವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಳ, ಎಲ್ಲಕ್ಕಿಂತ ಶ್ರೇಷ್ಠವಾದಂತಹ ಸ್ಥಳ ರಾಧಾ ಕುಂಡ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ತಿಳಿಸಲಾಗಿದೆ. ಹೀಗೆ ಬೃಂದಾವನಕ್ಕೆ ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಹೇಗೆ ನಾವು ತೀರ್ಥಯಾತ್ರೆಗೆ ನಾವು ನಮ್ಮ ಹೃದಯವನ್ನ ಮತ್ತೆ ಮನಸ್ಸನ್ನ ಸಿದ್ಧಪಡಿಸ್ಕೊಂಡು ಹೋಗ್ಬೇಕು ಅಂತ ನಾವು ಧಾಮಕ್ಕೆ ಹೋದಾಗ ಅಲ್ಲಿ ಧಾಮದಲ್ಲಿದ್ರು ಕೂಡ ನಮ್ಗೆ ಅದ್ರ ಮಹತ್ವ ಗೊತ್ತೇ ಆಗಲ್ಲ. ಎಷ್ಟು ನಾವು ಹೋದ್ರೆ ಸದಾ ನಾವು ಜಪದಲ್ಲಿ ತೊಡಗಿರ್ಬೇಕು, ಆ ಒಂದು ಸ್ಥಳದ ಮಹಿಮೆಯನ್ನ ನಾವು ಅನುಭವಿಸ್ಬೇಕು, ಸೊ ಮನಸಾರೆ ಅನುಭವಿಸ್ಬೇಕು ಅಂತ ಹೇಳಿ. ಆದ್ರೆ ಎಲ್ರು ಹೋದಾಗ ಕೇವಲ ಅದನ್ನ ಒಂದು ಯಾತ್ರಾ ಸ್ಥಳವಾಗಿ ನೋಡ್ತಾರೆ ವಿನಃ ಮತ್ತೆ ಆ ಒಂದು ಗ್ರಹಿಕೆ ಇರುತ್ತೆ ಅದರಲ್ಲಿ, ಮನಸ್ಸಿನಲ್ಲಿ ನಾವು ತಿಳ್ಕೊಳ್ಳುವಂತಹ ಅನುಭವಿಸುವಂತಹ ಒಂದು ಏನು ಆ ಧಾಮದ ಮಹತ್ವ ಇದೆಯೋ ಅದನ್ನ ನಾವು ಮನಸ್ಸಿನಲ್ಲಿ ಅನುಭವಿಸಿದ್ರೆ ಮಾತ್ರ ಅದು ಒಬ್ಬ ಭಕ್ತನಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಯಾವುದೇ ಅಪರಾಧವನ್ನು ಕೂಡ ಮಾಡಬಾರ್ದು ಆ ಧಾಮದಲ್ಲಿ. ಮತ್ತೆ ಜೊತೆಗೆ ನಮ್ಮನ್ನ ನಾವು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ವೃಂದಾವನಕ್ಕೆ ಅಂತಂದ್ರೆ, ನಾವು ಪುಸ್ತಕಗಳನ್ನ ಓದ್ಬೇಕು ಕೃಷ್ಣನ ಕುರಿತಾಗಿ, ಮತ್ತೆ ಪ್ರಾರ್ಥನೆಗಳನ್ನ ಸಲ್ಲಿಸಬೇಕು, 10 ನಾಮಾಪರಾಧಗಳಿಂದ ದೂರ ಇರಬೇಕು. ಮತ್ತೆ ನಾವು ಧಾಮಕ್ಕೆ ಹೋದಾಗ ಏನ್ ಮಾಡ್ಬೇಕು, ಸದಾ ಭಗವಂತನ ಸ್ಮರಣೆಯಲ್ಲಿ ತೊಡಗಿರ್ಬೇಕು, ಭಗವಂತನನ್ನ ವೈಭವೀಕರಿಸ್ಬೇಕು, ಮತ್ತೆ ಭಗವಂತನ ಧಾಮಗಳನ್ನ ಸ್ವಚ್ಛಗೊಳಿಸ್ಬೇಕು, ಸುಂದರಗೊಳಿಸ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಸೊ ಇದು 8ನೇ ಶ್ಲೋಕದ ಒಂದು ವಿವರಣೆ. ಇನ್ನ ಮುಂದಿನ ಶ್ಲೋಕ ನೆಕ್ಸ್ಟ್ ಶ್ಲೋಕ 10 ಶ್ರೀ ಉಪದೇಶಾಮೃತ 10ನೇ ಶ್ಲೋಕ. ಯಾರೆಲ್ಲ ಓದೋರಿದ್ದೀರಾ ಶ್ಲೋಕನ? ಸೊ ಈಗ 9ನೇ ಶ್ಲೋಕವನ್ನ ಹೇಳಿದವರು ಬಿಟ್ಟು ಇನ್ನು ಮಿಕ್ಕವರು ಕೈ ಮೇಲ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ಇದು ಕೂಡ ಹಾಗೆ ಬರುತ್ತೆ ರಾಗ. ಕರ್ಮಿಭ್ಯ ಪರಿತೋ ಹರೇ ಪ್ರಿಯತಮ ವ್ಯಕ್ತಿಂ ಯಯೋರ್ಜ್ಞಾನಿನಾ ತೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕನಿಷ್ಠಾಸ್ತಥಾ ತೇಭ್ಯಸ್ಥಾ ಪಶುಪಾಲ ಪಂಕಜದೃಶಾ ತಾಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸಿ ತಾಮ್ನಾಶ್ರಯೇತ್ ಕಃ ಕೃತಿ. ಇನ್ನೊಮ್ಮೆ ಹೇಳ್ತೀನಿ. ಕರ್ಮಿಭ್ಯ ಪರಿತೋ ಹರೇ
ಪ್ರಿಯತಮಾ ವ್ಯಕ್ತಿಂ ಯಯುರ್ಜ್ಞಾನಿನಾ ತೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕನಿಷ್ಠಾಸ್ತಥಾ तेभ्यस्था पशुपालपङ्कजदृशा ताभ्योऽपि साराधिका प्रेष्टा तद्वदीयं तदीयसरसि तां नाश्रयेत् कः कृती. ಆಶಾ ಶೆಟ್ಟಿ ಮಾತಾಜಿ ಹೇಳಿದಿರಲ್ಲ ನೀವು? ಹೇಳಿಲ್ವಾ? ಉಮಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಕರ್ಮಿಭ್ಯ ಪರಿತೋ ಹರಿ ಪ್ರಿಯತಯ ವ್ಯಕ್ತಿ ಯುರ್ಜ್ಞಾನನೀನ ಸೇಬ್ರೆ ಜ್ಞಾನ ವಿಮುಕ್ತ ಭಕ್ತಿ ಪರಮಃ ಪ್ರೇಮೇ ಕನಿಷ್ಠ ಪುಸ್ತತಃ ತೇಭ್ಯಸ್ತ ಪಶುಪಾಲ ಪಂಕಜ ದೃಶಾ ಸ್ಥಾಭ್ಯೋಪಿ ಸಾರಾಧಿಕಾ ಪೇಷ್ಟಾ ತದ್ವಿದಯಂ ತದಿಯಾ ಸರಸಿ ತ್ವಾಂ ನಾಶ್ರಯೇತ್ ಕಹ ಕೃತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಿಮ್ಮಂಗ್ ರಾಗೋಗಿ ಹೇಳಕ್ ಬರ್ಲಿಲ್ಲ ಮಾತಾಜಿ. ಓಕೆ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಕರ್ಮಿಭ್ಯ ಪರಿತೋ ಹರಿ ಪ್ರಿಯತಯ ವ್ಯಕ್ತಿಯ ಜ್ಞಾನಿನಾ ಸೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕನಿಷ್ಠಸ್ತಥಾ ತೇಭ್ಯಸ್ತ ಪಶುಪಾಲ ಪಂಕಜದೃಶಾಸ್ತ್ಯಾಭ್ಯೋ ಅಪಿ ಸಾರಧಿಕಾ ಪ್ರೇಷ್ಠಾ ತದಿಯಂ ತದಿಯಾ ಸರಸಿತಾಂ ನಾಶಯೇತ್ ಕೃತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಹರೇ ಕೃಷ್ಣ ಮಾತಾಜಿ. ಕರ್ಮಿಭ್ಯ ಪರಿತೋ ಹರೇ ಪ್ರಿಯತಯಾ ವ್ಯಕ್ತಿಂ ಯುಯುಜ್ಞಾನಿನಾ ಸೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕನಿಷ್ಠಾಸ್ತಥಾ ತೇಭ್ಯಸ್ತಾ ಪಶುಪಾಲ ಪಂಕಜದೃಶಾ ಸ್ಥಾಭ್ಯೋ ಅಪಿ ಸಾರಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸಿ ತಾಂ ನಾಶ್ರಯೇತ್ ಕೃತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಕರ್ಮಿಭ್ಯ ಪರಿತೋ ಹರಿ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಾ ಸ್ಥೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ತ ಪಶುಪಾಲ ಪಂಕಜದೃಶಾ ಸ್ಥಾಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದಿಯಾ ಸರಸಿ ತಾಂ ನಾಶಯೇತ್ ಕಾ ಕೃತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕರ್ಮಭ್ಯ ಪರಿತೋ ಹರೇ ಪ್ರಿಯತಯಾ ವ್ಯಕ್ತಿಂ ಯುರ್ಜ್ಞಾನಿನಾ ತೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಃ ಪ್ರೇಮೈಕ ನಿಷ್ಠಾಸ್ತಥಾ ತೇಭ್ಯಸ್ತಾಃ ಪಶುಪಾಲ ಪಂಕಜ ದೃಶಸ್ತಾಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸೀತಾ ನಾಶ್ರಯೇತ್ ಕೃತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಗೀತಾ ಮಾತಾಜಿ, ನೀವು ಅನುವಾದ ಹೇಳಿ. ಶ್ಲೋಕನ ಮಾತಾಜಿ ಅನುವಾದ ಹೇಳಿ. ಶ್ಲೋಕ ಹೇಳ್ತೀರಾ? ಇಲ್ಲ ಮಾತಾಜಿ, ಅನುವಾದ ಓದ್ತೀನಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ತರಹದ ಕರ್ಮಿಗಳಲ್ಲಿ ಜೀವನದ ಮೌಲ್ಯಗಳ ಬಗೆಗೆ ಜ್ಞಾನವುಳ್ಳವನನ್ನು ಪರಮಪ್ರಭುವಾದ ಹರಿಯು ಮೆಚ್ಚುತ್ತಾನೆ. ಅಂತಹ ಅನೇಕ ಜ್ಞಾನಿಗಳಲ್ಲಿ ನಿಜವಾಗಿ ತನ್ನ ಜ್ಞಾನ ಬಲದಿಂದ ಮುಕ್ತಿ ಹೊಂದಿದ ಜ್ಞಾನಿಯು ಭಕ್ತಿ ಸೇವೆಯನ್ನು ಅವಲಂಬಿಸಬಹುದು.
ಅವನು ಇತರರಿಗಿಂತ ಶ್ರೇಷ್ಠನು, ಆದರೆ ಕೃಷ್ಣನ ಬಗೆಗೆ ಪರಿಶುದ್ಧ ಪ್ರೇಮವನ್ನು ಸಾಧಿಸಿದವನು ಅವನಿಗಿಂತ ಶ್ರೇಷ್ಠ. ಗೋಪಿಯರು ಭಕ್ತಾಗ್ರೇಸರರಿಗಿಂತಲೂ ಶ್ರೇಷ್ಠ, ಏಕೆಂದರೆ ಅವರು ದಿವ್ಯ ಗೋಪಾಲಕನಾದ ಶ್ರೀಕೃಷ್ಣನನ್ನೇ ಸದಾ ನಂಬಿರುತ್ತಾರೆ. ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿಯು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವಳು. ಶ್ರೀಕೃಷ್ಣನಿಗೆ ಅವಳು ಎಷ್ಟು ಪ್ರಿಯವೋ ಅವಳ ಕುಂಡವೂ ಸರೋವರ ಅಷ್ಟೇ ಪ್ರಿಯ. ಆದ್ದರಿಂದ ಯಾರು ತಾನೇ ರಾಧಾಕುಂಡದಲ್ಲಿ ವಾಸಿಸುವುದಿಲ್ಲ? ಭಾವಾವೇಶ ತುಂಬಿದ ಭಕ್ತಿ ಭಾವದಿಂದ ಅಪ್ರಾಕೃತ ಭಾವ ಆಧ್ಯಾತ್ಮಿಕ ಶರೀರದೊಂದಿಗೆ ತಮ್ಮ ಅಷ್ಟಕಾಲೀಯ ಲೀಲೆಯನ್ನು ಅವರ 8 ಬಗೆಯ ನಿತ್ಯ ಲೀಲೆಗಳನ್ನು ಮಾಡುವ ದಿವ್ಯ ದಂಪತಿಯರಾದ ಶ್ರೀ ರಾಧಾ ಗೋವಿಂದರಿಗೆ ಯಾರು ತಾನೇ ದಿವ್ಯ ಸೇವೆಗೈಯುವುದಿಲ್ಲ? ನಿಜವಾಗಿ ರಾಧಾಕುಂಡದ ತೀರದಲ್ಲಿ ಯಾರು ಭಕ್ತಿ ಸೇವೆಯನ್ನು ಮಾಡುವರೋ ಅವರೇ ಈ ಜಗತ್ತಿನಲ್ಲಿ ಧನ್ಯರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀವು ಪುಸ್ತಕದಲ್ಲಿ ನೋಡ್ಕೊಂಡು ಹೇಳಿದ್ರ? ಹಾ ಮಾತಾಜಿ. ಹಾ, ಧನ್ಯವಾದಗಳು ಮಾತಾಜಿ. ಹರೇ. ಓಕೆ, ಈಗಾಗ್ಲೇ ನೀವು ಸ್ಟಡಿ ಸರ್ಕಲ್ ಅಲ್ಲಿ ಇದನ್ನೆಲ್ಲ ಓದಿರಬಹುದು, ಮತ್ತೆ ಓದ್ಸೋದ್ ಬೇಡ, ಸಮಯ ಆಗತ್ತೆ. ಈ ಒಂದು 10ನೇ ಶ್ಲೋಕದಲ್ಲಿ 10ನೇ ಶ್ಲೋಕದ ಅವಲೋಕನವನ್ನ ನೋಡಿದಾಗ, ಈಗ ಏನೋ ನಾವು ಸ್ಥಳಗಳಲ್ಲಿ ಕ್ರಮಾನುಗತವಾಗಿ ಸ್ಥಳಗಳಲ್ಲಿ ಯಾವುದು ಶ್ರೇಷ್ಠ ಸ್ಥಳ ಅನ್ನೋದನ್ನ ಗೊತ್ತಾಯ್ತು. ಈಗ ಮತ್ತೆ ಕ್ರಮಾನುಗತವಾಗಿ ಮಾನವ ಭಕ್ತರಲ್ಲಿ ಯಾರು ಶ್ರೇಷ್ಠರು ಅಂದ್ರೆ, ಈ ಯಾವುದು ವಾಸಿಸುವಂತ ಶ್ರೇಷ್ಠ ಸ್ಥಳಗಳಿದೆಯೋ ಅಲ್ಲಿ ವಾಸಿಸಿರುವವರಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನ ಇಲ್ಲಿ ತಿಳಿಸುತ್ತೆ. ಸೊ ಮಾನವರ ಕ್ರಮಾನುಗತ ಶ್ರೇಷ್ಠತೆಯನ್ನ ತಿಳಿಸಲಾಗಿದೆ ಈ ಒಂದು ಶ್ಲೋಕದಲ್ಲಿ. ಹೇಗೆ ಅನ್ನೋದನ್ನ ನೋಡೋಣ. ಇಲ್ಲಿ ಎಲ್ಲ ತರದ ಕರ್ಮಿಗಳಲ್ಲಿ ಜೀವನದ ಮೌಲ್ಯಗಳ ಬಗೆಗೆ ಜ್ಞಾನ ಉಳ್ಳವನು ಪರಮ ಪ್ರಭುವಾದ ಹರಿಯು ಮೆಚ್ಚುತ್ತಾನೆ. ಸೊ ಎಲ್ಲ ತರದ ಕರ್ಮಿಗಳಿದ್ದಾರೆ, ಆದ್ರೆ ಆ ಎಲ್ಲ ಕರ್ಮಿಗಳಲ್ಲಿ ಆ ಜೀವನದ ಮೌಲ್ಯಗಳನ್ನ ತಿಳ್ಕೊಂಡಿರುವಂತವನಿಗೆ ಜ್ಞಾನಿ ಅಂತ ಕರೀತಾರೆ. ಸೊ ಅಂತ ಜ್ಞಾನಿ ಕೇವಲ ಪರಮ ಪ್ರಭುವನ್ನ ಮೆಚ್ಚಿಸ್ಲಿಕ್ಕೆ ಮುಂದಾಗಿರ್ತಾನೆ. ಅಂತವನನ್ನ ಭಗವಂತ ಇಷ್ಟಪಡ್ತಾನೆ, ಭಗವಂತ ಮೆಚ್ಚುತ್ತಾನೆ ಅಂತ ಹೇಳ್ತಾರೆ. ಸೊ ಅನೇಕ ಜ್ಞಾನಿಗಳಲ್ಲಿ ನಿಜವಾಗಿ ತನ್ನ ಜ್ಞಾನದ ಬಲದಿಂದ ಮುಕ್ತಿ ಹೊಂದಿದ ಜ್ಞಾನಿಯು ಭಕ್ತಿ ಸೇವೆಯನ್ನ ಅವಲಂಬಿಸ್ತಾನೆ. ಸೊ ಈಗ ಒಬ್ಬ ಜ್ಞಾನಿ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನವನ್ನ ತನ್ನ ಜ್ಞಾನವನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ, ಆ ಭಕ್ತಿ ಸೇವೆಯನ್ನ ಅವಲಂಬಿಸಿದ್ರೆ, ಅಂದ್ರೆ ಜ್ಞಾನ ಅನ್ನುವಂಥದ್ದು ಮುಕ್ತಿಯನ್ನ ಹೇಳುವಂಥದ್ದು, ಮುಕ್ತಿಯನ್ನ ಹೊಂದಿರುವಂಥದ್ದು. ಸೊ ಹಾಗಾಗಿ ಆ ಮುಕ್ತಿಯನ್ನ ಹೊಂದಿರುವಂತಹ ಜ್ಞಾನವನ್ನ ಭಕ್ತಿ ಸೇವೆಗೆ ಬೆಳೆಸ್ಕೊಂಡ್ರೆ ಅದು ಈ ಕರ್ಮ ಜ್ಞಾನಕ್ಕಿಂತಲೂ ಕೂಡ ಉತ್ತಮವಾದದ್ದು ಅನ್ನೋದನ್ನ ತಿಳಿಸ್ತಾರೆ. ಅಂದ್ರೆ ಇಲ್ಲಿ ನಮ್ಗೆ 3 ವಿಧವಾದಂತ ಅಂದ್ರೆ ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ. ಸೊ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋದನ್ನು ಕೂಡ ನಮ್ಗೆ ತಿಳಿಸಲಾಗಿದೆ. ಈ ಕರ್ಮಗಳನ್ನ ನೋಡಿದಾಗ ಈ ಕ್ರಮೇಣವಾಗಿ ಈ ಭಕ್ತರಲ್ಲಿ ಈ ಕರ್ಮಿಯಲ್ಲಿ ತೊಡಗಿದವನು ಕೂಡ, ಕರ್ಮಯೋಗದಲ್ಲಿ ತೊಡಗುವವನು ಕೂಡ ಭಕ್ತಾನೆ, ಜ್ಞಾನಿಯಲ್ಲಿ ಇರುವವನು ಕೂಡ ಭಕ್ತಾನೆ, ಭಕ್ತಿ ಯೋಗದಲ್ಲಿ ಇರುವವನು ಕೂಡ ಭಕ್ತಾನೆ. ಆದ್ರೆ ಈ ಒಂದು ಕರ್ಮ ಜ್ಞಾನ ಭಕ್ತಿ ಅನ್ನುವಂಥದ್ದು ಅವರವರ ಆಸೆಗಳೇ ಅನುಗುಣವಾಗಿ ಪ್ರತಿಫಲವನ್ನ ನೀಡುತ್ತೆ ಅಂತ ಹೇಳ್ತಾರೆ. ಸೊ ಅವುಗಳ ಆಸೆ ಅಂತಂದ್ರೆ ಏನು? ಅವುಗಳ ಆಸೆನೇ ಗುಣಗಳನ್ನ ತೋರಿಸುವಂಥದ್ದು. ಅಂದ್ರೆ ಈ ಒಂದು ತ್ರಿಗುಣಗಳು ಸತ್ವ ರಜೋ ತಮಸ್ಸು ಅನ್ನುವಂಥದ್ದು. ಸೊ ಒಬ್ಬ ಕರ್ಮಿ ರಜೋಗುಣದಲ್ಲಿ ಇದ್ರೆ ಅವನು ಏನ್ ಮಾಡ್ಲಿಕ್ಕೆ ಬಯಸ್ತಾನೆ? ತಾನು ರಜೋಗುಣದಲ್ಲಿ ಕಾಮ್ಯ ಕರ್ಮಗಳನ್ನ ಮಾಡ್ಲಿಕ್ಕೆ ಬಯಸ್ತಾನೆ. ಸೊ ಬಯಸೋದ್ರಿಂದ ಆ ಕಾಮ ಉಂಟಾಗುತ್ತೆ, ರಾಗ, ಭೌತಿಕ ರಾಗ ಹುಟ್ಟಾಗುತ್ತೆ. ಸೊ ಆ ರಾಗಗಳ ಮೂಲಕ ಅವನು ಕಾಮ್ಯ ಕರ್ಮಗಳನ್ನ ಮಾಡಿದಾಗ, ಅವನು ಮತ್ತೆ ಈ ಕರ್ಮಯೋಗವನ್ನ ಮಾಡಿದಾಗ ಅವನು ಸ್ವರ್ಗ ಲೋಕಗಳಿಗೆ ಹೋಗ್ತಾನೆ. ಯೋಗದಲ್ಲಿ ಏನ್ ಮಾಡ್ತಾನೆ? ತಾನೂ ಕರ್ಮದ ಫಲವನ್ನ ಸ್ವೀಕರಿಸ್ತಾನೆ, ಭಗವಂತನಿಗೂ ಕೂಡ ಕೊಡ್ತಾನೆ. ಸೊ ಇಲ್ಲಿ ಭಾಗ ಸ್ವಲ್ಪ ಸ್ವಲ್ಪ ಇರೋದ್ರಿಂದ ಭಗವಂತನಿಗೆ ಅವರು ಅಲ್ಲಿನೂ ಕೂಡ ಪುಣ್ಯ ಕರ್ಮಗಳನ್ನ ಮಾಡ್ತಾರೆ. ಪುಣ್ಯ ಕರ್ಮಗಳನ್ನ ಮಾಡೋದ್ರಿಂದ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿ. ಸೊ ಸ್ವರ್ಗ ಲೋಕವನ್ನ ಬಯಸುವವರು ಕೂಡ ಕರ್ಮಿಗಳಾಗಿರ್ತಾರೆ, ಮತ್ತೆ ಅವರು ರಜೋಗುಣದ ಸ್ವಭಾವವನ್ನ ಹೊಂದಿರ್ತಾರೆ. ಸೊ ಅಂದ್ರೆ ಅವರ ಆಸೆ ಏನು? ಸ್ವರ್ಗ ಲೋಕಕ್ಕೆ ಹೋಗೋದು. ಆ ಆಸೆ ಸ್ವರ್ಗ ಲೋಕಕ್ಕೆ ಹೋದಾಗ ಇದು ಒಂದು ರಜೋಗುಣದ ಅದೊಂದು ರಜೋಗುಣವನ್ನ ತೋರಿಸುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಅವರು ಪ್ರತಿಫಲವನ್ನ ಬಯಸುವಂತವ್ರು. ನೆಕ್ಸ್ಟ್ ಜ್ಞಾನಿ ಕೂಡ ಸತ್ವದಲ್ಲಿ ಇದ್ದಾನೆ. ಜ್ಞಾನಿ ಸತ್ವಗುಣದಲ್ಲಿ ಇರುವಂತವನು, ಆದ್ರೆ ಅವನು ಏನ್ ಬಯಸ್ತಾನೆ? ಜ್ಞಾನ ಬಯಸ್ತಾನೆ.
ಜ್ಞಾನದಿಂದ ಏನ್ ಬಯಸ್ತಾನೆ? ಮುಕ್ತಿಯನ್ನ ಬಯಸ್ತಾನೆ. ಮ್ಯೂಟ್ ಮಾಡ್ಕೊಳ್ಳಿ. ಜ್ಞಾನದಿಂದ ಅವನೇನ್ ಬಯಸ್ತಾನೆ? ಮುಕ್ತಿಯನ್ನ ಬಯಸ್ತಾನೆ. ಅಂದ್ರೆ ಇಲ್ಲಿನೂ ಕೂಡ ಬಯಕೆ ಅನ್ನೋದಿದೆ. ಏನ್ ಬಯಕೆ ಅವನಿಗೆ ಮುಕ್ತಿಯಿಂದ? ಬ್ರಹ್ಮನಲ್ಲಿ ಒಂದಾಗೋದನ್ನ ಬಯಸ್ತಾನೆ. ಹೀಗೆ ಸತ್ವ ಅನ್ನುವಂಥದ್ದು ಕೂಡ ಆಸೆ ಏನಿದೆ, ಅವನು ಸತ್ವ ಸ್ಥಿತಿಯಲ್ಲಿದ್ರು ಕೂಡ ಆಸೆ ಅವನದು ಬ್ರಹ್ಮನಲ್ಲಿ ಲೀನವಾಗೋದಿದೆ. ಅದಕ್ಕಾಗಿ ಅದು ಅವರವರ ಸ್ಥಾನಗಳ ಪ್ರಕಾರ ಆಸೆಯನ್ನ ಸೂಚಿಸುತ್ತೆ. ಸೊ ಜ್ಞಾನಿಯ ಆಸೆ ಏನಾಗಿರುತ್ತೆ? ಸತ್ವ ಸ್ಥಿತಿಯಲ್ಲಿ ಜ್ಞಾನವನ್ನ ಹೊಂದಿ ಮುಕ್ತಿಯನ್ನ ಪಡೆದು ಬ್ರಹ್ಮನಲ್ಲಿ ಲೀನಾಗುವುದಾಗಿರುತ್ತೆ. ಹಾಗೆ ಭಕ್ತನನ್ನ ನೋಡಿದಾಗ, ಈಗ ಕರ್ಮ, ಜ್ಞಾನಿ, ಭಕ್ತಿ. ಈಗ ನಾವು ಭಕ್ತನನ್ನ ನೋಡಿದಾಗ ಭಕ್ತ ಯಾವಾಗ್ಲೂ ಕೂಡ ಶುದ್ಧ ಸತ್ವಗುಣದಲ್ಲಿ ಇರ್ತಾನೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕಾಗಿ ಅವನಿಗೆ ಶುದ್ಧ ಭಕ್ತನಾಗ್ಬೇಕು ಅಂದ್ರೆ ಕಾರಣ ಅವನು ಶುದ್ಧ ಸತ್ವದ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಸಾಧ್ಯ. ಸೊ ಆ ಶುದ್ಧ ಸತ್ವದಲ್ಲಿ ಅವನು ಏನ್ ಬಯಸ್ತಾನೆ? ಭಕ್ತಿ ಬಯಸ್ತಾನೆ. ಭಕ್ತಿಯಲ್ಲಿ ಇನ್ನೂ ಏನು ಬಯಸ್ತಾನೆ? ಭಗವಂತನ ಪ್ರೇಮ ಬಯಸ್ತಾನೆ. ಭಗವಂತ ಪ್ರೇಮ. ಆಮೇಲೆ ಯಾರು? ಕೃಷ್ಣನ ಪ್ರೇಮ. ಹೀಗೆ ಭಕ್ತ ಕೃಷ್ಣನ ಪ್ರೇಮವನ್ನ ಯಾವಾಗ ಬಯಸ್ತಾನೋ ಅವನು ಶುದ್ಧ ಸತ್ವದಲ್ಲಿ ಇದ್ದ ಹಾಗೆ ಅಂತ. ಇದು ಒಂದು ಆಧ್ಯಾತ್ಮಿಕದ ವಿಕಾಸವನ್ನ ತೋರಿಸುತ್ತೆ. ಹೀಗೆ ಆಧ್ಯಾತ್ಮಿಕ ವಿಕಾಸವನ್ನ ಹೊಂದಿದವರೇ ಭಕ್ತರ ಭಕ್ತಿಯ ಮಾರ್ಗದಲ್ಲಿ ಅನುಕ್ರಮವಾಗಿ ಶ್ರೇಷ್ಠರು ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ಸೊ ಆ ಶ್ರೇಷ್ಠತೆಯನ್ನ ಸಾಧಿಸುವವನು, ಕೃಷ್ಣನ ಬಗ್ಗೆ ಪರಿಶುದ್ಧ ಪ್ರೇಮವನ್ನ ಸಾಧಿಸುವವನು ಅವನಿಗಿಂತ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಕರ್ಮಿಗಿಂತ ಜ್ಞಾನಿ ಶ್ರೇಷ್ಠ, ಜ್ಞಾನಿಗಿಂತ ಭಕ್ತ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಗೋಪಿಯರು ಭಕ್ತಾಗ್ರೇಸರಿಗಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ಭಕ್ತರಿಗಿಂತಲೂ ಗೋಪಿಯರು ಶ್ರೇಷ್ಠ. ಏಕೆಂದ್ರೆ ಅವರು ಈ ಗೋಪಬಾಲಕ ಆದಂತಹ ಈ ಕೃಷ್ಣನಿಗೆ ಸದಾ ಶ್ರದ್ಧೆಯನ್ನ ಉಳ್ಳವರಾಗಿದ್ರು. ಆಮೇಲೆ ಈ ಗೋಪಿಯರಿಗಿಂತಲೂ ಕೂಡ ಶ್ರೀಮತಿ ರಾಧಾರಾಣಿ ಕೃಷ್ಣನಿಗೆ ಅತ್ಯಂತ ಪ್ರಿಯಳಾದವಳು. ಅಂದ್ರೆ ಭಗವಂತನಿಗೆ ಪ್ರಿಯರಾದವರು ಯಾರು ಅನ್ನೋದನ್ನ ನೋಡಿದಾಗ ಕರ್ಮಿಗಿಂತ ಜ್ಞಾನಿ ಪ್ರಿಯ, ಜ್ಞಾನಿಗಿಂತ ಭಕ್ತ ಪ್ರಿಯ ಭಗವಂತನಿಗೆ, ಭಕ್ತರಿಗಿಂತ ಯಾರು? ಗೋಪಿಯರು ಪ್ರಿಯರು ಕೃಷ್ಣನಿಗೆ, ಗೋಪಿಯರಿಗಿಂತ ರಾಧಾರಾಣಿ ಪ್ರಿಯಳು ಕೃಷ್ಣನಿಗೆ ಅಂತ ತಿಳಿಸ್ತಾ ಇದ್ದಾರೆ. ಕೃಷ್ಣನಿಗೆ ಅವಳು ಎಷ್ಟು ಪ್ರಿಯಳೋ ಅವಳ ಒಂದು ಈ ಒಂದು ಲೀಲೆಯ ಸ್ಥಳವೂ ಕೂಡ ಅಷ್ಟೇ ಪ್ರಿಯ ಅಂತ ಹೇಳ್ತಾರೆ. ಅಂದ್ರೆ ರಾಧಾಕುಂಡ. ಸೊ ರಾಧಾಕುಂಡ ಇದು ಉಲ್ಲೇಖಿಸಿರುವಂತದ್ದು ರಾಧೆಗೆ. ಅದಕ್ಕಾಗಿ ರಾಧಾಕುಂಡವೂ ಕೂಡ ಕೃಷ್ಣನಿಗೆ ರಾಧೆಯಷ್ಟೇ ಪ್ರಿಯವಾಗಿರುವಂತದ್ದು ಅನ್ನೋದನ್ನ ಹೇಳ್ತಾರೆ. ಯಾಕೆಂದ್ರೆ ಇದು ಭಾವಾವೇಶ, ಭಕ್ತಿ ಭಾವದಿಂದ ಕೂಡಿರುವಂತಹ ಒಂದು ಸ್ಥಳ ಅದು. ಮತ್ತೆ ಈ ಒಂದು ನಿತ್ಯ ಲೀಲೆಗಳನ್ನ ಮಾಡಿರುವಂತಹ ಜಾಗಗಳು. ಆ ಜಾಗಗಳಲ್ಲಿ ಈ ರಾಧಾಕುಂಡದ ತೀರದಲ್ಲಿ ಯಾರು ಭಕ್ತಿ ಸೇವೆಯನ್ನ ಮಾಡುವರೋ ಅವರೇ ಈ ಜಗತ್ತಿನಲ್ಲಿ ಧನ್ಯರು ಅನ್ನೋದನ್ನ ಈ ಒಂದು ಅನುವಾದ ತಿಳಿಸುತ್ತೆ. ಸೊ ಈ ಅನುವಾದದಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ, ಮತ್ತೆ ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕರ್ಮಯೋಗ ಏನ್ ಬಯಸುತ್ತೆ? ಸ್ವರ್ಗಲೋಕವನ್ನ ಬಯಸ್ತಾರೆ. ಅದಕ್ಕಿಂತ ಜ್ಞಾನಿಗಳು ತುಂಬಾನೇ ಶ್ರೇಷ್ಠರು. ಜ್ಞಾನಿಗಳೇನು ಬಯಸ್ತಾರೆ? ಬ್ರಹ್ಮನಲ್ಲಿ ಒಂದಾಗೋದು, ಅಂದ್ರೆ ಸತ್ವಗುಣದಲ್ಲಿ ಇದ್ಕೊಂಡು ಮುಕ್ತಿಯನ್ನ ಬಯಸ್ತಾರೆ. ಆದ್ರೂ ಕೂಡ ಜ್ಞಾನಿಗಳು ಉತ್ತಮ. ಯಾಕಂದ್ರೆ ಅವ್ರು ಅಟ್ಲೀಸ್ಟ್ ಕರ್ಮಗಳಲ್ಲಿ ಫಲವನ್ನಾದ್ರೂ ಬಿಟ್ಟಿದ್ದಾರೆ. ಅಂದ್ರೆ ಸ್ವರ್ಗಲೋಕವನ್ನ ಬಯಸೋದಿಲ್ಲ ಜ್ಞಾನಿಗಳು. ಆಮೇಲೆ ಜ್ಞಾನಿಗಿಂತಲೂ ಭಕ್ತ ಶ್ರೇಷ್ಠ. ಯಾಕಂದ್ರೆ ಭಕ್ತ ಕೇವಲ ಕೃಷ್ಣನನ್ನ ಬಯಸ್ತಾನೆ, ಗೋಲೋಕ ಧಾಮವನ್ನ ಬಯಸ್ತಾನೆ, ಕೃಷ್ಣನ ಪ್ರೇಮವನ್ನ ಬಯಸ್ತಾನೆ. ಸೊ ಮತ್ತೆ ಅದಕ್ಕೂ ಮುಂದುವರಿದು ಭಕ್ತರು ಭಗವಂತನ ಪ್ರೇಮವನ್ನ ಬಯಸಿದರೆ ಗೋಪಿಯರು ಯಾವಾಗ್ಲೂ ಕೂಡ ಭಕ್ತಾಗ್ರೇಸರಾಗಿರ್ತಾರೆ ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಕೃಷ್ಣನಲ್ಲಿ ಅಪಾರವಾದಂತಹ ಶ್ರದ್ಧೆಯನ್ನ ಉಳ್ಳವರಾಗಿದ್ರು ಅಂತ. ಆಮೇಲೆ ಈ ಗೋಪಿಯರಿಗಿಂತಗಳು ರಾಧಾರಾಣಿ ತುಂಬಾ ಪ್ರಿಯಳು. ಹಾಗೆ ರಾಧಾರಾಣಿ ಈ ಸೃಷ್ಟಿಸಿರುವಂತಹ ಈ ರಾಧಾಕುಂಡ, ಆ ರಾಧಾಕುಂಡದಲ್ಲಿ ಈ ಶ್ಯಾಮಕುಂಡ, ರಾಧಾಕುಂಡದಲ್ಲಿ ನೀರು ಬಂದಿರುವಂತದ್ದು ಶ್ಯಾಮಕುಂಡದಿಂದ. ಅದಕ್ಕಾಗಿ ಕೃಷ್ಣನಿಗೆ ಈ ರಾಧೆ ಎಷ್ಟು ಪ್ರಿಯಳೋ ಅಷ್ಟೇ ರಾಧಾಕುಂಡ ಪ್ರಿಯ ಅಂತ. ಅದಕ್ಕಾಗಿ ಈ ಶ್ಲೋಕದಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಏನು ನಮ್ಗೆ ಉಪದೇಶವನ್ನ ಕೊಡ್ತಾರೋ ಅಂತಂದ್ರೆ, ಯಾರು ಒಬ್ಬ ಭಕ್ತ ಸೊ ಈ ರಾಧಾಕುಂಡದ ತೀರದಲ್ಲಿ ಭಕ್ತಿ ಸೇವೆಯನ್ನ ಮಾಡ್ತಾನೋ ಅವನು ಜಗತ್ತಿನಲ್ಲಿಯೇ ಧನ್ಯನೋ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ಮತ್ತೆ ಇನ್ನೂ ಒಂದು ವಿಷಯವನ್ನ ಇಲ್ಲಿ ತಿಳಿಸಲಾಗಿದೆ ನಿಮ್ಗೆ 77ನೇ ಪೇಜ್ ನಲ್ಲಿ ನೋಡಿದಾಗ, ಕರ್ಮಿಗಳು ಯಾರ್ಯಾರು ಅಂದಾಗ ಅಲ್ಲಿ ವಿಕರ್ಮಿ, ಕರ್ಮಿ, ಅಕರ್ಮಿ ಅಂತ ಬರುತ್ತೆ. ಇಲ್ಲಿ 3 ತರನಾದಂತಹ ಕರ್ಮಿಗಳನ್ನ ನಾವು ಕಾಣ್ತೇವೆ. ಅಂದ್ರೆ ಪುಣ್ಯ ಮಾಡಿದವರು ಮತ್ತೆ ಪಾಪ ಮಾಡಿದವರು. ಸೊ ಇವರು ಕೂಡ ಯಾವಾಗ್ಲೂ ಕೂಡ ಪುಣ್ಯ ಅವ್ರ ಜೊತೆಗಿರುತ್ತೆ, ಪಾಪ ಅವ್ರ ಜೊತೆಗಿರುತ್ತೆ. ಮತ್ತೆ ಇದು ಕೂಡ ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಹೇಳ್ತಾರೆ, ಪಾಪ ಪುಣ್ಯಗಳು. ಸೊ ಇಂತಹ ಜನರು ಕರ್ಮಿಗಳು ಯಾವಾಗ್ಲೂ ಕೂಡ ವಿಷಯದಲ್ಲಿ ಆಸಕ್ತಿಯನ್ನ ಹೊಂದಿರ್ತಾರೆ. ಸೊ ಇವರ ಲಕ್ಷಣಗಳನ್ನ ನಾವಿಲ್ಲಿ ಕಾಣಬಹುದು. ವಿಕರ್ಮಿಯ ಲಕ್ಷಣ ಏನು? ವಿಕರ್ಮಿ ಏನೋ ಕೂಡ ವಿಕರ್ಮಿ ಯಾಕೆ ಕರೀತಾರೆ ಅಂದ್ರೆ ಅವನಿಗೆ ವಿಕೃತ ಕರ್ಮಿ ಅಂತ ಕರೀತಾರೆ. ಸೊ ಅವನು ಯಾವಾಗ್ಲೂ ಕೂಡ ಕೆಟ್ಟ ಕರ್ಮವನ್ನ ಮಾಡುವಂತವನು, ಅದಕ್ಕಾಗಿ ವಿಕೃತ ಕರ್ಮಿ ಅಂತ ಹೇಳ್ತಾರೆ. ಸೊ ಇವನು ವಿಕೃತ ಕರ್ಮಿಗೆ ಯಾವುದೇ ವೇದಗಳಲ್ಲಿ ನಂಬಿಕೆ ಇರೋದಿಲ್ಲ. ನಂಬಿಕೆ ಇಲ್ಲದೆ ಇದ್ದಿದ್ರೆ ಅವನು ವೇದಗಳನ್ನು ಕೂಡ ಅನುಸರಿಸೋದೇ ಇಲ್ಲ. ಆಮೇಲೆ ಹೀಗೆ ಅವನಿಗೆ ಧರ್ಮದ ಕುರಿತಾಗಿ ಆಸಕ್ತಿ ಇಲ್ಲದೆ ಇರೋದ್ರಿಂದ ಅವನು ಪದೇ ಪದೇ ಈ ಒಂದು ಈ ದೇಹ ಅಂದ್ರೆ ಪ್ರಾಣಿ ದೇಹವನ್ನ ಪಡಿತಾನೆ ಅನ್ನೋದನ್ನ ಹೇಳ್ತಾರೆ. ಕೆಳ ಜಾತಿಯ ದೇಹವನ್ನ ಪಡಿತಾನೆ. ಮತ್ತೆ ಅವನು ಸಾಧು ಸಂತರ ಮೆಚ್ಚುಗೆಯನ್ನ ಪಡೆಯೋದಿಲ್ಲ. ಸಾಧು ಸಂತರು ಬೇಕಾಗಿಲ್ಲ ಅವನಿಗೆ. ಆದ್ರೆ ಭೌತಿಕ ಜಗತ್ತಿನಲ್ಲಿರುವಂತಹ ಭೌತಿಕ ವಿಷಯಾಸಕ್ತಿಯನ್ನ ಹೊಂದಿರುವಂತಹ ಜನರು ಅವನಿಗೆ ತುಂಬಾ ಇಷ್ಟ. ಮತ್ತೆ ಅದರಿಂದ ಜೀವನದ ಉದ್ದೇಶವನ್ನ ತಿಳ್ಕೊಳ್ಳೋದಿಲ್ಲ ಅವನು. ಮೂಲ ಉದ್ದೇಶ ಆತ್ಮದ ಸ್ವರೂಪವನ್ನ ತಿಳಿದುಕೊಳ್ಳದೇ ಇರೋದ್ರಿಂದ ಅವನು ಜೀವನದಲ್ಲಿ ವಿಫಲತೆಯನ್ನ ಕಾಣ್ತಾನೆ. ಸೊ ಇದು ವಿಕರ್ಮಿಯ ಒಂದು ಗುಣಲಕ್ಷಣಗಳು. ಹಾಗಾದ್ರೆ ಕರ್ಮಿ ಏನ್ ಮಾಡ್ತಾನೆ? ಸೊ ಕರ್ಮಿಗೆ ವೇದಗಳು ಗೊತ್ತು, ವೇದಗಳನ್ನು ಅನುಸರಿಸ್ತಾನೆ, ಮತ್ತೆ ಧರ್ಮ ಗ್ರಂಥಗಳು ತಿಳಿದಿರ್ತಾನೆ, ಧರ್ಮದಲ್ಲಿ ಕೂಡ ಶ್ರದ್ಧೆಯನ್ನು ಉಳ್ಳವನಾಗಿರ್ತಾನೆ. ಮತ್ತೆ ಹಾಗೆ ಧರ್ಮದ ಬಗ್ಗೆ ಶ್ರದ್ಧೆಯುಳ್ಳವನು ಆದ್ರೂ ಕೂಡ ಈ ಒಂದು ಧರ್ಮ ಗ್ರಂಥಗಳಲ್ಲಿ ಇರುವಂತಹ ಕರ್ಮ ಕಾಂಡದಲ್ಲಿ ಅವನು ಹೆಚ್ಚಿನ ನಂಬಿಕೆ ಇಟ್ಟಿರ್ತಾನೆ. ಹಾಗಾಗಿ ಅವನು ಆದಷ್ಟು ಕರ್ಮ ಕಾಂಡಕ್ಕೆ ಸಂಬಂಧಿತವಾದಂತಹ ಈ ಯಜ್ಞ ಆಚರಣೆಗಳನ್ನ, ದಾನ ಧರ್ಮ ತಪಸ್ಸುಗಳನ್ನ ಅವನು ಮಾಡ್ತಾನೆ. ಸೊ ಇದು ಮಾಡೋದಕ್ಕೆ ಅವನ ಉದ್ದೇಶ ಏನು ಅಂತಂದ್ರೆ ಸ್ವರ್ಗ ಲೋಕವನ್ನ ಬಯಸ್ತಾನೆ. ಸೊ ಹೀಗೆ ದೇವತೆಗಳ ಗುಣಗಳನ್ನ ಅವನು ಬಯಸ್ತಾನೆ. ಹಾಗಾಗಿ ಮತ್ತೆ ಅವನು ಪುಣ್ಯ ಕರ್ಮಗಳನ್ನ ಮಾಡಿ ಆ ಪುಣ್ಯ ಕರ್ಮಗಳನ್ನ ಸ್ವರ್ಗ ಲೋಕಗಳಲ್ಲಿ ಸವಿದು ಆ ಪುಣ್ಯ ಕರ್ಮ ಖಾಲಿ ಆದ್ಮೇಲೆ ಮತ್ತೆ ಅವನು ಮರಳಿ ಮರ್ತ್ಯ ಲೋಕಕ್ಕೇನೆ ಬರ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಇದು ಒಂದು ಕರ್ಮಿಯ ಗುಣಲಕ್ಷಣಗಳು. ಮತ್ತೆ ಇನ್ನ ಅಕರ್ಮಿ ಅಂತ ಕರೀತೇವೆ. ಈ ಅಕರ್ಮಿ ಯಾವಾಗ್ಲೂ ಕೂಡ ಕೃಷ್ಣನ ಭಕ್ತನಾಗಿರ್ತಾನೆ. ಅಕರ್ಮಿ ಅನ್ಲಿಕ್ಕೆ ಕಾರಣ ಅವನಿಗೆ ಯಾವುದೇ ಕರ್ಮ ಫಲದಲ್ಲಿ ಆಸಕ್ತಿ ಇರೋದಿಲ್ಲ, ಮತ್ತೆ ಅವನು ಲಿಪ್ತನಾಗಿರೋದಿಲ್ಲ. ಎಲ್ಲವನ್ನೂ ಕೂಡ ಅನುಕೂಲೇನ ಕೃಷ್ಣನು ಶೀಲನಂ ಭಕ್ತಿರುತ್ತಮ ಅಂದ್ರೆ ಅವನು ಸದಾ ಭಗವಂತನಿಗೆ ಅನುಕೂಲಕರವಾದಂತಹ ಕರ್ಮಗಳನ್ನ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಪ್ರತಿಕೂಲವಾದಂತಹ ಕರ್ಮಗಳನ್ನ ಅವನು ತೋರಿತಾನೆ. ಯಾರಿಗೆ? ಈ ಭಗವಂತನಿಗೆ ಇಷ್ಟವಾಗದೇ ಇರುವಂತಹ ಕರ್ಮಗಳನ್ನ ತ್ಯಜಿಸ್ತಾನೆ. ಹೀಗೆ ಅವನು ಹಂತ ಹಂತವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ತಾನೆ. ಅದಕ್ಕೋಸ್ಕರ ಭಕ್ತಿ ಸೇವೆಯಲ್ಲಿ ಇವನು ನಿರತರಾಗಿರೋದ್ರಿಂದ ಅವನು ಕರ್ಮವನ್ನ ಮಾಡಿದ್ರು ಕೂಡ, ಯಾಕಂದ್ರೆ ಅಕರ್ಮಿ ಅಂತ ಕರೀತಾರೆ. ಸೊ ಅವನ ಹತ್ರ ಕರ್ಮ ಇಲ್ಲ. ಯಾವ ಕರ್ಮ ಇಲ್ಲ? ಫಲಾಪೇಕ್ಷಿತ ಕರ್ಮ ಇಲ್ಲ. ಅದಕ್ಕೋಸ್ಕರ ಫಲಾಪೇಕ್ಷಿತ ಕರ್ಮ ಅನ್ನುವಂಥದ್ದು ಅವನನ್ನ ಬಂಧಿಸಿಲ್ಲ. ಸೊ ಯಾವಾಗ ನಮ್ಗೆ ಫಲಾಪೇಕ್ಷಿತ ಕರ್ಮಗಳು ನಮ್ಮನ್ನ ಬಂಧಿಸೋದಿಲ್ವೋ ಅದು ಪುನರ್ಜನ್ಮಕ್ಕೆ ಕಾರಣವಾಗೋದಿಲ್ಲ. ಸೊ ಅಕರ್ಮಿಗೆ ಯಾವುದೇ ಪುನರ್ಜನ್ಮ ಇರೋದಿಲ್ಲ, ಫಲಾಪೇಕ್ಷಿತ ಕರ್ಮಗಳನ್ನ ಮಾಡೋದಿಲ್ಲ, ಮತ್ತೆ ಹಂತ ಹಂತವಾಗಿ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಅವನು ಮುಂದುವರಿತಾ ಇರ್ತಾನೆ ಅನ್ನೋದನ್ನ ಹೇಳ್ತಾರೆ. ಇದು ವಿಕರ್ಮಿ, ಕರ್ಮಿ, ಅಕರ್ಮಿಯ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸ. ಇನ್ನ ನಾವು ಈ ಭಕ್ತರ ಕುರಿತಾಗಿ ತಿಳಿದುಕೊಂಡ್ವಿ. ಯಾರು? ಭಕ್ತರಲ್ಲಿ ಈ ಭಕ್ತರು, ಗೋಪಿಯರು ಮತ್ತೆ ರಾಧಾರಾಣಿಯರು. ಭಕ್ತರು ಮತ್ತೆ ಗೋಪಿಯರು, ರಾಧಾರಾಣಿಯರಲ್ಲಿ ಯಾಕೆ ಶ್ರೇಷ್ಠರು ಇವರು? ಈಗ ನಾವು ಹೇಳಿದ್ವಿ, ಭಕ್ತರಿಗಿಂತ ಗೋಪಿಯರು ಪ್ರಿಯ ಭಗವಂತನಿಗೆ, ಗೋಪಿಯರಿಗಿಂತ ರಾಧಾರಾಣಿ ಪ್ರಿಯಳು. ಯಾಕೆ? ಕಾರಣ ಏನು ಅಂತ ಹೇಳಿದಾಗ ಈಗ ಭಕ್ತರನ್ನ ನೋಡೋಣ. ಭಕ್ತರು ಯಾಕೆ ಪ್ರಿಯ ಭಗವಂತನಿಗೆ? ಭಕ್ತರು ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಸ್ವಯಂ ಪ್ರೇರಿತವಾದಂತಹ ಭಕ್ತಿಯ ವೇದಿಕೆಗೆ ಅವರು ಏರ್ತಾರೆ. ಅಂದ್ರೆ ಸ್ವಾಭಾವಿಕವಾದಂತಹ ಭಕ್ತಿಗೆ ಅವರು ಏರ್ತಾರೆ. ಈಗ ಯಾರೆಲ್ಲ ನಿಯಂತ್ರಕ ತತ್ವಗಳನ್ನ ಪಾಲಿಸಿ ಭಕ್ತಿಯನ್ನ ಮಾಡಿದ್ದಾರೆ, ಈಗ ಗೋಪಿಕೆಯರನ್ನ ನೋಡಿದಾಗ ಅವರು ಯಾವುದೇ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿಲ್ಲ, ಸದಾ ಭಗವಂತನನ್ನ ನೆನಿತಾ ಇದ್ರು ಅವರು. ಅವರಿಗೆ ಸ್ವಾಭಾವಿಕವಾಗಿ ಭಗವಂತನ
ಒಂದು ಸ್ಮರಣೆ ಇತ್ತು. ಹಾಗಾದ್ರೆ ಈ ಒಂದು ಭಕ್ತರ ಒಂದು ಪಟ್ಟಿಯನ್ನ ನೋಡಿದಾಗ ಯಾರು ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ಸ್ವಯಂ ಪ್ರೇರಿತವಾದಂತಹ ಭಕ್ತಿಗೆ ಬಂದಿರುವಂತದ್ದು, ಸ್ವಾಭಾವಿಕವಾದಂತಹ ಭಕ್ತಿಗೆ ಬಂದಿರುವಂತದ್ದು ಅಂದ್ರೆ ಅದೇ ನಾರದರು, ಸನಕ, ಸನಾತನ, ಸನಂದನ ಇವರೆಲ್ಲರೂ ಕೂಡ ಭಕ್ತರ ಆಗಿ ನಿಯಂತ್ರಕ ತತ್ವಗಳನ್ನ ಭಕ್ತಿ ಸೇವೆಯಲ್ಲಿ ಪಾಲಿಸಿ ಅವರು ಸ್ವಾಭಾವಿಕವಾದಂತಹ ಭಕ್ತಿಯನ್ನ ಪಡೆದಿರುವಂತವ್ರು. ಮತ್ತೆ ಈ ಯಾವಾಗ ನಾವು ಸ್ವಾಭಾವಿಕ ಭಕ್ತಿಯನ್ನ ಪಡಿತೀವೋ ಅವಾಗ ಭಗವಂತನ ಶುದ್ಧ ಪ್ರೇಮವನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿಯೇ ಇದು ಒಂದು ಈ ಶ್ಲೋಕ 10ನೇ ಶ್ಲೋಕ ನಮ್ಗೆ ಭಾವಭಕ್ತಿಯ ಕುರಿತಾಗಿ ತಿಳಿಸುವಂಥದ್ದು, ಭಾವ ಪರವಶತೆಯ ಕುರಿತಾಗಿ ತಿಳಿಸುವಂಥದ್ದು. ಇದು ಪ್ರೇಮದ ಮೊದಲ ಹಂತ. ಪ್ರೇಮದ ಮೊದಲ ಹಂತ ಅಂದ್ರೆ ಪ್ರೇಮ ಹಂತ ಮುಟ್ಟೋಕ್ಕಿಂತ ಮುಂಚೆ ಇರುವಂತಹ ಹಂತ ಭಾವದ ಹಂತ. ನೆಕ್ಸ್ಟ್ ಭಕ್ತರು ಈ ತರ ಶ್ರೇಷ್ಠ ಆದ್ರೆ ಭಕ್ತರಿಗಿಂತ ಶ್ರೇಷ್ಠವಾದವರು ಗೋಪಿಕೆಯರು. ಹೇಗೆ ಅಂದ್ರೆ ಭಕ್ತರೆಲ್ಲ ಅತ್ಯುತ್ತಮರು, ಕೃಷ್ಣನನ್ನ ಸಂತುಷ್ಟಿಗೊಳಿಸ್ಬೇಕನ್ನೋದೇ ಕೂಡ ಅವ್ರದೊಂದೇ ಆಸೆ ಆಗಿರುತ್ತೆ. ಆದ್ರೆ ಗೋಪಿಕೆಯರು ಯಾವಾಗ್ಲೂ ಕೂಡ ಕೃಷ್ಣನನ್ನಗೆ ಏನ್ ಬೇಕೋ ಹಾಗೆ ಅವರು ಮಾಡ್ತಾ ಇರ್ತಾರೆ. ಏನ್ ಬೇಕೋ ಆತರ ಅವರು ಅದ್ರಲ್ಲಿ ತೊಡಗಿರ್ತಾರೆ. ಮತ್ತೆ ಕೃಷ್ಣನನ್ನ ಸಂತುಷ್ಟಿಗೊಳಿಸೋದ್ರಲ್ಲಿ ತೊಡಗಿರ್ತಾರೆ ಅಂತ ಹೇಳಿ. ಮತ್ತೆ ಕೃಷ್ಣ ಇವರನ್ನ ಎಂದೂ ಮರೆಯೋದಿಲ್ಲ, ಅಂದ್ರೆ ಕೃಷ್ಣನನ್ನ ಇವರೆಂದೂ ಮರೆಯೋದಿಲ್ಲ. ಅದಕ್ಕೋಸ್ಕರ ಕೃಷ್ಣನೂ ಕೂಡ ಯಾವಾಗ್ಲೂ ಕೂಡ ಇವರ ಒಂದು ಪ್ರೀತಿಯನ್ನ ಶ್ರೇಷ್ಠ ಅಂತ ಭಾವಿಸ್ತಾನೆ. ಈ ಒಂದು ಕೃಷ್ಣನನ್ನ ಮರೆಯದೇ ಇರುವಂತಹ ಭಾವವನ್ನ ವಿಪ್ರಲಂಬ ಭಾವ ಅಂತ ಕರೀತಾರೆ, ಅಥವಾ ಇದಕ್ಕೆ ವಿಪ್ರಲಂಬ ಸೇವೆ ಅನ್ನುವಂತ ಹೆಸರು ಕೂಡ ಇದೆ. ವಿಪ್ರಲಂಬ ಭಾವದಲ್ಲಿ ಮಾಡುವಂತ ಸೇವೆ ಅಂತ ಕರೀತಾರೆ. ಮತ್ತೆ ಇವರ ಮನೋಭಾವವೂ ಕೂಡ ಅತ್ಯುನ್ನತವಾಗಿರುತ್ತೆ ಅನ್ನೋದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ತಿಳಿಸಿದ್ದಾರೆ. ಇದು ನಿಮ್ಗೆ 80ನೇ ಪೇಜಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಾನೀಗ ಏನ್ ಶೇರ್ ಮಾಡಿದ್ದೀನಿ ಸ್ಕ್ರೀನು, ಅದ್ರಲ್ಲಿ ನಿಮ್ಗೆ ವಿಪ್ರಲಂಬ ಭಾವ, ವಿಪ್ರಲಂಬ ಸೇವೆ ಅನ್ನೋದೇನಂತ ಗೊತ್ತಾಗುತ್ತೆ. ಅಂದ್ರೆ ವಿರಹ ವೇದನೆಯಿಂದ ಕೃಷ್ಣನ ಬಗೆಗೇನೆ ಸದಾ ಆಲೋಚನೆಯಲ್ಲಿ ಇರುವಂತದ್ದು. ಸೊ ಈ ವಿಪ್ರಲಂಬ ಭಾವ ಚೈತನ್ಯ ಮಹಾಪ್ರಭುಗಳಲ್ಲಿ ಇತ್ತು. ಸೊ ನೇರವಾಗಿ ಇವರು ಕೃಷ್ಣನ ಸೇವೆ ಮಾಡುವುದಕ್ಕಿಂತ ಉತ್ತಮ ಅನ್ನೋದನ್ನ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಇರುವಂತದ್ದು ರಾಧಾರಾಣಿ. ಯಾಕೆ ರಾಧಾರಾಣಿ ಶ್ರೇಷ್ಠ ಅಂದ್ರೆ ಶ್ರೇಷ್ಠ ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿ ಅತ್ಯುತ್ತಮ. ಯಾಕಂದ್ರೆ ಶ್ರೀಮತಿ ರಾಧಾರಾಣಿಯನ್ನ ಯಾರು ಕೂಡ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಭಾವದಲ್ಲಿ ತೊಡಗಿದ್ಲು. ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಈ ಒಂದು ಕೃಷ್ಣನ ತಲೆನೋವು ಇದ್ದಾಗ ತಲೆನೋವಿಗೆ ಒಂದು ಮದ್ದು ಏನು ಅಂತಂದ್ರೆ ಭಕ್ತರ ಒಂದು ಪಾದದ ಧೂಳು. ಆ ಭಕ್ತರ ಪಾದದ ಧೂಳು ಸಿಕ್ತು ಅಂತಂದ್ರೆ ಕೃಷ್ಣನ ತಲೆನೋವು ಹೋಗ್ತಾ ಇರುತ್ತೆ, ಅಂದ್ರೆ ಕಡಿಮೆ ಆಗ್ತಿರುತ್ತೆ. ಮತ್ತೆ ಅದನ್ನ ಕುರಿತಾಗಿ ಹೇಳಿದಾಗ ಎಲ್ರಿಗೂನು, ಆದ್ರೆ ಅದಕ್ಕೊಂದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ಯಾರು ಕೃಷ್ಣನಿಗೆ ತಮ್ಮ ಪಾದದ ಧೂಳನ್ನ ಕೊಡ್ತಾರೋ ಸೊ ಅವರು ಪಾಪಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ. ಸೊ ಅವಾಗ ಎಲ್ರಿಗೂ ಕೂಡ ಯೋಚಿಸ್ತಾರೆ, ಯಾರು ಕೂಡ ತಮ್ಮ ಪಾದದ ಧೂಳನ್ನ ಕೊಡೋದಿಲ್ಲ. ಇವನ್ ಈ ದ್ವಾರಕೆಯಲ್ಲಿರುವ ರಾಣಿಯರು ಕೂಡ ಧೂಳನ್ನ ಕೊಡಲ್ಲ. ಆದ್ರೆ ಯಾವಾಗ ರಾಧಾರಾಣಿಗೆ ಕೃಷ್ಣನ ತಲೆನೋವು ಅಂತ ಗೊತ್ತಾಗುತ್ತೋ ಸೊ ಅವಾಗ ಅವಳು ತಡ ಮಾಡ್ದೆ ಪಾಪ ವನ್ನು ಕೂಡ ಬಂದ್ರು, ನನಗೆ ಚಿಂತೆ ಇಲ್ಲ, ಮೊದಲು ಕೃಷ್ಣನ ತಲೆನೋವು ಕಡಿಮೆ ಆಗ್ಬೇಕು ಅಂತ ಹೇಳಿ ತನ್ನ ಪಾದದ ಧೂಳನ್ನ ಕೊಡ್ತಾಳೆ. ಹಾಗಾಗಿ ಈ ಯಾರು ಕೂಡ ಶ್ರೀಮತಿ ರಾಧಾರಾಣಿಯನ್ನ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಕೃಷ್ಣನೂ ಸಹ ಶ್ರೀಮತಿ ರಾಧಾರಾಣಿಯ ಮನೋಭಾವವನ್ನ ಅರಿತಿರ್ಲಿಲ್ಲ ಅಂತ, ಅಂದ್ರೆ ಸ್ವತಃ ಕೃಷ್ಣ ಕೂಡ ರಾಧಾರಾಣಿಯ ಮನೋಭಾವವನ್ನ ತಿಳ್ಕೊಂಡಿರ್ಲಿಲ್ಲ. ಅದಕ್ಕೋಸ್ಕರ ಕಲಿಯುಗದಲ್ಲಿ ರಾಧಾರಾಣಿಯ ಮನೋಭಾವವನ್ನ ತಿಳ್ಕೊಳ್ಳಿಕ್ಕೆ ಮತ್ತೆ ಅವತರಿಸಿ ಬಂದಿರುವಂತದ್ದು ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ, ರಾಧಾರಾಣಿಯ ರೂಪದಲ್ಲಿ. ಹೀಗೆ ಈ ರಾಧಾರಾಣಿ ಈ ಯಾರು ಆಶ್ರಯವನ್ನ ಪಡಿತಾರೋ ಅವರು ರಾಧಾಕುಂಡ, ಅಂದ್ರೆ ಅವಳಿಗೆ ಸಂಬಂಧಪಟ್ಟಂತಹ ಸ್ಥಳ ಕುಂಡದ ಆಶ್ರಯವನ್ನ ಪಡಿಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ರಾಧಾರಾಣಿ ವನ್ನ ಸಮಕ್ಷಮವಾಗಿ ನಾವು ನೋಡ್ಬೇಕು ಅಂದ್ರೆ ಅದು ಈ ರಾಧಾಕುಂಡದ ಮೂಲಕ. ಸೊ ಅದಕ್ಕಾಗಿ ರಾಧಾರಾಣಿಯ ಕರುಣೆಯನ್ನ
ಪಡ್ಕೊಳ್ಳಿಕ್ಕೆ ಇಚ್ಛೆ ಇದ್ದವರು ರಾಧಾ ಕುಂಡದ ಆಶ್ರಯವನ್ನ ಪಡಿಬೇಕು, ಅಲ್ಲಿ ಭಕ್ತಿ ಸೇವೆಯನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಈ ಒಂದು 10ನೇ ಶ್ಲೋಕ ತಿಳಿಸುತ್ತೆ. ಸೊ ಇದ್ರಲ್ಲಿ ನಮ್ಗೆ ಗೊತ್ತಾಗಿರೋದು ಏನು, 10ನೇ ಶ್ಲೋಕದಲ್ಲಿ ಭಕ್ತರಲ್ಲಿ ಯಾರು ಶ್ರೇಷ್ಠರು, ಭಗವಂತನ ಭಕ್ತರಲ್ಲಿ ಕರ್ಮಿಗಳಿಗಿಂತ ಜ್ಞಾನಿಗಳಿಗಿಂತ ಭಕ್ತರು ಶ್ರೇಷ್ಠ, ಭಕ್ತರಿಗಿಂತ ಗೋಪಿಯರು ಶ್ರೇಷ್ಠ, ಗೋಪಿಯರಿಗಿಂತ ರಾಧಾರಾಣಿ ಶ್ರೇಷ್ಠ, ಏಕೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಈಗ ಇದು ಒಂದು ಭಾವದ ಹಂತ. ಆದ್ರೆ ಇನ್ನು ಮುಂದೆ ನಮ್ಗೆ ಕೊನೆಯ ಒಂದು ಶ್ಲೋಕದಲ್ಲಿ ಇರುವಂತದ್ದು ಪ್ರೇಮ ಭಕ್ತಿ. ಇವುಗಳನ್ನ ತಿಳಿಸುವಂತಹ ಅರ್ಹತೆ ನಮಗಿಲ್ಲದೆ ಇದ್ರು ಕೂಡ ಶ್ರೀಲ ರೂಪ ಗೋಸ್ವಾಮಿಯವರ ಮೂಲಕ ಶ್ರೀಲ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದವರು ಕೂಡ ನಮಗೆ ಅತ್ಯಂತ ಸಂಕ್ಷಿಪ್ತವಾಗುವ ರೀತಿಯಲ್ಲಿ ನಮ್ಗೆ ಎಷ್ಟು ನಾವು ಅರ್ಥ ಮಾಡಿಸಬಹುದು ನಿಮ್ಗೆ ಅನ್ನೋದನ್ನ ಅಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಿ ಇರುವಂತಹ ವಿಷಯಗಳನ್ನ ನನಗೆ ತಿಳಿದಿರುವಂತಹ ನಾನ್ ತಿಳ್ಕೊಂಡಿರುವಂತಹ ವಿಷಯಗಳನ್ನ ಈ ಪ್ರೇಮ ಭಕ್ತಿಯ ಕುರಿತಾಗಿ ನಾನ್ ನಿಮ್ಗೆ ತಿಳಿಸ್ತೇನೆ. ಈ 10 ಮತ್ತೆ 11ನೇ ಶ್ಲೋಕ, ಈ 9ನೇ ಶ್ಲೋಕ ಭಾವಭಕ್ತಿ, ಕ್ಷಮಿಸಿ 9ನೇ ಶ್ಲೋಕ ಭಾವಭಕ್ತಿ, 10 ಮತ್ತೆ 11ನೇ ಶ್ಲೋಕ ಪ್ರೇಮ ಭಕ್ತಿ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೇನೆ. ಕಾಣಿಸ್ತಾ ಇದೆ ಮೆಸೇಜ್? ಹರೇ ಕೃಷ್ಣ. ಯಾರೆಲ್ಲ ಶ್ಲೋಕ ಪಠಿಸೋರಿದ್ದೀರೋ ಅವರು ಹ್ಯಾಂಡ್ ರೈಸ್ ಮಾಡಿ. ಕೃಷ್ಣಸ್ಯೋಚ್ಚೈ ಪ್ರಣಯ ವಸತಿ ಪ್ರೇಯಸಿಭ್ಯೋಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರ್ವಿತಸ್ತಾದೃಗೇವ ವ್ಯಧಾಯಿ ಯತ್ಪ್ರೇಷ್ಟೈರಪ್ಯ ಅಲಂ ಅಸುಲಭಂ ಕಿಂ ಪುನರ್ಭಕ್ತಿ ಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಸ್ನಾತುರಾವಿಷ್ಕರೋತಿ. ಕೃಷ್ಣಸ್ಯೋಚ್ಚೈ ಪ್ರಣಯ ವಸತಿ ಪ್ರೇಯಸಿಭ್ಯೋಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರ್ವಿತಸ್ತಾದೃಗೇವ ವ್ಯಧಾಯಿ ಯತ್ಪ್ರೇಷ್ಟೈರಪ್ಯ ಅಲಂ ಅಸುಲಭಂ ಭಕ್ತಿ ಪುನರ್ಭಕ್ತಿ ಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಃ ಸ್ನಾತುರಾವಿಷ್ಕರೋತಿ. ಆಶಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಆಶಾ ಶೆಟ್ಟಿ ಮಾತಾಜಿ ಹೇಳೋದಿಲ್ವಾ? ಹರೇ ಕೃಷ್ಣ ಮಾತಾಜಿ ಅನ್ಮ್ಯೂಟ್ ಆಗ್ಲಿಲ್ಲ ಅದು. ಓಕೆ ಶ್ಲೋಕ ಹರೇ ಕೃಷ್ಣ. ಶ್ಲೋಕ 11. ಕೃಷ್ಣಸ್ಯೋಚ್ಚೈ ಪ್ರಣಯ ವಸತಿ ಪ್ರೇಯಸಿಭ್ಯೋಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತಾಸ್ತಾದೃಗೇವ ವ್ಯಧಾಯಿ ಅಲಮ ಅಸುಲಭಂ ಕಿಂ ಪುನರ್ಭಕ್ತಿ ಭಾಜಂ ತತ್ಪ್ರೇಮೇದೇಕಂ ಸಕೃದಪಿ ಸರಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣಸ್ಯೋಷ್ಟೇ ಪ್ರಣಯ ವಸತಿ ಪ್ರೇಯಸಿಭ್ಯೋಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತ ಸ್ಥಾಗೃದೇವ ವ್ಯಧಾಯಿ ಯತ್ಪ್ರೇಷ್ಟೈರಪ್ಯಲಮಸುಲಭಂ ಕಿಂ ಪುನರ್ಭಕ್ತಿ ಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣಸ್ಯ ಉಚ್ಚೈ ಪ್ರಣಯ ವಸತಿ ಪ್ರೇಯಸಿಭ್ಯಾಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತಸ್ತಾದೃಗೇವ ವ್ಯಧಾಯಿ ಯತ್ಪ್ರೇಷ್ಟೈ ಅಪಿ ಅಲಂ ಅಸುಲಭಂ ಕಿಂ
किं पुनर्भक्तिभाजां तत्प्रेमेदं सकृदपि सरः स्नातुराविष्करोति। ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. हरे कृष्ण माताजी. कृष्ण हरे कृष्ण. प्रणय वसति प्रेयसीभ्योऽपि राधा कुण्डं चास्य मुनिभिर बिरतः वेदायि यत्प्रेष्ट रप्यलम् असुलभं किं पुनर्भक्तिजबाजं तत्प्रेमेदं सकृदपि सर सात्नुराविष्करोति. हरे कृष्ण माताजी. ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಶ್ಲೋಕ 11. ಕೃಷ್ಣಸ್ಯ ಉಚ್ಚೈ ಪ್ರಣಯವಸತಿ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚ ಅಸ್ಯ ಮುನಿಭಿಃ ಅಭಿಧಾತಾಧೃಕ ಏವ ವ್ಯಧಾಯಿ ಯಪ್ರೇಷ್ಟೈ ಅಪಿ ಅಲಂ ಅಸುಲಭಂ ಕಿಂ ಪುನರ್ಭಕ್ತಿಭಾಜಂ ತತ್ಪ್ರೇಮ ಇದಂ ಸಕೃತ ಅಪಿ ಸರಾಸ್ನಾತು ಅವಿಷ್ಕರೋತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಬೇಗ ಅನ್ಮ್ಯೂಟ್ ಮಾಡ್ಕೋಬೇಕು ಮಾತಾಜಿ. ಓದ್ಲ ಮಾತಾಜಿ. ಹಾ ಹೇಳಿ. ಹಾ. कृष्णस्तोचैः प्रणयवसतिः प्रेयसी अभ्यो अपि राधा कुण्डं चास्य मुनिवर्भिता सादृदेय हृदायि यत्प्रेक्षेरलप्युलमसुलभं किं पुनर्भक्तिभाजां तत्प्रेमेदं सकृदपि सरः नातुराविष्टरोक्ति. हरे कृष्ण माताजी. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ. ಹೇಳಿ ಕೃಷ್ಣ ಮಾತಾಜಿ. ಆಯ್ತು. ಒಂದು ನಿಮಿಷ ಅದು ಕೃಷ್ಣ ಸ್ವಲ್ಪ ದೊಡ್ಡದಾಗ್ಬೇಕು. ಒಂದು ನಿಮಿಷ ಮಾತಾಡಿ. ಕೃಷ್ಣಸ್ತು ಪ್ರಣಯವಸತಿ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಾಲಿತಸ್ತಾಗ್ರದೇವ ವ್ಯಧಾಯಿ यत्प्रेष्यरपल्यलमसुलभं किं पुनर्भक्तिभाजं तत्प्रेमेदं सकृदपीश्वरः नातुराविष्करोति. हरे कृष्ण. हरे कृष्ण हरे माताजी. कृष्णस्योच्चैः प्रणयवसति प्रेयसीभ्योऽपि राधा कुण्डं चास्य मुनिभरभितस्तादृगेव व्यधायि यत्प्रेष्टैलप्यलम असुलभं किं पुनर्भक्तिभाजां तत्प्रेमेदं सकृदपि सरः स्नातुराविष्टरोति. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. हरे कृष्ण माताजी. कृष्ण सूचय प्रणय वसति प्रेयसीभ्योऽपि राधा कुण्डं चास्य मुनिभिरभितस्ताद्रवेव व्यवतायि यत्प्रस्थैरप्यलमसुलभं किं पुनर्भक्तिभाजं तत्प्रेमेदं सकृदपि सरस्नातुराविष्करोति. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಕೃಷ್ಣಶ್ಚೈವ ಪ್ರಣಯವಸತಿ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚ ಅಸ್ಯ ಮುನಿಭಿಃ ಅಭಿಧಾತಾಧೃಕೇವ ವ್ಯಧಾಯಿ ಯತ್ಪ್ರೇಷ್ಟೈ ಅಪಿ ಅಲಂ ಅಸುಲಭಂ ಕಿಂ ಪುನರ್ಭಕ್ತಿಭಾಜಂ ತತ್ಪ್ರೇಮ ಇದಂ ಸಕೃದಪಿ ಸರಸಾತು ಅವಿಷ್ಕರೋತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೋಬೇಕು. ಹೇಳಿ. कृष्णस्य उच्च प्रणया वसति प्रेयसीभ्यो अपि राधा कुण्डं च अस्य मुनिभिः अभिददाकृत एव वदायि यत्प्रेष्ट अपि आलम् असुलभं किं पुनः भक्तिभाजं तत्प्रेम इदं सकृत् अपि सरसातु आविष्करोति. हरे कृष्ण. ಧನ್ಯವಾದ ಮಾತಾಜಿ. ಶ್ಲೋಕನ ಅನುವಾದನ. ಹರೇ ಕೃಷ್ಣ ಮಾತಾಜಿ. ಶ್ಲೋಕನ ಅನುವಾದನ.
ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ. ಶ್ಲೋಕ ಹೇಳಿ ಮಾತಾಜಿ, ಶ್ಲೋಕ ಹೇಳಿ. ಗಾಯತ್ರಿ ಮಾತಾಜಿ ಇದು ಓದ್ತಾರೆ, ಅನುವಾದ ಓದ್ತಾರೆ. ಕೃಷ್ಣ ಸೋಚೈ ಪ್ರಣಯ ವಸತಿ ಪ್ರಿಯೋಸೋ ಪ್ರಿಯಸೇಭ್ಯೋ ಪ್ರೇಯಸೀಭ್ಯೋಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತಃ ಸಾದೃಗೇವ ವೇದಾಯಿ ಯತ್ ಪ್ರೇಷ್ಟ ಅಪಿ ಆಲಂ ಅಸುಲಭಂ ಕಿಂ ಪುನರ್ಭಕ್ತಿರ್ಭಾಜಾ ತತ್ಪ್ರೇಮೇದಂ ಸಕೃದಪಿ ಸರಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ. ಅನುವಾದ ಓದಿ ಮಾತಾಜಿ, ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಸಂತೋಷದಾಯಕ ವಸ್ತುಗಳೆಲ್ಲ ವಜ್ರಭೂಮಿಯ ವ್ರಜಭೂಮಿಯ ಪ್ರೇಯಸಿಯರೆಲ್ಲರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನಿಗೆ ಅಚ್ಚುಮೆಚ್ಚು. ಎಲ್ಲ ಅಂಶಗಳಲ್ಲೂ ಅವಳ ದಿವ್ಯ ಕುಂಡವು ಕೃಷ್ಣನಿಗೆ ಅವಳಷ್ಟೇ ಪ್ರಿಯವೆಂದು ಮಹರ್ಷಿಗಳು ಹೇಳಿದ್ದಾರೆ. ರಾಧಾಕುಂಡವು ಮಹರ್ಷಿಗಳಿಗೆ ದುರ್ಲಭ. ಆದ್ದರಿಂದ ಅದು ಸಾಧಾರಣ ಭಕ್ತರಿಗೆ ದೊರಕುವುದು ಇನ್ನೂ ಕಷ್ಟ. ಒಬ್ಬನು ಒಮ್ಮೆ ಈ ಪುಣ್ಯ ಜಲದಲ್ಲಿ ಮಿಂದರೆ ಸಾಕು, ಅವನ ಶುದ್ಧ ಕೃಷ್ಣ ಪ್ರೇಮ ಜಾಗೃತವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಸೊ ಇದು ಕೊನೆಯ 11ನೇ ಶ್ಲೋಕ. ಇದು ಪ್ರೇಮ ಭಾವವನ್ನ, ಭಕ್ತಿಯನ್ನ ತಿಳಿಸುವಂಥದ್ದು. ಅದಕ್ಕೆ ಪ್ರಬುದ್ಧ ಪ್ರೇಮ ಅಂತ ಕೂಡ ಕರೀತಾರೆ. ಸೊ ಈ ಪ್ರಬುದ್ಧ ಪ್ರೇಮದಲ್ಲಿ ನಮ್ಗೆ ಹೆಚ್ಚಾಗಿ ಶ್ರೀಮತಿ ರಾಧಾರಾಣಿಯ ಯಾಕೆ ಕೃಷ್ಣನಿಗೆ ಹೆಚ್ಚು ಅಚ್ಚುಮೆಚ್ಚು ಅನ್ನೋದನ್ನ ಇನ್ನಷ್ಟು ಹೆಚ್ಚುವರಿಯಾಗಿ ನಮ್ಗೆ ಶ್ರೀಲರೂಪ ಗೋಸ್ವಾಮಿ ಅವರು ಈ ಒಂದು ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಸಂತೋಷದಾಯಕ ವಸ್ತುಗಳಲ್ಲೆಲ್ಲ ವ್ರಜಭೂಮಿಯ ಪ್ರೇಯಸಿಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನಿಗೆ ಅಚ್ಚುಮೆಚ್ಚು. ಸೊ ಎಷ್ಟೆಲ್ಲ ವ್ರಜಭೂಮಿಯಲ್ಲಿ ಯಾರೆಲ್ಲ ಇದ್ರು, ಸೊ ಅವನ ಪ್ರೇಯಸಿರಾಗಿ ಮತ್ತೆ ಅವನ ಅರ್ಧಾಂಗಿಗಳಾಗಿ 16,108 ಮತ್ತೆ ಜೊತೆಗೆ ಗೋಪಿಕೆಯರು, ಇವುಗಳನ್ನೆಲ್ಲ ನೋಡಿದಾಗ ಸೊ ಕೃಷ್ಣನಿಗೆ ಅಚ್ಚುಮೆಚ್ಚಾದವಳೇ ರಾಧಾರಾಣಿ. ಅವಳಷ್ಟೇನೆ ಪ್ರೀತಿ ಅವನಿಗೆ ಇರುವಂತದ್ದು ಆಕೆಯ ದಿವ್ಯ ಕುಂಡದ ಮೇಲೆ, ಆ ರಾಧಾರಾಣಿ ರಾಧಾಕುಂಡ. ಸೊ ಅವಳಷ್ಟೇ ಪ್ರಿಯವಾದದ್ದು ಅಂತ ಹೇಳಿ ಮಹರ್ಷಿಗಳು ತಿಳಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದೆ. ಆದ್ರೆ ರಾಧಾಕುಂಡವು ಮಹರ್ಷಿಗಳಿಗೆ ತುಂಬಾ ದುರ್ಲಭ. ಅದರಿಂದ ಅದು ಸಾಧಾರಣವಾಗಿ ಭಕ್ತರಿಗೆ ದೊರಕುವುದು ಇನ್ನೂ ಕೂಡ ಕಷ್ಟ. ಒಮ್ಮೊಮ್ಮೆ ಈ ಪುಣ್ಯ ಜಲದಲ್ಲಿ ಮಿಂದರೆ ಸಾಕು, ಅವನು ಶುದ್ಧ ಕೃಷ್ಣ ಪ್ರೇಮ ಜಾಗೃತವಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಒಬ್ಬ ಭಕ್ತ ಯಾಕೆ ಈ ರಾಧಾಕುಂಡ ಶ್ರೇಷ್ಠತೆಯನ್ನ ಪಡೆದಿದೆ? ಏಕೆಂದ್ರೆ ಕೃಷ್ಣನಿಗೆ ಪರಮ ಪ್ರೀತಿ ಪಾತ್ರಳಾದವಳು ರಾಧಾರಾಣಿ. ಗೋಪಿಯರಲ್ಲೆಲ್ಲ ಕೂಡ ಪರಮ ಪ್ರೀತಿಯಾದವಳು ಅವಳೇ. ಸೊ ಆಕೆ ಇದೇ ರೀತಿ ಅವಳ ಸರೋವರವಾದಂತಹ ರಾಧಾಕುಂಡವೂ ಕೂಡ ಕೃಷ್ಣನಿಗೆ ರಾಧೆಯಷ್ಟೇ ಪ್ರಿಯವಾದದ್ದು ಅಂತ ಮಹರ್ಷಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ರಾಧಾಕುಂಡದ ಬಗೆಗೆ ಮತ್ತು ರಾಧಾರಾಣಿಯ ಬಗೆಗೆ ಕೃಷ್ಣ ಪ್ರೇಮ ಎಲ್ಲ ವಿಧಗಳಲ್ಲೂ ಒಂದೇ ಆಗಿದೆ. ಹೀಗೆ ರಾಧಾಕುಂಡವು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ಶ್ರೇಷ್ಠ ವ್ಯಕ್ತಿಗಳಿಗೆ ತುಂಬಾನೇ ದುರ್ಲಭವಾಗಿರುವಂಥದ್ದು. ಸೊ ವೈದಿ ಭಕ್ತಿಯಲ್ಲಿ ತೊಡಗಿರುವ ಸಾಮಾನ್ಯ ಭಕ್ತರ ಬಗೆಗೆ ಹೇಳುವುದೇನಿದೆ. ಈಗ ನಾವೆಲ್ಲರೂ ಕೂಡ ಸಾಧನಾ ಭಕ್ತಿಯಲ್ಲಿ ಇರುವಂತವ್ರು. ನಮಗೆ ಈ ಒಂದು ಮಹರ್ಷಿಗಳಿಗೇನೆ ಈ ಒಂದು ಈ ರಾಧಾಕುಂಡದ ಪೂರ್ತಿಯಾಗಿ ಭಕ್ತಿ ಸೇವೆ ಸಿಗೋದೇ ದುರ್ಲಭ ಅವರಿಗೆ, ಅಂತ ದೊಡ್ಡ ಮಹರ್ಷಿಗಳಿಗೆ. ಹಾಗಂದ್ರೆ ವೈದಿ ಭಕ್ತಿಯವ್ರಿಗೂ ಕೂಡ ಇದು ಸಿಗ್ಲಿಕ್ಕಿಲ್ಲ. ಹಾಗಾದ್ರೆ ಸಾಮಾನ್ಯ ಭಕ್ತರಿಗೆ ಏನ್ ಹೇಳೋದಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂತವ್ರಿಗೆ ಇದು ತುಂಬಾನೇ ಈ ಪ್ರೀತಿ ಸಿಗುವಂಥದ್ದು ದುರ್ಲಭ. ಸೊ ಗೋಪಿಕೆಯರ ಜಾಡಿನಲ್ಲಿ ನಡೆದು ಯಾರು ರಾಧಾಕುಂಡದಲ್ಲಿ ಮಿಂದು ಬರ್ತಾರೋ ಅಂತ ಭಕ್ತ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವನ್ನ ಬೆಳೆಸ್ಕೊಳ್ತಾನೆ ಹಂತವಾಗಿ ಅಂತ ಹೇಳಿ. ಸೊ ಬೆಳೆಸ್ಕೊಳ್ಬಹುದು. ಸೊ ಹಾಗಾದ್ರೆ ನಾವು ಬೆಳೆಸ್ಕೊಳ್ಲಿಕ್ಕೆ ಮೊದಲನೇದೇನು, ನಾವು ಹೋಗಿ ರಾಧಾಕುಂಡದಲ್ಲಿ ಮಿಂದು ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಮತ್ತೆ ಈ ಒಂದು ತೀರದಲ್ಲಿ ಶಾಶ್ವತವಾಗಿ ನಮ್ಗೆ ಇರ್ಲಿಕ್ಕೆ ಆಗದೆ ಇದ್ರೆ ಸೊ ನಾವಲ್ಲಿ ಸಾಧ್ಯವಾದಷ್ಟು ಧಾಮಗಳಿಗೆ ಹೋಗಿ ಭೇಟಿಯನ್ನ ಕೊಟ್ಟು ಬರಬೇಕು ಅನ್ನೋದನ್ನ ತಿಳಿಸ್ತಾರೆ. ಹೀಗೆ ಭಕ್ತಿ ಸೇವೆಯ ಆಚರಣೆಯಲ್ಲಿ, ಸಾಧನಾ ಭಕ್ತಿಯ ಆಚರಣೆಯಲ್ಲಿ ಅತ್ಯಂತ ಮುಖ್ಯವಾಗಿರುವಂತದ್ದು ಕೂಡ ಈ ಒಂದು ರಾಧಾಕುಂಡದಲ್ಲಿ ನಾವು
ಭಕ್ತಿ ಸೇವೆಯನ್ನ ಆಚರಿಸುವಂತದ್ದು ಅಂತ ಹೇಳ್ತಾರೆ. ಮತ್ತೆ ಶ್ರೀಮತಿ ರಾಧಾರಾಣಿಯರ ಅಷ್ಟ ಸಖಿಯರಿಗೆ ಮತ್ತೆ ಆ ಅಷ್ಟ ಸಖಿಯರ ಆಪ್ತ ಸಖಿಯರಿಗೆ ಮಂಜರಿಗಳಂತ ಹೇಳ್ತಾರೆ. ಸೊ ಅವ್ರಿಗೂ ಕೂಡ ಈ ರಾಧಾಕುಂಡ ತುಂಬಾನೇ ಪ್ರಿಯವಾದದ್ದು, ಪ್ರಶಸ್ತವಾದ ಸ್ಥಳ ಅನ್ನೋದನ್ನ ಇಲ್ಲಿ ಭಕ್ತಿ ವಿನೋದ್ ಠಾಕರು ಹೇಳ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಈ ರಾಧೆಯ ಆಪ್ತ ಸೇವಕಿಯರು ಒಂದ್ ನಿಮಿಷ, ಆಧ್ಯಾತ್ಮಿಕ ದೇಹವನ್ನ ಪಡೆದ ಸಿದ್ಧ ದೇಹ ಅಂದ್ರೆ ದಿವ್ಯ ಧಾಮಕ್ಕೆ ಹಿಂತಿರುಗ ಬಯಸುವ ಜೀವಿಗಳು ರಾಧಾ ಕುಂಡದಲ್ಲಿದ್ದು ಶ್ರೀ ರಾಧಾ ರಾಣಿಯ ಆಪ್ತ ಸೇವಕಿಯರ ಆಶ್ರಯ ಪಡೆದು ಅವರ ನಿರ್ದೇಶನದಲ್ಲಿ ಸತತವಾಗಿ ರಾಧೆಯ ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಏನೆಲ್ಲ ಇದು ಉಪದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಇಲ್ಲಿ ನಾವು ಈ ಆಧ್ಯಾತ್ಮಿಕ ಯಾರು ಆಧ್ಯಾತ್ಮಿಕ ದೇಹವನ್ನ ಪಡೆದು ಭಗವದ್ ಧಾಮಕ್ಕೆ ಹೋಗ್ಲಿಕ್ಕೆ ಬಯಸ್ತಾರೋ, ಈಗ ನಮ್ಗೆ ಭೌತಿಕ ದೇಹ ಇದೆ, ಆಧ್ಯಾತ್ಮಿಕ ದೇಹವನ್ನ ಪಡೆದು, ಆಧ್ಯಾತ್ಮಿಕ ದೇಹಕ್ಕೆ ಸಿದ್ಧ ದೇಹ ಅಂತ ಕರೀತಾರೆ. ಸೊ ಯಾರೆಲ್ಲ ದೇವಧಾಮಕ್ಕೆ ಹೋಗ್ಲಿಕ್ಕೆ ಬಯಸ್ತಾರೋ ಅವರು ಈ ರಾಧಾರಾಣಿಯರ ಅಷ್ಟಸಖಿಯರು ಏನಿದಾರಲ್ಲ, ಅಷ್ಟಸಖಿಯರ ಸೇವಕಿಯರು ಯಾರಿದಾರಲ್ಲ ಅವರಿಗೆ ಮಂಜರಿಗಳಂತ ಕರೀತಾರೆ. ಆ ಮಂಜರಿಗಳನ್ನ ನಾವು ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ. ಅವರ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಯಾರು? ಅವರು ಇಲ್ಲಿ ರೂಪ ನುಗರು ಅಂತ, ಅಂದ್ರೆ ರೂಪ ಗೋಸ್ವಾಮಿ ಅವರು ಕೂಡ ಒಬ್ಬ ಮಂಜರಿ. ಸೊ ಹಾಗಾಗಿ ರೂಪಾನುಗರ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ. ಅಂದ್ರೆ ರೂಪಾನುಗರ ಸೇವೆಯಲ್ಲಿ, ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಕೊಂಡಾಗ ಸೊ ಈ ಒಂದು ಸಿದ್ಧ ದೇಹವನ್ನ ಪಡಿಲಿಕ್ಕೆ ನಮ್ಗೆ ಸಾಧ್ಯ ಆಗಬಹುದು. ಹೀಗೆ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಭಕ್ತಿ ಸೇವೆಯಲ್ಲಿ ಯಾರೆಲ್ಲ ನಿರತರಾಗ್ತಾರೋ ಸೊ ಅವರು ಈ ಸಿದ್ಧ ದೇಹವನ್ನ ಪಡೆಯುವಂಥವರಾಗ್ತಾರೆ. ಸೊ ಅತ್ಯುತ್ತಮ ವಿಧಾನ ಯಾವುದು? ಸಿದ್ಧ ದೇಹವನ್ನ ಪಡಿಲಿಕ್ಕೆ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಭಕ್ತಿ ಸೇವೆಯನ್ನ ಮಾಡೋದು. ಸೊ ಯಾರೆಲ್ಲ ಈ ಒಂದು ಆಶ್ರಯದಲ್ಲಿ ಭಕ್ತಿ ಸೇವೆ ಮಾಡಿದ್ದಾರೆ ಅಂದ್ರೆ ಉದಾಹರಣೆಗೆ ನಾರದ, ಸನಕರೆ ಇದಕ್ಕೆ ಉದಾಹರಣೆಗಳು. ಆದ್ರೆ ಎಷ್ಟೋ ಮಹರ್ಷಿಗಳಿಗೂ ಕೂಡ ಈ ರಾಧಾಕುಂಡದಲ್ಲಿ ಇರುವಂತಹ ಭಕ್ತಿಯ ಸೇವೆಯ ಪ್ರೇಮ ಭಾವ ಸಿಗ್ಲಿಲ್ಲ. ಸೊ ಅದು ತುಂಬಾನೇ ದುರ್ಲಭವಾಗಿರುವಂಥದ್ದು. ಆ ದುರ್ಲಭವಾಗಿರುವಂಥದ್ದು ಕೇವಲ ನಾವು ಅಲ್ಲಿ ಹೋಗಿ ಪಡ್ಕೊಳ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ನಾವು ಅನುಗರ ಅಂದ್ರೆ ರೂಪಾನುಗರ ಸೇವೆಯಲ್ಲಿ ತೊಡ್ಕೊಳ್ಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ರೂಪಾನುಗರು ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿರುವಂತದ್ದು ಏನು? ಅತ್ಯುತ್ತಮ ಯಾಕೆ ಎಲ್ಲಾ ಸ್ಥಳಗಳಲ್ಲಿ ರಾಧಾಕುಂಡ ಅತ್ಯುತ್ತಮವಾಗಿರೋದು, ಭೌತಿಕ ಜಗತ್ತಿನಲ್ಲಿಗೆ ನಮ್ಗೆ ಕಾಣ್ಲಿಕ್ಕೆ ಸಿಗುವಂತದ್ದು ಈ ರಾಧಾರಾಣಿಗೆ ಸಮನಾಗಿರುವಂತಹ ಒಂದು ರಾಧಾಕುಂಡ. ಸೊ ಗೋಪಿಯರಲ್ಲಿ ಕೃಷ್ಣನಿಗೆ ಪರಮ ಪ್ರೀತಿ ಪಾತ್ರಳಾಗಿರುವಂತವಳು, ಅದಕ್ಕಾಗಿ ರಾಧೆಯಷ್ಟೇ ಪ್ರಿಯವಾದದ್ದು ಇದು ಅವಳಿಗೆ. ಸೊ ಯಾರು ಈ ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವರು ರೂಪಾನುಗರನ್ನ ಮಂಜರಿಗಳನ್ನ ಸೇವಿಸುವುದರ ಮೂಲಕ ಇಂಥ ಒಂದು ಶ್ರೇಷ್ಠ ಪ್ರೇಮವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೂ ಕೂಡ ಇದು ತುಂಬಾನೇ ದುರ್ಲಭ ಅಂತ ಹೇಳ್ತಾರೆ. ಶ್ರೇಷ್ಠ ವ್ಯಕ್ತಿಗಳಿಗೂ ಕೂಡ ಈ ಒಂದು ಪ್ರೀತಿಯ ಭಾವ, ಪ್ರೇಮ ಭಾವ ಸಿಗ್ಲಿಕ್ಕಿಲ್ಲ. ಸೊ ಸಿಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಗೋಪಿಕೆಯರ ಜಾಡಿನಲ್ಲಿ, ಹೆಜ್ಜೆ ಜಾಡಿನಲ್ಲಿ ನಾವು ನಡಿಬೇಕು. ಮತ್ತೆ ರಾಧಾಕುಂಡದಲ್ಲಿ ಒಮ್ಮೆ ನಾವು ಮಿಂದು ಬಂದ್ರೆ ನಮ್ಗೆ ಆ ಭಕ್ತಿ ಸೇವೆ ಜಾಗೃತ ಆಗಿ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದೇ ಈ ಒಂದು ಶ್ಲೋಕದ ಸಾರಾಂಶ. ಅಂದ್ರೆ ಒಟ್ಟಾರೆ ನಮ್ಗೇನ್ ಗೊತ್ತಾಯ್ತು? ಇದು ತುಂಬಾನೇ ದುರ್ಲಭ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ನಾವ್ ಅದಕ್ಕೆ ಏನ್ ಮಾಡ್ಬೇಕು? ರಾಧಾಕುಂಡದಲ್ಲಿ ಮಿಂದು ಬರಬೇಕು. ಮತ್ತೆ ಜೊತೆಗೆ ಮಂಜರಿಗಳ ಅಂದ್ರೆ ರೂಪಾನುಗರು ಅಷ್ಟಸಖಿಯರ ಸೇವಕಿಯರ ಸೇವೆಯನ್ನ ನಾವು ಮಾಡ್ಬೇಕು. ದಾಸರಾಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇದರಿಂದ ನಾವು ಈ ಒಂದು ಪ್ರೇಮ ಭಾವವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ಬಹುದು. ಆದ್ರೂ ಇದು ತುಂಬಾನೇ ದುರ್ಲಭ. ಕೊನೆಗೆ ತೀರ್ಮಾನವನ್ನ ಕೊಡ್ತಾರೆ ಈ ಒಂದು 11ನೇ ಶ್ಲೋಕದ್ದು. ಈ 11ನೇ ಶ್ಲೋಕದ ತೀರ್ಮಾನ ಇಷ್ಟೇ: ರಾಧಾಕುಂಡದ ತೀರದಲ್ಲಿ ವಾಸಿಸುವುದು ಮತ್ತು ಅಲ್ಲಿ ಪ್ರತಿನಿತ್ಯ ಮೀಯುವುದು ಭಕ್ತಿ ಸೇವೆಯ ಮಹತ್ ಸಾಧನೆ. ಭಕ್ತಿ ಸೇವೆಯ ಮಹತ್ ಸಾಧನೆ ಇದು ನಾರದರಂತಹ ಮಹರ್ಷಿಗಳಿಗೂ ಭಾಗವತೋತ್ತಮರಿಗೂ ಕೂಡ ಅಪ್ರಾಪ್ಯವಾದದ್ದು, ಪ್ರಾಪ್ತಿ ಆಗದೇ ಇರುವಂತದ್ದು ಇದು. ಅದರಿಂದ ರಾಧಾಕುಂಡದ
ಮಹಿಮಾತಿಶಯಕ್ಕೆ ಕೊನೆಯೇ ಇಲ್ಲ, ಅಂದ್ರೆ ಅದರ ಮಹಿಮೆಗೆ ಅಂತ್ಯನೇ ಇಲ್ಲ. ರಾಧಾಕುಂಡದ ಸೇವೆ ಮಾಡುವುದರ ಮೂಲಕ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಾಧಾರಾಣಿಯ ಸಹಾಯಕ ಆಗಬಹುದು ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಇವತ್ತಿನ ಒಂದು ತರಗತಿಯ ಸಾರಾಂಶವನ್ನ ನಾವು ನೋಡ್ಕೊಂಡು ಬರೋದಾದ್ರೆ 9ನೇ ಶ್ಲೋಕದಲ್ಲಿ ನಾವು ಭಾವಭಕ್ತಿಯನ್ನ ತಿಳಿದುಕೊಂಡ್ವಿ. ಭಾವಭಕ್ತಿ ಅನ್ನುವಂಥದ್ದು ಪ್ರೇಮದ ಮೊದಲನೆಯ ಹಂತ. ಇದು ಪರವಶತೆಯ ಕುರಿತಾಗಿ ನಮ್ಗೆ ತಿಳಿಸುತ್ತೆ. ಸೊ ಈ ಭಾವ ಪರವಶತೆಯಲ್ಲಿ ನಮ್ಗೆ ಗೊತ್ತಾಗೋದು ಈ ಭಗವಂತನ ಲೀಲಾ ಕ್ಷೇತ್ರಗಳಲ್ಲಿ ಯಾವುದು ಶ್ರೇಷ್ಠ. ಎಲ್ಲವೂ ಲೀಲಾ ಕ್ಷೇತ್ರಗಳು ಶ್ರೇಷ್ಠವಾದ್ರೂ ಕೂಡ ಅತ್ಯುನ್ನತ ಶ್ರೇಷ್ಠವಾದ ಸ್ಥಳ ಯಾವುದು ಅನ್ನೋದನ್ನ, ವೈಕುಂಠಕ್ಕಿಂತ ಮಧುರೆ ಶ್ರೇಷ್ಠ, ಮಧುರೆಗಿಂತ ಬೃಂದಾವನ ಶ್ರೇಷ್ಠ, ಬೃಂದಾವನಕ್ಕಿಂತ ಗೋವರ್ಧನ ಪರ್ವತ ಶ್ರೇಷ್ಠ, ಗೋವರ್ಧನ ಪರ್ವತಕ್ಕಿಂತ ಗೋವರ್ಧನ ಪರ್ವತದ ಪಾದದಲ್ಲಿ ಅಡಿಯಲ್ಲಿ ಇರುವಂತಹ ಈ ರಾಧಾಕುಂಡ ಶ್ರೇಷ್ಠ ಅನ್ನೋದನ್ನ ನಮಗೆ 9ನೇ ಶ್ಲೋಕ ತಿಳಿಸುತ್ತೆ. 10ನೇ ಶ್ಲೋಕ ಯಾರ ಭಕ್ತರು ಶ್ರೇಷ್ಠರು ಅನ್ನೋದನ್ನ ತಿಳಿಸುತ್ತೆ. ಭಕ್ತರಲ್ಲಿ ನೋಡಿದಾಗ ಕರ್ಮಯೋಗದಲ್ಲಿ ತೊಡಗಿದವರು, ಜ್ಞಾನ ಯೋಗದಲ್ಲಿ ತೊಡಗಿದವರು, ಭಕ್ತಿ ಯೋಗದಲ್ಲಿ ತೊಡಗಿದವರನ್ನ ನೋಡಿದಾಗ ಈ ಕರ್ಮಯೋಗಿಗಳಿಗಿಂತ ಜ್ಞಾನಿ ಯೋಗಿಗಳು ಶ್ರೇಷ್ಠ, ಜ್ಞಾನಿಗಳಿಗಿಂತ ಭಕ್ತಿ ಯೋಗದಲ್ಲಿ ತೊಡಗಿದವರು ಶ್ರೇಷ್ಠ, ಭಕ್ತಿ ಯೋಗದಲ್ಲಿ ತೊಡಗಿದವ್ರಿಗಿಂತ ಗೋಪಿಕೆಯರು ಶ್ರೇಷ್ಠ, ಗೋಪಿಕೆಯರಿಗಿಂತ ರಾಧಾರಾಣಿ ಶ್ರೇಷ್ಠ ಅನ್ನೋದನ್ನ 10ನೇ ಶ್ಲೋಕದಲ್ಲಿ ಭಕ್ತರಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನ ತಿಳಿಸಿದ್ದಾರೆ. ಹಾಗೆ 11ನೆಯ ಕೊನೆಯ ಶ್ಲೋಕದಲ್ಲಿ ನಮ್ಗೆ ಸಿದ್ಧ ದೇಹವನ್ನ ಪಡ್ಕೊಳ್ಳೋದು ಹೇಗೆ. ಆ ಸಿದ್ಧ ದೇಹ ಅಂದ್ರೆ ಆಧ್ಯಾತ್ಮಿಕ ದೇಹ, ಭಗವದ್ಧಾಮಕ್ಕೆ ಹೋಗುವಂತ ದೇಹ, ಹಿಂದಿರುಗಿ ಹೋಗುವಂತ ದೇಹ. ಸೊ ಆ ದೇಹ ಪಡ್ಕೊಳ್ಬೇಕು ಅಂದ್ರೆ ನಮಗೆ ಯಾವುದು ಮಹತ್ವದ ಪಾತ್ರವನ್ನ ನಿರ್ವಹಿಸುತ್ತೆ ಅಂದ್ರೆ ಅದೇ ರಾಧಾಕುಂಡ. ಸೊ ರಾಧಾಕುಂಡದ ಈ ಒಂದು ಮಹತ್ ಸಾಧನೆಯನ್ನ ತಿಳಿಸುತ್ತೆ. ಸೊ ಇದರ ಅತ್ಯಂತ ಮಹಿಮೆಯನ್ನು ತಿಳಿಸುತ್ತೆ. ಹೀಗೆ ಈ ರಾಧಾಕುಂಡ ಒಂದು ಮಹಿಮೆ ಏನು ಅಂದ್ರೆ ಇದು ಒಂದು ಪ್ರೇಮಕ್ಕೆ ಸಾಂಕೇತಿಕವಾಗಿರುವಂಥದ್ದು. ಪ್ರೇಮದವನ್ನ ನಾವು ಸಾಧಿಸಬೇಕಾದ್ರೆ, ಪ್ರಬುದ್ಧ ಪ್ರೇಮ ಪಡಿಬೇಕು ಅಂದ್ರೆ ರಾಧಾಕುಂಡದಲ್ಲಿ ಮೀಬೇಕು. ಆದ್ರೆ ಎಷ್ಟೋ ಮಹರ್ಷಿಗಳು ಮೀದ್ರು ಕೂಡ ಅವರಿಗೆ ಈ ಒಂದು ಪ್ರೇಮ ಭಾವ ಪ್ರಾಪ್ತ ಆಗಿಲ್ಲ ಅನ್ನೋದನ್ನ ಇಲ್ಲಿ ಸೂಚಿಸುತ್ತೆ. ಸೊ ಇದನ್ನ ಪಡಿಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ದಾಸರಾಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ರಾಧಾಕುಂಡದ ಸೇವೆ ಮಾಡುವುದರ ಮೂಲಕ, ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ನಡೆಯುವುದರ ಮೂಲಕ, ಅಷ್ಟಸಖಿಯರ ದಾಸಿಗಳ ಸೇವೆ ಮಾಡಿ ಅವರ ಹೆಜ್ಜೆಯನ್ನು ಅನುಸರಿಸುವ ಮೂಲಕ ನಾವು ಈ ಪ್ರೇಮವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸಲಾಗಿದೆ. ಹರೇ ಕೃಷ್ಣ. ಸೊ ಇಲ್ಲಿಗೆ ಶ್ರೀ ಉಪದೇಶಾಮೃತ ಗ್ರಂಥದ ಎಲ್ಲ ಉಪದೇಶಗಳು, 11 ಉಪದೇಶಗಳು ಕೂಡ ನಮ್ಗೆ ಪ್ರಾಪ್ತಿಯಾದ್ವು. ಸೊ 11 ಉಪದೇಶಗಳಲ್ಲಿ ನಾವು ಒಂದರಿಂದ 11 ಶ್ಲೋಕಗಳನ್ನ ನೋಡಿದಾಗ ಒಂದರಿಂದ 7 ಶ್ಲೋಕಗಳು ನಮ್ಗೆ ವೈದಿ ಸಾಧನಾ ಭಕ್ತಿಯ ಕುರಿತಾಗಿ ತಿಳಿಸುತ್ತೆ. 8ನೇ ಶ್ಲೋಕ ರಾಗನುಗ ಸಾಧನಾ ಭಕ್ತಿ, 9 ಭಾವಭಕ್ತಿ, 10, 11 ಪ್ರೇಮ ಭಕ್ತಿ. ಸೊ ಇವತ್ತಿನ ತರಗತಿಯ ಕುರಿತಾಗಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಮುಂದಿನ ಇನ್ನೊಂದು ತರಗತಿಯನ್ನ ತಗೊಳ್ಳೋಣ. ಸೊ ನಾನು ಮುಂದಿನ ತರಗತಿಯಲ್ಲಿ ಈ ಎಲ್ಲ 11 ಉಪದೇಶಗಳ ಸಾರವನ್ನ ತಿಳ್ಕೊಂಡ್ ಬರೋಣ. ಮತ್ತೆ 11 ಉಪದೇಶಗಳನ್ನ ಸಂಕ್ಷಿಪ್ತವಾಗಿ ಅವಲೋಕನ ಮಾಡೋಣ. ಮನನವನ್ನ ಅಂದ್ರೆ ಒಂದು ರಿವಿಷನ್ ಅನ್ನ ನಾವು ಮಾಡ್ಕೊಂಡ್ ಬರೋಣ 11 ಶ್ಲೋಕಗಳ ಕುರಿತಾಗಿ. ಅಂದ್ರೆ ನಿಮ್ಮ ಪರೀಕ್ಷೆಗೆ ಸಿದ್ಧತೆಯ ತರಗತಿಯನ್ನ ತೆಗೆದುಕೊಳ್ಳೋಣ. ಇವತ್ತಿನ ತರಗತಿಯ ಕುರಿತಾಗಿ ಯಾರಿಗೆಲ್ಲಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬಹುದು. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಎಲ್ರು ಅಟೆಂಡೆನ್ಸ್ ಹಾಕಿದೀರ ಅನ್ಕೊಳ್ತೀನಿ.